ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಇಂಜಿನಿಯರ್ ಆದಂಥ ಭವ್ಯ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಸುನೀತಾ ಮೇಡಮ್ ಅವರು ವೇದಿಕೆಯ ಮೇಲೆ ಬರಬೇಕು. ಅದೇ ತರನಾಗಿ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಮೇಲೆ ಬರಬೇಕು. ಎಲ್ಲ ಇಲಾಖಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅದೇ ರೀತಿಯಾಗಿ ಅಂಗನವಾಡಿ ಸೂಪರ್ವೈಸರ್ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಹರೇಕಳ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಯಾದ ಶ್ರೀಮತಿ ಅಕ್ಷತಾ ಅವರು ವೇದಿಕೆಯ ಮೇಲೆ ಬರಬೇಕು. ನಾಡಗೀತೆಯೊಂದಿಗೆ ಈ ಒಂದು ಸಭೆಯನ್ನು ಆರಂಭಿಸಬೇಕಾಗಿ ನಾನು ವಿನಂತಿ ಮಾಡ್ತಾ, ನಾಡಗೀತೆ ಸಭೆಯಲ್ಲಿ ಉಪಸ್ಥಿತರದ್ದು ಸಭೆಗೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಫರೀದ್ ನಗರ ಸರ್, ನಿಮಗೆ ನಾನು ಗ್ರಾಮ ಸಭೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀಮತಿ ಕಲ್ಯಾಣಿ ಮೇಡಮ್ ಇದ್ದೀರಿ, ತಮಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೇಡಮ್. ಅದೇ ತರನಾಗಿ ಈ ಒಂದು ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾದಂಥ ಶ್ರೀಯುತ ರಾಜೇಶ್ ಸರ್, ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಇಲಾಖೆ ಮಂಗಳೂರು, ನಿಮಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರಿದ್ದೀರಿ ಸರ್, ನಿಮಗೆಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ನೆರೆದಂತಹ ಎಲ್ಲ ಜನರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತಾಧಿಕಾರಿಯಾದಂಥ ಶ್ರೀಮತಿ ಅಕ್ಷತಾ ಅವರಿದ್ದೀರಿ, ತಮಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಅಂಗನವಾಡಿ ಸೂಪರ್ವೈಸರ್ ಇದ್ದೀರಿ, ತಮಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳಿದ್ದೀರಿ, ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಮತ್ತೆ ಕೃಷಿ ಅಧಿಕಾರಿಗಳಿದ್ದೀರಿ ಸರ್, ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೆಸ್ಕಾಂ ಅಧಿಕಾರಿಗಳಿದ್ದೀರಿ ಸರ್, ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸ್ವಚ್ಛತಾ ರಾಯಭಾರಿಯಾದ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಸರ್ ಇದ್ದೀರಿ ಸರ್, ನಿಮಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಶಿಕ್ಷಕಿಯರಿದ್ದೀರಿ, ನಿಮಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿದ್ದೀರಿ, ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಗ್ರಂಥಾಲಯ ಸಿಬ್ಬಂದಿ ಇದ್ದೀರಿ, ಊರಿನ ಸಾರ್ವಜನಿಕರಿದ್ದೀರಿ, ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಈ ಒಂದು ಸುಂದರವಾದ ಸಭೆಗೆ ಸ್ವಾಗತವನ್ನು ಕೋರ್ತಾ. ಹರೇಕಳ ಗ್ರಾಮ ಪಂಚಾಯತದ ಆಡಳಿತ ವರದಿ. ಉಳ್ಳಾಲ ತಾಲೂಕು ಹರೇಕಳ ಗ್ರಾಮ ಪಂಚಾಯತದ 1512 ಹೆಕ್ಟೇರ್ ಇರುತ್ತದೆ. ಒಟ್ಟು ಜನಸಂಖ್ಯೆ 2011 ಜನಗಣತಿ ಪ್ರಕಾರ 6814 ಪುರುಷರು ಮತ್ತು 3440 ಮಹಿಳೆಯರು ಸದಸ್ಯರುಗಳು ಇರುತ್ತಾರೆ. 1ನೇ ವಾರ್ಡ್ ಶ್ರೀಮತಿ, 2ನೇ ವಾರ್ಡ್ ಅನೀಸ್, ಶ್ರೀಮತಿ ರೆಹನಾ, ಶ್ರೀಮತಿ ಕಲ್ಯಾಣಿ, 3ನೇ ವಾರ್ಡ್ ಮೊಹಮ್ಮದ್ ಅಶ್ರಫ್, ಶ್ರೀಮತಿ ಗುಲಾಬಿ, ಮೊಹಮ್ಮದ್ ರಫೀಕ್, 4ನೇ ವಾರ್ಡ್ ಅಬ್ದುಲ್ ಮಜೀದ್, ಶ್ರೀಮತಿ ಅನಿತಾ ಡಿಸೋಜಾ, ಅಬುಬಕ್ಕರ್ ಸಿದ್ದಿಕ್, 5ನೇ ವಾರ್ಡ್ ಅಬ್ದುಲ್ ಸತ್ತಾರ್, ಅಬ್ದುಲ್ ಬಶೀರ್, ಶ್ರೀಮತಿ ಪೂವಕ್ಕು, 6ನೇ ವಾರ್ಡ್ ಬದ್ರುದ್ದೀನ್, ಶ್ರೀಮತಿ ಜಯಂತಿ, ಶ್ರೀಮತಿ ಪುಷ್ಪಲತಾ ಶೆಟ್ಟಿ, ಶ್ರೀಮತಿ ಪ್ರಿಯಾ ಪಾಯ್ಸ್. ಈ ಪೈಕಿ 2 ಪರಿಶಿಷ್ಟ ಜಾತಿ ಸದಸ್ಯರು, ಪರಿಶಿಷ್ಟ ಪಂಗಡ ಸದಸ್ಯರು 1, ಹಿಂದುಳಿದ ವರ್ಗದ ಸದಸ್ಯರು 12, ಸಾಮಾನ್ಯ ವರ್ಗದ ಸದಸ್ಯರು 2, ಬಿ ವರ್ಗದ ಸದಸ್ಯರು 1. ಒಟ್ಟು ಸದಸ್ಯರಲ್ಲಿ 9 ಪುರುಷರು ಮತ್ತು 9 ಮಹಿಳೆಯರು ಇರ್ತಾರೆ. ಸದರಿ ಅವಧಿಯಲ್ಲಿ ಪಂಚಾಯತಿನ ಅಧ್ಯಕ್ಷರಾಗಿ ಬದ್ರುದ್ದೀನ್ ರವರು, ಉಪಾಧ್ಯಕ್ಷರಾಗಿ ಕಲ್ಯಾಣಿ ಇವರು ಅಧಿಕಾರದಲ್ಲಿದ್ದು, ಅಭಿವೃದ್ಧಿ ಅಧಿಕಾರಿಯಾಗಿ ಮುತ್ತಪ್ಪ ಸರ್ ಕಾರ್ಯನಿರ್ವಹಿಸಿರುತ್ತಾರೆ. ಕಾರ್ಯದರ್ಶಿಯಾಗಿ ತಾರಕ್ಷಿಕೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾಗಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಶ್ರೀಮತಿ ಜಯಶ್ರೀ, ಕರ ವಸೂಲಿಗಾರರಾಗಿ ಮೊಹಮ್ಮದ್ ನಾಜೀಮ್ ಮತ್ತು ಶ್ರೀಮತಿ ಸರಿತಾ, ಸ್ವಚ್ಛತಾಗಾರರಾಗಿ ಶ್ರೀಮತಿ ಹೇಮಲತಾ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಪಂಪು ಚಾಲಕರಾಗಿ ಒಟ್ಟು 6 ಜನ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಹರೇಕಳ ಗ್ರಾಮ ಪಂಚಾಯತದ ಗ್ರಂಥಾಲಯದ ಮೇಲ್ವಿಚಾರಕ್ಕಾಗಿ ಶ್ರೀಮತಿ ಫರ್ಜಾನಾ ಇವರು ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸಹಾಯಕ ಅಭಿಯಂತರರಾಗಿ ಲಾಯ್ಡ್ ರಾಡ್ರಿಗಸ್ ಮತ್ತು ನರೇಗಾ ಯೋಜನೆಯಡಿ ಭವ್ಯ ಎನ್ ಇವರು ತಾಂತ್ರಿಕ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಹರೇಕಳ ಗ್ರಾಮ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಇವುಗಳ ನೇರ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹರೇಕಳ ಗ್ರಾಮ ಪಂಚಾಯತಿಯು ಗ್ರಾಮದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಹಾಗೂ ಗ್ರಾಮಸ್ಥರ ಅವಶ್ಯಕತೆಗಳನ್ನು ಪೂರೈಸಲು ಗ್ರಾಮ ಪಂಚಾಯತಕ್ಕೆ ಆರ್ಥಿಕ ಬಲ ಬರಬೇಕಾದಲ್ಲಿ ತಮ್ಮಿಂದ ಬಾಕಿ ಇರುವ ತೆರಿಗೆ, ಪರವಾನಗಿ ಫೀಸು, ನೀರು ತೆರಿಗೆ ಇತ್ಯಾದಿ ಸಕಾಲದಲ್ಲಿ ಪಾವತಿಸಿ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ನೀಡುವಂತೆ
ಕೋರಲಾಗಿದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಸಹಕರಿಸಿದ ಜನಪ್ರತಿನಿಧಿಗಳಿಗೂ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ಆಡಳಿತ ವರದಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಗತಸಭೆಯ ವರದಿ ದಿನಾಂಕ 20/8/2022 ನ್ಯೂ ಪಡ್ಪು ಸರಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದ ಗ್ರಾಮಸಭೆ ನಡವಳಿ. ದಿನಾಂಕ 21/3/23 ಜರುಗಿದ ಹರೇಕಳ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಗ್ರಾಮಸಭೆಯ ನಡವಳಿ. ಇಲಾಖಾ ಮಾಹಿತಿಯಂತೆ ಆರೋಗ್ಯ ಇಲಾಖೆಯವರು ಮಾಹಿತಿ ನೀಡಿದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನೀಡಿದರು, ಅರಣ್ಯ ಇಲಾಖೆಯವರು, ಮೆಸ್ಕಾಂ ಇಲಾಖೆಯವರು ಹಾಗೂ ಕಂದಾಯ ಇಲಾಖೆಯವರು ಮಾಹಿತಿಯನ್ನು ನೀಡಿರುವರು. ಪೊಲೀಸ್ ಇಲಾಖೆಯವರು ಕೂಡ ಮಾಹಿತಿಯನ್ನು ನೀಡಿರುವರು. ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ನಿರ್ವಹಣೆಯ ಬಗ್ಗೆ ಈ ಬಗ್ಗೆ ರಫೀಕ್ ಇವರು ಸೂಕ್ತ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಅದರಂತೆ ಮನೆಗಳಿಂದ ಕಸ ಸಂಗ್ರಹಣೆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಸಭೆಯ ಗಮನಕ್ಕೆ ತರಲಾಯಿತು. ಅಡ್ಯಾರು ಹರೇಕಳ ಸೇತುವೆಯ ಬಗ್ಗೆ ರಾತ್ರಿ 10 ಗಂಟೆವರೆಗೆ ಗೇಟ್ ತೆರವು ಇಡುವಂತೆ ತಿಳಿಸಿದರು. ವಾಣಿಜ್ಯ ಕಟ್ಟಡದ ಹರಾಜಿನ ಬಗ್ಗೆ ಹರೇಕಳ ಗ್ರಾಮ ಪಂಚಾಯತದ ವಾಣಿಜ್ಯ ಕಟ್ಟಡ ಗುಪ್ತ ಏಲಂ ನಡೆಸಿರುವ ಕುರಿತು ಸಾರ್ವಜನಿಕರು ದೂರು ನೀಡಲಾಗಿದ್ದು, ಸದ್ರಿ ಕಡತವು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಯವರಲ್ಲಿ ವಿಚಾರಣೆ ಹಂತದಲ್ಲಿ ಇರುವ ಬಗ್ಗೆ ತಿಳಿಸಲಾಯಿತು. ಗ್ರಾಮ ಚಾವಡಿ ಪಂಪ್ ಹೌಸ್ ಸರಿಪಡಿಸುವ ಬಗ್ಗೆ ಗ್ರಾಮ ಚಾವಡಿಯ ಪಂಪ್ ಹೌಸ್ ತೆರೆದೇ ಇರುವುದರಿಂದ ಸಾರ್ವಜನಿಕ ಎಲ್ಲರೂ ಬಂದು ಸ್ವಿಚ್ ಹಾಕುವುದರಿಂದ ಸಮಸ್ಯೆಗಳು ಉದ್ಭವ ಆಗುವುದರಿಂದ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ತಿಳಿಸಿದರು. ಅಂಗವಿಕಲರ ಅನುದಾನದಲ್ಲಿ ದೆಪ್ಪೆಯಲ್ಲಿ ಸಿರಿಪಮ್ಮ ಮನೆ ರಿಪೇರಿ ಮಾಡಬೇಕೆಂದು ಕೋರಿದರು. ಈ ಬಗ್ಗೆ ಇದು ಶಾಸಕರ ಅನುದಾನದಲ್ಲಿ ಮನೆ ರಿಪೇರಿ ಕ್ರಮಕ್ಕೆ ಕೈಗೊಳ್ಳಲಾಗುವುದೆಂದು ನಿರ್ಣಯಿಸಲಾಯಿತು. ಗ್ರಾಮಸಭೆಯ ಕಾಮಗಾರಿಗಳ ಬಗ್ಗೆ ನಿರ್ವಹಿಸಬೇಕಾದ ಕಾಮಗಾರಿಗಳ ವಿವರ ಗ್ರಾಮಸಭೆಯಲ್ಲಿ ಈ ಕೆಳಗಿನಂತೆ ಬಂದಿರುತ್ತದೆ. ದೆಪ್ಪೆಯಲ್ಲಿ ಜಿಲಿನತ್ ಮನೆಯಿಂದ ಆಸಿಯಂ ಮನೆ ತನಕ ಬದಿ ಕಟ್ಟುವುದು, ಸಾದಿಕ್ ಮನೆ ಬಳಿ ತಡೆಗೋಡೆ ನಿರ್ಮಾಣ, ಶಾಂತಿನಗರ ಕುಡಿಯುವ ನೀರಿನ ಪೈಪ್ಲೈನ್ ವಿಸ್ತರಣೆ, ಜೆಜಿಎಂ ಅನುದಾನದಲ್ಲಿ ನಿರ್ವಹಿಸಲಾಗುವುದು. ಮಲರ್ ತೆರೇಸಾ ಬಾಯಿಯವರ ಮನೆ ಹತ್ತಿರ ರಸ್ತೆ ಕಾಂಕ್ರೀಟೀಕರಣ. ರಾಜಗುಡ್ಡೆ ಪಂಪು ಚಾಲಕ ಇವರಿಗೆ ವೇತನ ವಿಳಂಬವಾಗುವ ಕುರಿತು ಸಭೆಯಲ್ಲಿ ಸೂಚಿಸಿದರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ಹರೇಕಳ ಗ್ರಾಮ ಪಂಚಾಯತ್ನ ವಿವಿಧ ಅನುದಾನಗಳ ಜಮೆ ಮತ್ತು ಖರ್ಚಿನ ವಿವರ. ಮನೆಗಳಿಗೆ 7,28,077, ಅಂಗಡಿ ಕೋಣೆ ಬಾಡಿಗೆ 30,580, ಕಾರ್ಮಿಕರ ನಿಧಿ 14,000, ಇತರೆ 1,01,578, ಕಟ್ಟಡ ಪರವಾನಗಿ 9,119, ವ್ಯಾಪಾರ ಪರವಾನಗಿ 42,500, ಖಾತೆ ಬದಲಾವಣೆ ಶುಲ್ಕ 12,100, ನಮೂನೆ 9 ಮತ್ತು 11A 2,51,279, ನೀರಿನ ದರ 3,63,200, ಗ್ರಾಮ ಸ್ವರಾಜ್ ಅನುದಾನ 20 ಲಕ್ಷ, ಸದಸ್ಯರ ಗೌರವಧನ 1,05,694, ಸಿಬ್ಬಂದಿ ಖಾತೆಗೆ ಜಮಾ 3,24,972, ಗ್ರಂಥಾಲಯ ಅನುದಾನ 96,255, ಬಡ್ಡಿ 10,892, ಅಧ್ಯಕ್ಷರ ಉಪಾಧ್ಯಕ್ಷರ ಸಂಭಾವನೆ 60,000, ಸದಸ್ಯರ ಸಂಭಾವನೆ 1,92,000, ಸಭಾ ವೆಚ್ಚ 10,200, ಕುತ್ತಿ ಮುಗೇರು ಬಾವಿ ಸ್ವಚ್ಛತೆ ಮಾಡಿದ್ದು 4,000, ಗ್ರಾಮ ಸಭೆಯ ವೆಚ್ಚ 10,800, ಇತರ ವೆಚ್ಚ 50,453, ಸಿಬ್ಬಂದಿ ವೇತನ 2,74,060, ದೂರವಾಣಿ ವೆಚ್ಚ 8,790, ಬ್ಯಾನರ್ಗಳಿಗೆ ವೆಚ್ಚ 5,800, ಕಚೇರಿಗೆ ಫರ್ನಿಚರ್ ಖರೀದಿ 85,000, ಗ್ರಂಥಾಲಯ ಕಚೇರಿಗೆ ಫರ್ನಿಚರ್ ಖರೀದಿ 38,260, ಗ್ರಾಮ ಸ್ವರಾಜ್ ಅನುದಾನ ಜಿಲ್ಲಾ ಪಂಚಾಯತಿಗೆ ಜಮೆ 20 ಲಕ್ಷ, ಬ್ಯಾಂಕ್ ಚಾರ್ಜ್ 3,954 ರೂಪಾಯಿ 43 ಪೈಸೆ, ಕಚೇರಿ ವಿದ್ಯುತ್ ಬಿಲ್ 24,479, ಪಂಪು ಚಾಲಕರ ವೇತನ 3,41,140, ಅಧ್ಯಕ್ಷ ಉಪಾಧ್ಯಕ್ಷರ ನಾಮಫಲಕದ ಬಗ್ಗೆ 9,500, ಬೀದಿ ದೀಪ ನಿರ್ವಹಣೆ ಟೆಂಡರ್ 1,88,200, ಕುಡಿಯುವ ನೀರಿನ ನಿರ್ವಹಣೆ ಬಗ್ಗೆ ಟೆಂಡರ್ 2,44,672, ಚರಂಡಿ ದುರಸ್ತಿ ಮತ್ತು ರಸ್ತೆ ಬದಿ ಹುಲ್ಲು ತೆಗೆದ ಬಾಬ್ತು 33,300, ಕುಡಿಯುವ ನೀರು ನಿರ್ವಹಣೆಯ ದುರಸ್ತಿ ಬಗ್ಗೆ 12,460, 25% ನಿಧಿ ಖರ್ಚು 1,86,073, ಮೇಲ್ವಿಚಾರಕರ ವೇತನ 60,000, ಪೇಪರ್ ಬಿಲ್ 2,010 ರೂಪಾಯಿ, ಪೇಪರ್ಗಳಿಗೆ ಪ್ರಕಟಣೆ ಮಾಡಿದ ಬಗ್ಗೆ 18,310, ಸಿಬ್ಬಂದಿ ಪ್ರಯಾಣ ಭತ್ಯೆ 1,980,
ಉಲ್ಲಾಸ ನಗರದಲ್ಲಿ ನೂತನ ವಾಣಿಜ್ಯ ಕಟ್ಟಡ ನಿರ್ಮಾಣ 2,97,446. ಕಾರ್ಮಿಕ ಕಲ್ಯಾಣ ನಿಧಿ ಸರ್ಕಾರಕ್ಕೆ ಪಾವತಿ 12,870. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಪೆಟ್ರೋಲ್ ಮೊತ್ತ 6,060. ಕಡಿತಗೊಳಿಸಲಾದ ತೆರಿಗೆಗಳನ್ನು ಸರ್ಕಾರಕ್ಕೆ ಪಾವತಿ ಮಾಡಿದ್ದು 38,960. ಘನತ್ಯಾಜ್ಯ ಘಟಕ ವಾಹನ ಮತ್ತು ಕಟ್ಟಡಕ್ಕೆ ಪೇಂಟಿಂಗ್ ಹಾಗೂ ಪೆಟ್ರೋಲ್ ಚಾರ್ಜ್ 27,890. ಪಂಚಾಯತ್ ಪಂಪ್ ಸಿಡಿಲಿಗೆ ಹೊತ್ತಿದ ಕಾರಣ ಹೊಸ ಪಂಪ್ ಖರೀದಿ 8,549. ಕಂಪ್ಯೂಟರ್ ರಿಪೇರಿ ಮತ್ತು ಟೋನರ್ ವೆಚ್ಚದ ಬಗ್ಗೆ 7,318. ಒಟ್ಟು ಜಮೆ 40,90,246. ಇದರಲ್ಲಿ ಖರ್ಚು 39,64,534. 28/7/23 ಶುಕ್ರವಾರ 10:30ಕ್ಕೆ 1ನೇ ಮತ್ತು 2ನೇ ವಾರ್ಡಿನ ವಾರ್ಡ್ ಸಭೆ ರಾಜಗುಡ್ಡೆ ಅಂಗನವಾಡಿಯಲ್ಲಿ ಜರುಗಿತು. ಈ ಸಭೆಯಲ್ಲಿ ಮೊಹಮ್ಮದ್ ಹನೀಫ್ ಸದಸ್ಯರು ಸಭಾಧ್ಯಕ್ಷರಾಗಿದ್ದರು. ಪಂಚಾಯತ್ ವಾರ್ಡಿನ ಸಭೆಯ ಅಧ್ಯಕ್ಷರು ಮತ್ತು ವಾರ್ಡ್ ಸದಸ್ಯರನ್ನು ಸ್ವಾಗತಿಸಿ ಸಭೆಯನ್ನು ನಡೆಸಿಕೊಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಕೇಳಿಕೊಂಡರು. ಗತ ವಾರ್ಡ್ ಸಭೆಯ ನಿರ್ಣಯವನ್ನು ಮಂಡಿಸಿ ಅನುಮೋದಿಸಲಾಯಿತು. ವಾರ್ಡ್ ಸಭೆಯ ಸದಸ್ಯರ ಬೇಡಿಕೆಗಳ ವಿವರ ಈ ಕೆಳಗಿನಂತಿದೆ. ರಾಜಗುಡ್ಡೆ ಅಂಗನವಾಡಿ ಶಾಲೆಯ ಸುತ್ತ ತಡೆಗೋಡೆ ರಚನೆ, ರಾಜಗುಡ್ಡೆ ಇಬ್ರಾಹಿಂ ಮನೆಯಿಂದ ರಜಾಕ್ ಮನೆಯವರೆಗೆ ಚರಂಡಿ ರಚನೆ, ರಾಜಗುಡ್ಡೆಯಿಂದ ದೇರಿಕಟ್ಟೆ ತನಕ ಚರಂಡಿ ರಚನೆ, ರಾಜಗುಡ್ಡೆ ಹೈದರ್ ಮನೆ ಎದುರುಗಡೆ ತಡೆಗೋಡೆ ರಚನೆ, ಕಡವಿನ ಬಳಿಯಿಂದ ದೇರಿಕಟ್ಟೆವರೆಗೆ ಹೊಸ ಕಂಬ, ಹೊಸ ದಾರಿದೀಪ ಅಳವಡಿಕೆ, ಗುಡ್ಪಾಲ್ನಿಂದ ಹೊಸ ದಾರಿದೀಪ ಅಳವಡಿಕೆ, ಗಟ್ಟಿಮಾರು ಹೊಸ ದಾರಿದೀಪ ಅಳವಡಿಕೆ, ಬೈತಾರ್ ಕಟ್ಟಿಮಾರು ಜಯನ್ನ ಮನೆ ಹತ್ತಿರ ಮೆಟ್ಟಿಲು ರಚನೆ, ದೇರಿಕಟ್ಟೆ SK ಮಸೀದಿಯಿಂದ ಬುಡಿಯಮ್ಮ ಮನೆಯವರೆಗೆ ಹೊಸ ಪೈಪ್ಲೈನ್ ರಚನೆ, ಬನವಳಿ ಶ್ರೀಯ BS ಕೆರಿ ಮನೆಯಿಂದ ಹುಸೇನ್ ಅಂಗಡಿವರೆಗೆ ಚರಂಡಿ ರಚನೆ, ಅಂಗನವಾಡಿಗೆ ಜಾಗವನ್ನು ಗುರುತಿಸುವ ಕುರಿತು, ಉಂಬುದ ಅಂಗನವಾಡಿಗೆ ಕಾರ್ಯಕರ್ತೆ ಮತ್ತು ಸಹಾಯಕರ ನೇಮಕದ ಕುರಿತು. 28/7/23 ಶುಕ್ರವಾರ 2 ಗಂಟೆಗೆ 3ನೇ ವಾರ್ಡಿನ ವಾರ್ಡ್ ಸಭೆ ಕಂಡಿಗೆ ಮೂಲೆ ಅಂಗನವಾಡಿಯಲ್ಲಿ ಜರುಗಿತು. ಸದಸ್ಯರಾದ ಮೊಹಮ್ಮದ್ ಅಶ್ರಫ್ ಸಭಾಧ್ಯಕ್ಷರಾಗಿದ್ದರು. ಸದರಿ ಸಭೆಯಲ್ಲಿ ಬಂದ ಬೇಡಿಕೆಗಳ ವಿವರ ಈ ಕೆಳಗಿನಂತಿದೆ. ಆಲಡ್ಕ ಬದ್ರಿಯ ಜುಮ್ಮಾ ಮಸೀದಿಯಿಂದ ಆಲಡ್ಕ ಪುತ್ತ ಮನೆಯವರೆಗೆ ಚರಂಡಿ ರಚನೆ, ಆಲಡ್ಕ ಹೈದರ್ ಮನೆಯಿಂದ ಬಾವ ಮನೆಯವರೆಗೆ ಚರಂಡಿ ರಚನೆ, ಆಲಡ್ಕ ಸಿದ್ದಿಕ್ ಮನೆಯಿಂದ ಹಮೀದ್ ಮನೆಯವರೆಗೆ ಚರಂಡಿ ರಚನೆ, ಕಡೆಂಜದೋಟ ವಿಶ್ವನಾಥ ಮನೆಯ ಹತ್ತಿರ ಚರಂಡಿ ರಚನೆ, ಕಡೆಂಜದೋಟ ಸೀನಾ ಮನೆಯ ಹತ್ತಿರ ಮೆಟ್ಟಿಲು ರಚನೆ, ಆಲಡ್ಕ SSF ಕಚೇರಿ ಬಳಿ ಚರಂಡಿ ರಚನೆ, ಕಡವಿನ ಬಳಿ ಕರಿಯ ಮನೆಯ ಹತ್ತಿರ ತಡೆಗೋಡೆ ರಚನೆ, ಆಲಡ್ಕ ಪತ್ರಾವ್ ಮನೆಯ ಹತ್ತಿರ ರಸ್ತೆಗೆ ಕಾಂಕ್ರೀಟೀಕರಣ, ಆಲಡ್ಕ ಪೊಡೆವ ಮನೆಯ ಹತ್ತಿರ ಚರಂಡಿ ರಚನೆ. 1/8/2023 ಮಂಗಳವಾರ 10:30ಕ್ಕೆ 4ನೇ ವಾರ್ಡಿನ ವಾರ್ಡ್ ಸಭೆ ಜರುಗಿತು. ಅಬುಬಕರ್ ಸಿದ್ದಿಕ್ ಮೊಹಮ್ಮದ್ ಇವರು ಸಭಾಧ್ಯಕ್ಷರಾಗಿದ್ದರು. ಸದರಿ ವಾರ್ಡ್ ಸಭೆಯಲ್ಲಿ ಬಂದ ಬೇಡಿಕೆಗಳ ವಿವರ ಈ ಕೆಳಗಿನಂತಿದೆ. ನಾಗಮೂಲೆ ವಸಂತ ಮನೆಯ ಹತ್ತಿರ ದಾರಿ ಮತ್ತು ತಡೆಗೋಡೆ ರಚನೆ, ನಾಗಮೂಲೆ ಮೋಹಿನಿ ಮನೆಯ ಹತ್ತಿರ ಮೆಟ್ಟಿಲು ರಚನೆ, ಮೇಗಿನ ಕೊಳಕೆ ಪ್ರಹ್ಲಾದ್ ಮನೆಯಿಂದ ವರದರಾಜ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ರಚನೆ, ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯಿಂದ ಕೊಲ್ಕೆ ನಾರಾಯಣ ಕಾಜವ ಅಂಗಡಿವರೆಗೆ ಚರಂಡಿ ರಚನೆ, ಮೇಗಿನ ಕೊಲ್ಕೆ ಪ್ರಹ್ಲಾದ್ ರೈ ಮನೆಯಿಂದ ಜಲಜಾಕ್ಷಿ ಟೀಚರ್ ಮನೆಯವರೆಗೆ ಹೊಸ ಪೈಪ್ಲೈನ್ ಅಳವಡಿಕೆ, ಕೊಲ್ಕೆ ನಾರಾಯಣ ಕಾಜವ ಮನೆ ಹತ್ತಿರ ಕಾಲುಸಂಕ ರಚನೆ, ಮೇಗಿನ ಕೊಲ್ಕೆ ಸಿಪಿಎಂ ಮನೆಯಿಂದ ಸಾರಮ್ಮ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ರಚನೆ, ಕಲ್ಲ ಎಡ್ವರ್ಡ್ ಮತಾಯಿಸ್ ಮನೆ ಹತ್ತಿರ ಕಾಂಕ್ರೀಟ್ ರಸ್ತೆ ರಚನೆ, ಬಾವಲಗುರಿ ಅಬ್ದುಲ್ ಮಜೀದ್ ಮನೆಯಿಂದ ಬಾಲಕೃಷ್ಣ ಮನೆಯವರೆಗೆ ಚರಂಡಿ ರಚನೆ, ಮಲಾರ್ ಕೊಪ್ಪಳ ಜೋಕಿಂ ಮನೆಯವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ, ಮಲಾರ್ ಕೋಡಿ ಉಮರ್ ಕುಂಜಿ ಮನೆ ಹತ್ತಿರ ರಸ್ತೆಗೆ ಕಾಂಕ್ರೀಟೀಕರಣ, ಮಲಾರ್ ಅನಿಲ್ ಮನೆಯ ಹತ್ತಿರ ರಸ್ತೆಗೆ ಕಾಂಕ್ರೀಟೀಕರಣ, ಮಲಾರ್ ಜೋಕಿಂ ಮನೆ ಹತ್ತಿರ ಕಾಲು ಸಂಕ ರಚನೆ. ದಿನಾಂಕ 1/8/23 ಮಧ್ಯಾಹ್ನ 12 ಗಂಟೆಗೆ 6ನೇ ವಾರ್ಡಿನ ವಾರ್ಡ್ ಸಭೆಯು ಬೆಬೇಲಿ ಅಂಗನವಾಡಿಯಲ್ಲಿ ಜರುಗಿತು. ಬದ್ರುದ್ದೀನ್ ಅಧ್ಯಕ್ಷರು ಇವರು ವಾರ್ಡ್ ಸಭಾ ಅಧ್ಯಕ್ಷರಾಗಿದ್ದರು. ಬೇಡಿಕೆಗಳ ವಿವರ: ದೆಬ್ಬೇಲಿಯಲ್ಲಿ ಬೀದಿ ದೀಪವನ್ನು ರಿಪೇರಿ ಮಾಡುವ ಬಗ್ಗೆ, ದೆಬ್ಬೇಲಿ ಅಂಗನವಾಡಿ ಟ್ಯಾರೇಸಿಗೆ ಮೆಟ್ಟಿಲು ರಚನೆ, ಮಜಲುಗೊತ್ತು ರಸ್ತೆ ಅಭಿವೃದ್ಧಿ ಬಗ್ಗೆ, ಪ್ರಮೀಳ ಮನೆಯಿಂದ ದೆಬ್ಬೇಲ್ ರಚ್ಚಿಲ್ವರೆಗೆ ಚರಂಡಿ ರಚನೆ.
1/8/23 ಅಪರಾಹ್ನ 2:30 ನ್ಯೂ ಪಡ್ಪ್ ಅಂಗನವಾಡಿಯಲ್ಲಿ 5ನೇ ವಾರ್ಡಿನ ವಾರ್ಡ್ ಸಭೆ ಜರುಗಿತು. ಹೂವಕ್ಕೂ ಇವರು ಸಭಾಧ್ಯಕ್ಷರಾಗಿದ್ದರು. ಬೇಡಿಕೆಗಳು: ನ್ಯೂ ಪಡ್ಪ್ ಅಬುಬಕ್ಕರ್ ಮನೆಯವರೆಗೆ ಚರಂಡಿ ರಚನೆ, ಬೀದಿ ದೀಪ ಮೇನ್ ಸ್ವಿಚ್ ಸರಿಪಡಿಸುವ ಕುರಿತು ನ್ಯೂ ಪಡ್ಪ್ ಶಾಂತಿನಗರ ಮೊಯ್ದೀನ್ ಅವರ ಮನೆ ಬಳಿ ಚರಂಡಿ ರಚನೆ, ನ್ಯೂ ಪಡ್ಪ್ ಅಬ್ದುಲ್ ರಹಿಮಾನ್ ಮನೆಯವರೆಗೆ ರಸ್ತೆಗೆ ಕಾಂಕ್ರೀಟೀಕರಣ, ನ್ಯೂ ಪಡ್ಪ್ ಹಿರಿಯ ಪ್ರಾಥಮಿಕ ಶಾಲೆ ಹಿಂದುಗಡೆ ಸಾವುಲ್ ಮನೆ ಬಳಿ ತಡೆಗೋಡೆ, ಮೊಹಮ್ಮದ್ ರವರ ಮನೆ ಬಳಿ ತಡೆಗೋಡೆ ರಚನೆ, ಬಿ ಅಮೀದ್ ಮನೆಯಿಂದ ಇಕ್ಬಾಲ್ ಮನೆಯವರೆಗೆ ಚರಂಡಿ ಮುಚ್ಚುವುದು, ನ್ಯೂ ಪಡ್ಪ್ ಉಮರಪ್ಪ ಮನೆಯಿಂದ ಸರ್ಕಾರಿ ಬಾವಿಯವರೆಗೆ ತೋಡು ಮತ್ತು ತಡೆಗೋಡೆ, ಶಾಲಿಯಾಜಿ ಮನೆಯಿಂದ ರವಿ ಐತಪ್ಪ ಇವರ ಮನೆಯವರೆಗೆ ತೋಡು ಮತ್ತು ತಡೆಗೋಡೆ ರಚನೆ, ಓಟೆಲಗುರಿ ಹೇಮಾಲತಾ ಮನೆಯಿಂದ ಶೇಖರ್ ಮನೆಯವರೆಗೆ ಚರಂಡಿ ಮತ್ತು ತಡೆಗೋಡೆ. ಇಲ್ಲಿಗೆ ವಾರ್ಡ್ ಸಭೆ ನಿರ್ಣಯಗಳು ಮುಕ್ತಾಯವಾಯಿತು. ನಾನು ಕೃಷಿ ಇಲಾಖೆಯಿಂದ ನನ್ನ ಹೆಸರು ಮುರಳೀಧರ ಅಮ್ಮನವರು ಅಂತೇಳಿ. ಈಗ 2023-24ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಈಗಾಗಲೇ ಬಿತ್ತನೆ ಬೀಜಗಳನ್ನು ಒದಗಣೆ ಮಾಡಿದೆ. ಈಗ 50% ಸಹಾಯಧನದಲ್ಲಿ ಲಘು ಪೋಷಕಾಂಶಗಳಾದ ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟು, ಬೋರಾಕ್ಸ್ ಇವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯತೆ ಇದೆ. ಆದಷ್ಟು ರೈತರು ಇದರ ಸದುಪಯೋಗವನ್ನು ಪಡ್ಕೋಬೇಕಂತೇಳಿ ಕೇಳ್ಕೊಳ್ತೀನಿ. ಅದೇ ರೀತಿ ಈಗ ಭತ್ತದ ಕ್ಷೇತ್ರ ಇದೆ ಮತ್ತು ಕೀಟ ಮತ್ತು ರೋಗ ಬಾಧೆಗಳ ಹಾವಳಿ ಇರುವುದರಿಂದ ರೈತರು ನಮ್ಮ ಇಲಾಖೆಯಲ್ಲಿ ಇದರ ಹತೋಟಿಗೆ ಹಾಕಿ 50% ಕೀಟನಾಶಕ ಮತ್ತು ರೋಗನಾಶಕ ಔಷಧಿಗಳ ಲಭ್ಯ ಇದೆ. ಅದರ ಪ್ರಯೋಜನ ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ನು 23-24ನೇ ಸಾಲಿನ ನಮ್ಮ ಇಲಾಖೆ ಯೋಜನಾ ಪಟ್ಟಿ ಇನ್ನೂ ಬಂದಿಲ್ಲ. ಪ್ರತಿ ವರ್ಷ ಬರುವಂಥ ಯೋಜನೆಗಳು ಮುಂದುವರಿಬಹುದು ಅಂತೇಳಿ ನನ್ನ ಅನಿಸಿಕೆ. ಅದಕ್ಕಾಗಿ ತಾವುಗಳು ಈ ಅರ್ಜಿಗಳನ್ನು ಕೊಡುವಾಗ RTC, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದು ಫೋಟೋ ಇವುಗಳನ್ನ ಇಟ್ಟು ಅರ್ಜಿಯನ್ನು ಸಲ್ಲಿಸಬೇಕು. ಯಾವ್ಯಾವುದಕ್ಕಂತಂದರೆ ಸ್ಪ್ರಿಂಕ್ಲರ್ ಸೆಕ್ಟರ್, ಪವರ್ ವೀಡರ್, ಪವರ್ ಸ್ಪ್ರೇಯರ್ ಮತ್ತು ಪವರ್ ಟಿಲ್ಲರ್ ಇದೆ ಮತ್ತು ಮೀಲ್ ಟ್ಯಾಕ್ಟರ್ ಕೂಡ 50% ಲಭ್ಯತೆ ಇದೆ. ಇದರ ಪ್ರಯೋಜನಗಳನ್ನು ಪಡ್ಕೋಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಅಡಿಕೆ ರೋಗಕ್ಕೆ ಪರಿಹಾರ ತೋಟಗಾರಿಕೆ ಇಲಾಖೆಯವರು ಬರಲಿಲ್ಲ, ಅವರ ಹತ್ರನೇ ಕೇಳಬೇಕು. ನೀವು ಮೊದಲು ಮುಂಚಿತವಾಗಿ ಏನಾದರೂ ಅಡಿಕೆ ಆಗಲಿ, ಕಾಳುಮೆಣಸು, ಬಾಳೆ ಅಥವಾ ಭತ್ತದ ಕ್ಷೇತ್ರ ಏನಾದರೂ ಹಾನಿ ಆಗಿದ್ದರೆ ನೀವು ನಮ್ಮ ಬಿ ಅವರಿಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ಆದಮೇಲೆ ಯಾವ ಇಲಾಖೆಗೂ ಕೊಟ್ಟಿದ್ದು, ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂದರೆ ತೋಟಗಾರಿಕೆ ಇಲಾಖೆಯವರು ಬರ್ತಾರೆ. ಭತ್ತದ ಕೃಷಿ ಆದರೆ ನಾನು ಬರ್ತೇನೆ. ನಾನು ಒಂದು ಸ್ಥಳ ಪರಿಶೀಲನೆ ಮಾಡಿ ಅದರ ಪರಿಹಾರ ಮೊತ್ತವನ್ನು ನಮ್ಮ ಶಿಫಾರಸನ್ನು ಕಳಿಸ್ತೇನೆ. ತೋಟಗಾರಿಕೆ ಇಲಾಖೆ ಅವರು ಕೂಡ ಒಬ್ಬರೇ ಇರೋದು, ಅವ್ರು ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಬರ್ತಾರೆ. ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ, ಕೆಲಸ ಮಾಡಿದ್ದೇವೆ, ಬೋರ್ಡ್ ಹಾಕಿದ್ದೇವೆ, ಪಟ್ಟ ತಗೊಂಡು ಹೋಗಿದ್ದಾರೆ, ದುಡ್ಡು ಕೊಡಲಿಲ್ಲ. ಅದಕ್ಕೆ ಯಾರ ತರ ಕೇಳುದು? ಅಲ್ಲ, ನೀವು ಅವ್ರ ನಂಬರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ತೆಗೆದಿಲ್ಲ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧ್ಯಕ್ಷರೇ, ತೋಟಗಾರಿಕೆ ಇಲಾಖೆ ಅದು ಎನ್ಆರ್ಜಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಂತ ಬರ್ತಾರೆ. ತೋಟಗಾರಿಕೆ ಇಲಾಖೆ ಮಾಡುವಂತ ಮಾಡಿದ್ದಾರೆ. ಹೌದು, ಪಂಚಾಯತ್ ರಂಗ ಕೇಕು ಮೊದಲು ಅವಡೇ ಬಂದು ಜೋಡರು, ಅವಡೆ ಕೇಕು ಮುಂಚೆ ಊಡೇ ಬಂದು ಅದೇನು ಬರ್ತಾರೆ. ಅದು ಊಟ ಅಲ್ಲ, ಬಾವುಡೆ. ಪಾವೂರ್, ಅದು ಪಾವೂರ್ದಾದ್ರೆ ಪಾವೂರು ಗ್ರಾಮ ಸಭೆಯಲ್ಲಿ ಕೇಳಿ. ಇದು ಹರೇಕಳ ಗ್ರಾಮ. ನೋಡಿ, 23-24ನೇ ಸಾಲಿನಲ್ಲಿ ಟಾರ್ಪಲ್ ಕೂಡ 50% ಲಭ್ಯತೆ ಇದೆ ಮತ್ತು ಸ್ಪ್ರಿಂಕ್ಲರ್ ಸೆಟ್ ಕೂಡ 50% ಲಭ್ಯತೆ ಇದೆ. ಅರ್ಜಿಗಳನ್ನು ಮುಂಚಿತವಾಗಿ ಸಲ್ಲಿಸಬೇಕಂತೇಳಿ ಕೇಳ್ಕೊತೀನಿ. 1 ಎಕರೆ ಮೇಲ್ಪಟ್ಟಿರಬೇಕು.
ಈ ಟಾರ್ಪಲ್ ಮತ್ತು ಸ್ಪ್ರಿಂಕ್ಲರ್ ಸೆಟ್ಗಳಿಗೆ 1 ಎಕರೆ ಮೇಲ್ಪಟ್ಟಿರ್ಬೇಕು ಜಮೀನು. ಜಂಟಿ ಆಗಿದ್ರೆ ಅವರು GP ಮಾಡಿಸಿರಬೇಕು. GP ಮಾಡದೇ ಇದ್ದರೆ ಮಾತ್ರ ಕಷ್ಟ ಆಗ್ತದೆ ಈಗಿನ ಟೈಮ್ನಲ್ಲಿ. ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಭಿಕರೇ, ಇನ್ನೊಂದು ವಿಚಾರ, PM ಕಿಸಾನ್ ಯೋಜನೆಯಲ್ಲಿ EKYC ಯಾರು ಮಾಡಲಿಲ್ವೋ ಅವರು ಕಡ್ಡಾಯವಾಗಿ EKYC ಮಾಡಿಸ್ಬೇಕಂತೇಳಿ ಕೇಳ್ಕೊತೀನಿ. ಯಾಕಂತಂತಂದರೆ EKYC ಏನು ಮಾಡಲಿಲ್ಲ ಅಂತಂದರೆ ನೀವು ಮುಂದಿನ ಕಂತು ಅಂದರೆ ಈಗ ಬಿದ್ದಂಥ ಏನು ಪ್ರಧಾನಮಂತ್ರಿದು ಯೋಜನೆದು 2,000 ರೂಪಾಯಿ ಇದೆಯಲ್ಲ, ಅದು ಬೀಳುವುದಿಲ್ಲ. EKYC ಮಾಡಿಸಿದ್ರೆ ಮಾತ್ರ ಅದು ಬೀಳ್ತದೆ, ಮತ್ತೆ ಕಂಟಿನ್ಯೂ ಆಗ್ತದೆ. ಕೇಳ್ಕೊಳ್ಳಿ ದಯವಿಟ್ಟು. PM ಕಿಸಾನದ್ದು ಯಾರು ಫಲಾನುಭವಿ ಇದ್ದೀರೋ EKYC ಕಡ್ಡಾಯವಾಗಿ ಮಾಡಿಸ್ಬೇಕಂತ ಕೇಳ್ಕೊತೀನಿ. ಮಾಡದೇ ಇದ್ದವರು ಅವರಿಗೆ ಪಾಪ ನೀವು ಒಂದು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿದೋ ಆ ಮೊಬೈಲನ್ನು ಹಿಡ್ಕೊಂಡು ಬರಲಿಕ್ಕೆ ಹೇಳಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನೀವು EKYCನ ಮಾಡಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಆಗಿದೆ ಅದು PR ಅಂತೇಳಿ ನಿಮ್ಮನ್ನು ಆಯ್ಕೆ ಮಾಡಿದರೆ ಹರೇಕಳ ಗ್ರಾಮದ್ದು ನೀವೇ ಮಾಡಬೇಕಾಗ್ತದೆ. ಆ್ಯಪ್ ಬಿಡುಗಡೆ ಆದ ತಕ್ಷಣ PRಗಳು ಮಾಡಬೇಕು. ಅವರವರಾಗಿ ಮಾಡ್ಲಿಕ್ಕೆ ಆಗಲ್ವಾ? ಅಲ್ಲ, ಈಗ ಅದು ಫಾರ್ಮರ್ ಆ್ಯಪ್ ಮುಗಿದಿದೆ ಕಾಣ್ತದೆ. ಫಾರ್ಮರ್ ಆ್ಯಪ್ ಉಂಟಲ್ಲ, ಅದನ್ನು ಬಿಡುಗಡೆ ಮಾಡಿದ್ರು. ಯಾರು ಮಾಡಲಿಲ್ಲ ಅಂತಂದ್ರೂ ಕೂಡ ಅವಧಿ ಮುಗಿದಿದೆ ಅಂತ. ಅದನ್ನು ಈಗ ಏನು ಮಾಡಿದ್ರೆ ಸ್ಟಾಪ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು PRಗಳಿಗೆ ಬರ್ತದೆ. PRಗಳನ್ನ ಇನ್ನು ನೆಕ್ಸ್ಟ್ ಮಾಡುವಂಥದ್ದು ಬೆಳೆ ಸಮೀಕ್ಷೆ. ಆಗಸ್ಟ್ 16ನೇ ತಾರೀಕಿಗೆ ಭತ್ತದ್ದು, 31ನೇ ತಾರೀಕಿಗೆ ಏನಿತ್ತು ಇದು ಅಡಿಕೆ ಮತ್ತು ಕಾಳು ಮೆಣಸಿತ್ತು ಬೆಳೆ ವಿಮೆ ಮಾಡಿಸಿ. ಇಷ್ಟನ್ನು ತೊಗೊಂಡು ಹೋಗಿ ನೀವು ಫಾರ್ಮ್ ಇರ್ತದೆ, ಫಾರ್ಮಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ವಿಮೆ ಮೊತ್ತ ಉಂಟಲ್ಲ 410 ರೂಪಾಯಿನೂ ಇದೆ. ಮಾಹಿತಿ ನೀಡಿದ್ದಕ್ಕೆ ಮಾನ್ಯ ಕೃಷಿ ಅಧಿಕಾರಿಗೆ ಧನ್ಯವಾದಗಳು. ಈಗ ಆರೋಗ್ಯ ಇಲಾಖೆಯಿಂದ ನಮ್ಮ ಇಲಾಖೆಯ ಯೋಜನೆಗಳು ಈಗ ತೀವ್ರತರ ಇಂದ್ರಧನುಷ್ ಕಾರ್ಯಕ್ರಮ ನಡೀತಾ ಇದೆ. ಅದು 3 ಹಂತದಲ್ಲಿ ನಡೀತಾ ಇದೆ. ಇವತ್ತಿನಿಂದ ಮೊದಲನೇ ಹಂತದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈಗಾಗಲೇ ಇವತ್ತು ಹಳೆ ಪಂಚಾಯಿತಿಯಲ್ಲಿ ನಾವು ಕಾರ್ಯಕ್ರಮ ಇಟ್ಟಿದ್ದೇವೆ. ಇದರಲ್ಲಿ ಲಸಿಕೆಯಿಂದ ವಂಚಿತರಾದ 5 ವರ್ಷದ ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದೆ. ಈ ವಾರದಲ್ಲಿ 7 ತಾರೀಕಿಂದ 12 ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ನಮ್ಮದು ಹರೇಕಳದು ಎದು ಗ್ರಾಮದಲ್ಲಿ HWC ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರಲ್ಲಿ ನಾಳೆ ಕಾರ್ಯಕ್ರಮ ಇದೆ. ಯಾವುದಾದ್ರೂ ಮಕ್ಕಳು 5 ವರ್ಷದ ಒಳಗಿನ ಮಕ್ಕಳು ವ್ಯಾಕ್ಸಿನೇಷನ್ ಇಂದ ಇಂಜೆಕ್ಷನ್ ಲಸಿಕೆ ಕೊಡದೆ ಬಾಕಿ ಇರುವವರು ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ಇಲ್ಲಿ ಲಸಿಕೆಯನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೊಂದು, ನಮ್ಮ HWCಯಲ್ಲಿ ಆಭಾ ಕಾರ್ಡ್ ಮಾಡಿಕೊಡ್ತಾ ಇದ್ದಾರೆ. ಅದು ಆಯುಷ್ಮಾನ್ ಭಾರತ್ ಹೆಲ್ತ್ ID ಅಂತ. ಅದು ಒಂದು ಭಾರತ ದೇಶದಲ್ಲಿ ಒಬ್ಬರಿಗೆ ಒಂದೇ ನಂಬರ್, ಅದು ಒಂದು ಆಭಾ ನಂಬರ್ ಅಂತ ಬರ್ತದೆ. ದೇಶದ ಯಾವ ಮೂಲೆಗೆ ಹೋಗಿ ಅಡ್ಮಿಟ್ ಆದರೂ ನಿಮಗೆ ಆ ಕಾರ್ಡ್ ಅದು ಉಪಯೋಗಕ್ಕೆ ಬರ್ತದೆ. ಉದಾಹರಣೆಗೆ ಈಗ ಮಂಗಳೂರು KMCಯಲ್ಲಿ ಏನಾದರೂ ಅಡ್ಮಿಟ್ ಆಗಿ ನೀವು ಯಾವುದು ಕಾಯಿಲೆಯಿಂದ ಬಳಲುತ್ತಿದ್ರಿ ಅದೆಲ್ಲ ID ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನೀವು ಕೇರಳದಲ್ಲಿ ಹೋದ್ರೂ ಅದೇ ಕಾರ್ಡ್ ಅದು ನಂಬರ್ ಹಾಕಿದರೆ ಅದಕ್ಕೆ ನೀವು ಮೊದಲು ಏನೇನು ಟ್ರೀಟ್ಮೆಂಟಲ್ಲಿ ಇದ್ದೀರಿ ಅನ್ನೋದು ID ಬರ್ತದೆ. ಅದರಿಂದ ಎಲ್ಲರೂ ಆ ID ಅನ್ನೊಂದು ಮಾಡಿಸಬೇಕಾಗಿ ಕೇಳಿಕೊಳ್ತಾನೆ. ನಮ್ಮ ಇಲ್ಲಿ ಹಿಂದ್ಗಡೆ ಇರುವ HWCಯಲ್ಲಿಯೂ ಮಾಡ್ತಾರೆ, ಮತ್ತು ಹಳೆಯ ನಮ್ಮ ಗ್ರಾಮ ಪಂಚಾಯತಿಯಲ್ಲಿಯೂ ಆಭಾ ಕಾರ್ಡ್ ಜನರೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ನೆಕ್ಸ್ಟ್ ಬರುವಂಥದ್ದು, ಈಗ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಡೆಂಗು ಮಲೇರಿಯಾ ಕೇಸಸ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನಮ್ಮ ಹರೇಕಳ ಗ್ರಾಮದಲ್ಲಿ ಈಗಾಗಲೇ 2 ಕೇಸ್ ಪತ್ತೆ ಹಚ್ಚಿದ್ದೀವಿ. ಸೊ ಮಳೆಯ ನೀರು ನಿಲ್ಲದಾಗೆ ಸ್ವಲ್ಪ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಯಾಕೆಂದ್ರೆ ಈಗ ಲಾರ್ವಾ ಸರ್ವೆಗೆ ನಮ್ಮ ಆಶನವರೆಲ್ಲ ಹೋದಾಗ ಅಡಿಕೆ ಬೆಳೆಗಾರರು ಅಡಿಕೆಯನ್ನ ಎಲ್ಲ ನೀರಲ್ಲಿ ಹಾಕಿ ಶೇಖರಿಸಿಟ್ಟಿರ್ತಾರೆ. ಅದರಲ್ಲೆಲ್ಲ ಲಾರ್ವೆ ಕಂಡು ಬರ್ತಾ ಇದೆ. ಹೇಳಿದ್ರು ಕೆಲವರೆಲ್ಲ ನಮಗೆ ಅದಕ್ಕೆ ಅಪೋಸ್ ಆಗಿ ಮಾತಾಡ್ತಾರೆ. ಇದರಿಂದ ಲಾರ್ವೆ ಸರ್ವೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ಲರೂ ಸಹಕರಿಸಿದ್ರೆ ಮಾತ್ರ ನಮ್ಮ ಗ್ರಾಮವನ್ನು ಡೆಂಗು ಮಲೇರಿಯಾ ಮುಕ್ತವಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಇದಿಷ್ಟು ನನ್ನ ಆರೋಗ್ಯ ಇಲಾಖೆಯಿಂದ ಮಾಹಿತಿಗಳು. ಮತ್ತೆ ನಮ್ಮ ಅಲ್ಲಿ ಯೋಗ ತರಬೇತಿದಾರರು ಬಂದಿದ್ದಾರೆ. ಆ್ಯಕ್ಚುಲಿ ನಮ್ಮ HWCಯಲ್ಲಿ 4 ಯೋಗ ಕ್ಲಾಸ್ಗಳನ್ನು ಮಾಡಬೇಕಾಗ್ತದೆ. ಅದರ ಬಗ್ಗೆ ಅವರು ಸ್ವಲ್ಪ ವಿವರವಾಗಿ ಮತ್ತೆ ಹೇಳ್ಬೋದು ನಿಮಗೆ. ಇದಿಷ್ಟು ನನ್ನ ಆರೋಗ್ಯ ಇಲಾಖೆ ಬಗ್ಗೆ. ಏನಾದರೂ
ಕ್ವಶನ್ಸ್ ಇದ್ರೆ ಕೇಳ್ಬೋದು. ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಇವರು ಬರಲಿಲ್ಲ. ಮೊದಲು ಬಂದ ಮೇಡಬಾಯಿ ಬರ್ತಾ ಇದ್ರು, ಈಗ ಬರುವುದಿಲ್ಲ. ಈಗ ಯಾವ ಮನೆಗೆ ಹೋಗುದಿಲ್ಲ. ಅಲ್ಲ, ಮೊದಲಿನಿಂದ ಇರೋದು ಅವರೇ ಒಬ್ಬರೇ. ಸರಿ, ನೀವು ಹೇಳುದು ಸರಿ, ನಮ್ಗೆ ಅರ್ಥ ಆಗ್ತದೆ. ಬಂದ್ರೆ ಒಂದು ಜಾಗ ಹೆಸರೇ ಹೇಳ್ಬೇಕಲ್ಲ. ನೀವು ಬಡ್ಬು ಎಷ್ಟು ಮನೆಗೆ ಇದೆ, ಎಷ್ಟು ಮನೆಗೆ ಹೋಗಿದ್ದಾರೆ ಅಂತ ಕೇಳಿ ಈಗ ಹೋಗಿದ್ದಾರೆ ಅಂತ ಹೇಳಿದ್ದೀರ ನೀವೀಗ. ಹೌದು, ಇಲ್ಲಿ ಇದ್ದಾರೆ ಸಿಸ್ಟರ್, ನಮ್ಗೆಲ್ಲ ಇದ್ದಾರೆ. ನೀವು ಕೇಳಿ, ನಾವು ಕೇಳುದಿಲ್ಲ, ನೀವು ಕೇಳಿ. ಅಲ್ಲ, ಅದ್ ಕೇಳಲಿಕ್ಕೆ ನಾನು ನನ್ನ ಆಸ್ಪತ್ರೆಗೆ ಅವರಿಗೆ ಕೇಳ್ತೇನೆ. ಮೊನ್ನೆನೂ ಕಂಪ್ಲೇಂಟ್ ಬಂದಿತ್ತು ಕೆಡಿಪಿ ಸಭೆಯಲ್ಲಿ. ನೀವು ಪಡ್ಪ ಅಂತ ಹೇಳುವ ಸ್ಥಾನ 6ನೇ ವಾರ್ಡ್ಗೆ ಬರಲಿಲ್ಲ ಅವರು. ನೀವು ಪಡ್ಪ ಸಿಸ್ಟರ್ ಅಲ್ಲೇ ಇದ್ದಾರೆ ನೋಡಿ. ಸರಿ, ಅವರು ವಾರ್ಡಿಗೆ ಬರುವುದಿಲ್ಲ, ಅವರು ಆಸ್ಪತ್ರೆಗೆ ಬರ್ತಾರೆ ಹೋಗ್ತಾರೆ. ಇದು ನಾವು ನೋಡಿದ್ದು, ನಾವು ಮನೆಯಲ್ಲೇ ಇರುವವರು. ಬಂದ್ರೆ ನಮ್ಗೆ ಗೊತ್ತಾಗ್ತದೆ. ನಮ್ಮ ಮನೆಗೆ ಬಂದ್ರೆ ನಾವು ಇದ್ದೇವೆ ಮನೆಯಲ್ಲಿ. ಈಗ ಅದು ಸರಿ, ಒಂದು ಕಡೆ ಮೊದಲಿದ್ದವ್ರು ಹಾಗೆ ಬಂದದ್ದಲ್ಲ, ಎಲ್ಲಾ ಮನೆಗೆ ಬರ್ತಾ ಇದ್ದಾರಲ್ಲ. ನೀವು ಬಾಣಂತಿದ್ದಾರೆ ಹೋದ್ರೆ ಆಗ್ತದ? ಅಲ್ಲ, ಅವರು ನೀವು ಬರ್ಬೇಕಲ್ಲ. ಸಹಾಯಕಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ ಕೇಳಿ ಮೇಡಮ್, ನಮ್ಗೆ ಗೊತ್ತುಂಟು ಯಾರು ಯಾವ ಕೆಲಸ ಮಾಡ್ತಾರೆ. ಅಂಗನವಾಡಿ ಟೀಚರ್ನವರು ಎಲ್ಲ ಮಾಡುದು ನಮ್ಗೆ ಗೊತ್ತುಂಟು. ನಾವೆಲ್ಲ ಕಡೆ ಹೋಗ್ತಾ ಇದ್ದೇವೆ, ಒಳ್ಳೆ ಒಳ್ಳೆ ಕೆಲಸ ಮಾಡುವವರು ಇದ್ದಾರೆ. ಆದ್ರೆ ಇವರು ಬಂದ್ರೆ ಬಾಣಂತಿದ್ದಾರೆ ಮನೆಗೆ ಮಾತ್ರ ಹೋಗುದಾ? ಇನ್ನೊಬ್ಬರು ಕಾಯಿಲೆ ಇದ್ದವ್ರ ಮನೆಗೆ ಹೋಗ್ಲಿಕ್ಕೆ ಇಲ್ವಾ? ಇದೆ, ಎಲ್ಲ ಮನೆಗಳಿಗೂ ವಿಸಿಟ್ ಮಾಡ್ಲಿಕ್ಕಿದೆ. ಮನೆಗೆ ಯಾವಾಗ ಭೇಟಿ ಕೊಟ್ಟಿದ್ದಾರೆ ಅಂತ ಯಾರಿಗೆ ಹೇಳ್ತಾ ಇರೋದು ನೀವು? ನಮ್ಮ ಸಿಸ್ಟರ್ಸ್. ಎಲ್ಲಿ ವಾರ್ಡ್ ನಂಬರ್? ಆನಡ್ಕ ನಮ್ಮ ಹಳೆಯ ಪಂಚಾಯತ್ ಉಂಟಲ್ಲ, ಹತ್ತಿರದ ಮನೆಗಳಿಗೆ ಭೇಟಿ ಅಂತ. ಹತ್ತಿರದ ಮನೆಗೆ ಎಲ್ಲಿ ಹೋಗಿದ್ದಾರೆ? ಇಲ್ಲಿ ಬಾರಿ ಚೆನ್ನಾಗಿ ಕೊಟ್ಟಿದ್ದಾರೆ ವೇಳಾಪಟ್ಟಿ. ಪ್ರತಿ ಮಂಗಳವಾರ ಉಂಟು. ಅಲ್ಲ, ಪ್ರತಿ ಮಂಗಳವಾರ ಒಂದೇ ಕಡೆ ವಿಸಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರದ್ದು ಒಂದೇ ಹೋದದ್ದು ಉಂಟಾ? ಅಲ್ಲ, ಅವರು ಫೀಲ್ಡಿಗೆ, ನನಗೆ ನನ್ನ ಗಮನಕ್ಕೆ ಅವರು ಫೀಲ್ಡಿಗೆ ಹೋಗಿಲ್ಲ ಅಂತ ಇಷ್ಟರವರೆಗೆ ಯಾರು ಕಂಪ್ಲೇಂಟ್ ಮಾಡಿದವರು ಇಲ್ಲ. ಇಲ್ಲಿ ಗ್ರಾಮ ಸಭೆಯಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ. ಅವಕಾಶ ಇರುವುದಿದೆ ಗ್ರಾಮ ಸಭೆ. ಹೌದು, ಸರಿ, ರೈಟಿಂಗ್ ಅಲ್ಲಿ ಆಗ್ಲು ನಾನು ಅವರ ಮೇಲೆ ಕ್ರಮ ರೈಟಿಂಗ್ ಅಲ್ಲಿ ಕೊಟ್ರೆ ಮಾತ್ರ ನೀವು. ನನ್ನ ಗಮನಕ್ಕೆ ಬರಲಿಲ್ಲ. ನನ್ನ ಗಮನಕ್ಕೆ ಬಂದ್ರೆ ಮಾತ್ರ. ಈಗ ನನಗೆ ಗಮನಕ್ಕೆ ಬಂದಿದೆ. ಅವರನ್ನು ನಾಳೆ ನಾನು ಕೇಳ್ಬೋದು. ಅವರ ದಿನಚರಿಗಳನ್ನೆಲ್ಲ ಪರಿಶೀಲಿಸಿ ನಾನು ನೋಡ್ತೇನೆ ಅದರ ಬಗ್ಗೆ. ಹೋದಷ್ಟೇ ನಾವು. ಹೌದು, ಈಗ ಕಸ ಹಾಕೋದಕ್ಕೆಲ್ಲ ನಾವು ಮಾಹಿತಿ, ಅದರಿಂದ ಯಾವ ರೋಗ ಬರ್ತದೆ. ಬಟ್ ಕಸ ಹಾಕಿದವರು ಯಾರು? ಈಗ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದ್ರೂ ನಮ್ಮ ಹರೇಕಳ ಯಾಕೆ ಹೀಗೆ? ಹಸಿ ಕಸ, ಒಣ ಕಸ ಬೇರೆ ಬೇರೆ ವಿಂಗಡಣೆ ಮಾಡ್ಲಿಕ್ಕಿದೆ ಅಲ್ವಾ? ಅದಕ್ಕೆ ಎಲ್ಲರೂ ನಾನು ನೀವು ಎಲ್ಲರೂ ಸೇರಿ ಜವಾಬ್ದಾರರು ಅಲ್ವಾ? ಇಲ್ಲಿ ಹರೇಕಳ ಶಾಲೆಯ ಬಳಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಹಾಕಿದ್ದಾರೆ ಅಂತ. ಇದರ ಬಗ್ಗೆ ಅಧಿಕಾರಿಗಳಿಗಿಂತ ನಾವು ಹೇಳುದು ಕೇಳಿ. ಈಗ ಬರುವ ವಾರದಿಂದ ಹರೇಕಳ ಗ್ರಾಮದಲ್ಲಿ ಪ್ರತಿಯೊಂದು ಕಡೆಯೂ ಕಸ ಹಾಕಬಾರ್ದು, ಕಸದಿಂದ ಏನೆಲ್ಲ ತೊಂದರೆ ಉಂಟಂತ ದಾನಿಗಳ ಮುಖಾಂತರ ಬೋರ್ಡ್ ಅನ್ನು ಅಳವಡಿಸಿದ್ದೇವೆ. ಪ್ರಜ್ಞಾವಂತವಾದ ಜನಗಳು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ. ಒಂದು. ಎರಡನೆಯದು, ಮುಂದಿನ ವಾರದಲ್ಲಿ ಪ್ರತಿಯೊಂದು ಮನೆಗೆ ಈಗ ಕೊಡ್ತಾ ಬರ್ತಾ ಇದ್ದೇವೆ ಬಕೆಟ್ ಮತ್ತು ಗೋಣಿ ಚೀಲ. ಅಂದ್ರೆ ಇಷ್ಟರವರೆಗೆ ನಾವು ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟಿರಲಿಲ್ಲ. ಇನ್ನು ನಾವು ಕೊಡ್ತೇವೆ. ಕೊಟ್ಟ ನಂತರವೂ ಕೂಡ ನೀವು ಹೇಳಿದ್ದು ಈಗ ನಮ್ಮ ಹರೇಕಳ ಶಾಲೆಯ ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಉಂಟಂತ. ಅಲ್ಲಲ್ಲ, ಈಗ ನೀವು ಮಾಡಿದ ಕೆಲಸ ಒಳ್ಳೇದೇ, ಆದ್ರೆ ಅದನ್ನು ಫೋಟೋ ತೆಗೆಯುವುದು ಜೊತೆಗೆ ಅದನ್ನು ಮಗುಚಿ ಹಾಕಿದ್ರೆ ಒಂದು ಒಳ್ಳೇದಿತ್ತು. ರೋಗವನ್ನು ತಡೀಲಿಕ್ಕೆ ಕೂಡ ನಾವೊಂದು ಒಳ್ಳೆ ಕಾರ್ಯ. ಅಂದ್ರೆ ಈಗ ಇಲ್ಲಿ ಏನು ಗೊತ್ತುಂಟಾ, ಈ ಸ್ವಚ್ಛತೆಯ ಬಗ್ಗೆ ಅಲ್ಲಲ್ಲ, ಕರೆಕ್ಟ್, ಒಳ್ಳೇದು ಕೆಲಸ. ಈ ಸ್ವಚ್ಛತೆಯ ಬಗ್ಗೆ ಏನ್ ಮಾಡ್ಬೇಕು ಗೊತ್ತುಂಟಾ? ಪ್ರತಿಯೊಬ್ರು, ನಾನೇ ಅಧಿಕಾರಿ, ನಾನೇ ಪಂಚಾಯತ್ ಸದಸ್ಯ, ಇದು ನಂದೇ ಗ್ರಾಮ, ನಂದು ಮನೆ ಅಂತ ನಾವು ಯಾವಾಗ ಸಂಕಲ್ಪ ತಗೊಳ್ತೇವೆ ಆವಾಗ ನಾವು ಸ್ವಚ್ಛವಾಗಿದ್ದೇವೆ. ನೀವು ಇವತ್ತೊಂದು ಇದು ಮಾಡಿದ್ರ, ಮುಂದಿನ ಗ್ರಾಮ ಸಭೆಯಲ್ಲಿ ನೀವೇ ಬಂದು ನಮ್ಮ ಗ್ರಾಮ ಪಂಚಾಯತ್ನ ಗ್ರಾಮಸ್ಥರನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದ್ರೆ ನನಗೆ ಎಲ್ಲಿ ಹುಡುಕಿದಾಗ ಒಂದು ಕಸ ಸಿಗ್ಲಿಲ್ಲ ಅಂತ ಹೇಳುವ ಹಾಗೆ ಮಾಡುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಇದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಒಳ್ಳೆಯ ಕೆಲಸ. ಇದೇ ರೀತಿಯಲ್ಲಿ ಅವೇರ್ನೆಸ್ ಕೂಡ ನೀವು ಸಪೋರ್ಟ್ ಮಾಡಬೇಕಾಗ್ತದೆ. ಓಕೆ, ಇದರಲ್ಲಿ ಎಲ್ಲರೂ ಸಹಕರಿಸಿದ್ರೆ ಮಾತ್ರ. ಘನತ್ಯಾಗ, ಪ್ಲಾಸ್ಟಿಕ್ಗಳನ್ನು ಬೇರೆ ವಿಂಗಡಿಸಿ, ಹಸಿ ಕಸ ಅದನ್ನು ವಿಂಗಡಣೆ ಮಾಡಿದ್ರೆ ಎಲ್ಲ ನಾವು ಹೋಗುವಾಗ ನೋಡ್ತೇವೆ. ಎಷ್ಟೊಂದು ಅದನ್ನು ವಿಂಗಡಿಸಿ ಅದನ್ನ ಸೂಕ್ತ ವಿಲೇವಾರಿ ಮಾಡೋದು ನಿಮ್ಮೆಲ್ಲರ ಎಲ್ಲರದ್ದು ಕರ್ತವ್ಯ. ಮೇಡಮ್ಗೆ ಆಗ ಇಬ್ರು ಕೇಳಿದ್ದು CHOಗಳು ಮನೆ ವಿಸಿಟ್ ಮಾಡುದಿಲ್ಲ ಅಂತ ಅವರ ಇದಿದ್ದದ್ದು. ಇಬ್ಬರದ್ದು ವಾದ ಇದ್ದದ್ದು ಅದೇ. ಈ ಸಿಸ್ಟರ್ ಇದ್ದಲ್ಲ ಇದ್ದದ್ದು. ಅವರು ಮುಂದಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆ ಅವರು ಮನೆ ಮಾಡಬೇಕು ಅಂತ ಅವರದ್ದು ಅಭಿಪ್ರಾಯ. ಇಬ್ಬರದ್ದು ಒಂದೇ ಇದ್ದದ್ದು, ಇವರಿಗೆ ಸಂಬಂಧಪಟ್ಟದಲ್ಲ.
ಅದು ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಇದ್ದಾರಲ್ಲ, HWC ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್, ಅದು ಅವರು ಬೇರೆ, ಇವರು ನಮ್ಮ ಬೇರೆ ಬೇರೆ ಇದ್ದಾರೆ. ಅವರು ಫೀಲ್ಡ್ ಮಾಡೋದಿಲ್ಲ ಅಂತ ಮೊನ್ನೆ ನನ್ನ ಗಮನಕ್ಕೆ ಬಂದಿದೆ. KDP ಸಭೆಯಲ್ಲಿ ಅದರ ಬಗ್ಗೆ ಇದು ಚರ್ಚೆ ಆಗಿದೆ. ನಾನು ಅದರ ಬಗ್ಗೆ ಅವರಿಗೆ ಹೇಳಿದ್ದೀನಿ, ಅದನ್ನ ಮುಂದೆ ಪ್ರಾಬ್ಲಮ್ ಬರದಾಗೆ ನೋಡ್ಕೊಳ್ತೇನೆ. ಇಲ್ಲಿ ತಾಯಿ ಕಾರ್ಡ್ ಮಾಡುವುದಾದ್ರೆ ನಾವು ಇನ್ವಲಿಗೆ ಹೋಗ್ಬೇಕಾ? ಅವರು ಸಿಸ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರ್ ಕೊಡ್ತಾರೆ, ಸಿಸ್ಟರ್ ಕೊಡ್ತಾರೆ ಅಲ್ಲಿ ಮಾಡ್ಬೋದು. ಹೌದು, ತಾಯಿ ಕಾರ್ಡ್ ಮಾಡಿ ಕೊಡ್ತಾರೆ ಅವ್ರು. ಇಲಾಖೆ ಬಗ್ಗೆ ಯಾವುದು ಕೇಳಲಿಕ್ಕಿಲ್ಲ ಅಂದ್ರೆ ಅವಕಾಶಕ್ಕಾಗಿ ವಂದನೆ. ನೀಡಿದಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಮೆಸ್ಕಾಂನಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನಾನು ಮೆಸ್ಕಾಂ ಇಲಾಖೆಯಿಂದ ಬಂದಿದ್ದೇನೆ. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಆಕ್ಚುಲಿ ನಾನು ತೊಕ್ಕೋಟು ಉಪಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕೊಣಾಜೆ ಶಾಖಾಧಿಕಾರಿಯವರು ರಜಾ ಇದ್ದ ಕಾರಣ ಅವರ ಪರವಾಗಿ ಬಂದಿದ್ದೇನೆ. ನಮ್ಮ ಮೆಸ್ಕಾಂ ಇಲಾಖೆಯಿಂದ ಆಗಸ್ಟ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಗೃಹ ಜ್ಯೋತಿ ಯೋಜನೆ, ನಾವು ಎಲ್ರಿಗೂ ಫ್ರೀ ಕರೆಂಟ್ ಅಂತ ಏನು ನೀವು ಹೇಳ್ತಾ ಇದ್ದೀರಿ, ಕೊಡ್ತಾ ಇದ್ದೀವಿ 200 ಯೂನಿಟ್ ತನಕ. ಸೊ ಈ ಯೋಜನೆಯ ಮಾಹಿತಿ ತಮ್ಗೆಲ್ರಿಗೂ ಗೊತ್ತಿದೆ, ಆದ್ರೂ ಇನ್ನೊಂದ್ಸಲ ಹೇಳ್ತೇನೆ. 200 ಯೂನಿಟ್ ಒಳಗಡೆ ಯಾರೆಲ್ಲ ಕರೆಂಟ್ ಬಿಲ್ ಯೂಸ್ ಮಾಡ್ತಾ ಇದ್ದೀರಾ, ಒಂದು ಅಂದಾಜು 1300 1400 ರೂಪಾಯಿ ಯಾರಿಗೆಲ್ಲ ಕರೆಂಟ್ ಬಿಲ್ ಬರ್ತಾ ಇದೆ, ಅವರಿಗೆ ಉಚಿತವಾಗಿ ಯಾರೆಲ್ಲ ನೋಂದಾಯಿಸಿದ್ದೀರಿ, ಆನ್ಲೈನ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡಿದ್ದೀರಾ, ಈ ತಿಂಗಳು 1ನೇ ತಾರೀಕಿಂದ ಯಾರಿಗೆಲ್ಲ ಬಿಲ್ ಬರ್ತಾ ಇದೆ ಉಚಿತವಾಗಿ ಬಿಲ್ ಬರ್ತಾ ಇದೆ. ಒಂದು ವೇಳೆ ನೀವು ನಿಮ್ಮ ಆವರೇಜ್ ಯೂನಿಟ್, 1 ವರ್ಷದ ಆವರೇಜ್ ಯೂನಿಟ್ ಎಷ್ಟು ಉಂಟು ಅಷ್ಟು ಮಾತ್ರ ಫ್ರೀ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದರೂ ಯೂಸ್ ಮಾಡಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 150 ಯೂನಿಟ್ ನಿಮಗೆ ಫ್ರೀ ಇರುತ್ತೆ. ನೀವೊಂದು 170 ಯೂನಿಟ್ ಯೂಸ್ ಮಾಡಿದ್ರೆ ಆ 20 ಯೂನಿಟ್ಗೆ ಮಾತ್ರ ನಿಮಗೆ ಕರೆಂಟ್ ಬಿಲ್ ಬರ್ತಾ ಇದೆ. ಸೊ ಬಿಲ್ ಬಂದಿರೋ ದುಡ್ಡನ್ನು ನೀವು ಕಟ್ಟಬೇಕು. ಎಲ್ಲ ಫ್ರೀ ಅಲ್ಲ, ನಿಮ್ಗೆ ಎಷ್ಟು ಉಚಿತವಾಗಿದೆ ಅಷ್ಟು ಮಾತ್ರ ಫ್ರೀ ಇರುತ್ತೆ. ಸೊ ಇದೊಂದು ಎಲ್ರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಬೇರೆ ಹರೇಕಳ ಗ್ರಾಮದಲ್ಲಿ ನಾವು ಎಲ್ಲೆಲ್ಲಿ ಲೋ ವೋಲ್ಟೇಜ್ ಸಮಸ್ಯೆ ಇದೆ, ಎಲ್ಲಿ ವೈರ್ಗಳು ತುಂಡಾಗ್ತದೆ, ಅದನ್ನು ಚೇಂಜ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲಿ ಸರ್? ಸರಿ ನೋಡ್ತೇವೆ. ಬೇರೆ ಏನಾದರೂ ಎಲ್ಲಾದರೂ ಅಪಾಯಕಾರಿಯಾಗಂತ ಯಾವ್ದು ಇದ್ರೆ ನಮಗೆ ದಯವಿಟ್ಟು ಸ್ಥಳ ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡ್ತೇವೆ. ಬೇರೆ ಏನಾದ್ರು ಇದ್ರೆ ಆಯ್ತಾಯ್ತು ಹೇಳಿ. ತಡಗೋಡೆ ಬದಿಯಲ್ಲಿ ಒಂದು ಕಂಬ ಉಂಟು, ಅದು ಬೀಳುವ ಸ್ಥಿತಿಯಲ್ಲಿ ಉಂಟು. ಅಂದ್ರೆ ಮಳೆ ಬಂದರೂ ಕೂಡ ಅದು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು. ಹತ್ರ ಎಲ್ಲ ಮನೆ ಉಂಟು, ಅದು ತುಂಬಾ ಅಪಾಯಕಾರಿ. ಅದು ನೀವು ನೋಡ್ಲಿಲ್ವಾ ಅಂತ, ನಿಮ್ಮ ಇಲಾಖೆ ಅದನ್ನು ಗಮನಿಸಲಿಲ್ವಾ ಅಂತ ಹೇಳಿದ್ದೀರಾ ನಮ್ಮ ಅವರಿಗೆ? ಅಲ್ಲಿ ಏರಿಯಾದ ಮೆಂಬರ್ನವರು, ವಾರ್ಡ್ ಮೆಂಬರ್ನವರು, ಅಣಿಸಿನವರು ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಯಾವುದೇ ಕೂಡ ಅದನ್ನು ಪರಿಶೀಲನೆ ಮಾಡ್ತೇವೆ, ನಾವು ವಿಚಾರಿಸ್ತೇವೆ. ಅದರ ರಾಜಗುಡ್ಡೆ ಶಾಲೆ ಹತ್ರವಾ? ಹೌದೌದು. ಇನ್ನೊಂದು ಎಲ್ಲ ಅದೊಂದು ತಗೊಳ್ಳಿ, ಬೇರೆ ತಗೊಳ್ಳಿ. ಗೃಹ ಜ್ಯೋತಿಗೆ ಅರ್ಜಿ ಕೊಟ್ಟವರು ಕೂಡ ಗೃಹ ಜ್ಯೋತಿಗೆ ಅರ್ಜಿ ಕೊಟ್ಟು ಕೆಲವು ಮಂದಿಗೆ ಬಿಲ್ ಬಂದಿದೆ, ಕೆಲವು ಮಂದಿಗೆ ಬರಲಿಲ್ಲ. ಯಾರಿಗೆಲ್ಲ ಫ್ರೀ ಯೂನಿಟ್ ಬರಲಿಲ್ಲ ದಯವಿಟ್ಟು ನಮ್ಮ ಆಫೀಸಿಗೆ ಬಂದು ಒಂದು ಇನ್ಫಾರ್ಮೇಶನ್ ಕೊಡಿ. ಈ ಒಂದೇ ಆಧಾರ್ ಕಾರ್ಡ್ನವರು 2 ಕಡೆ ಅಪ್ಲಿಕೇಶನ್ ಮಾಡಿದವರಿಗೆ ಸಿಗ್ಲಿಲ್ಲ, ಅದು ಆಗುದಿಲ್ಲ. ಒಬ್ಬರ ಹೆಸರಲ್ಲಿ ಒಂದಕ್ಕೆ ಮಾತ್ರ. ಬಾಡಿಗೆ ಇದ್ದವರು, ಬಾಡಿಗೆದಾರ ಅಂತ ನಿಮ್ಗೆ ಒಂದು ಆಪ್ಷನ್ ಇದೆ ರಿಜಿಸ್ಟ್ರೇಷನ್ ಮಾಡುವಾಗ, ಅದನ್ನು ಕೊಟ್ಟರೆ ಆಗ್ತದೆ. ಆಧಾರ್ ಕಾರ್ಡ್ ಅವರದ್ದು ಕೊಡಿ. ಯಾರಿಗೆ ಬಂದಿಲ್ಲ ಅವರು ದಯವಿಟ್ಟು ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು. ಸ್ಟ್ರೀಟ್ ಲೈಟ್ಗಳು ಮೇಂಟೆನೆನ್ಸ್ ಪಂಚಾಯತ್ ಅವರು ಮಾಡ್ತಾರೆ. ದಾರಿದೀಪದ ವ್ಯವಸ್ಥೆ ಅಂತ ಪಂಚಾಯತ್ ಇರುತ್ತೆ. ದಾರಿದೀಪದ ವ್ಯವಸ್ಥೆ ಪಂಚಾಯತ್ ಅವರು ಮಾಡ್ತಾರೆ, ಮೆಸ್ಕಾಂನವರು ಮಾಡುದಿಲ್ಲ. ಡ್ಯೂಟಿ ಅವರಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಡ್ಯೂಟಿ, ಮತ್ತೆ ನೈಟ್ ಡ್ಯೂಟಿ ಅವರಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಡ್ಯೂಟಿ? ತಮಗೇನಾದ್ರು ಸಮಸ್ಯೆ ಇದ್ರೆ ಹೇಳ್ಬೋದು. ಲೈನ್ಮ್ಯಾನ್ ಗಳಿಂದ ಏನಾದ್ರು ಸಮಸ್ಯೆ ಆಗಿದೆಯಾ? ಸಮಸ್ಯೆ ಆಗಿದೆ, ಅದಕ್ಕೆ ಕೇಳ್ತಾ ಇರೋದು ಸರ್. ಹೇಳಿ ಸರ್, ಏನಾಗಿದೆ? ಹಾಗೆಲ್ಲ ಡೇ ಡ್ಯೂಟಿ ಅವರಿಗೆ ಬೆಳಿಗ್ಗೆ ಏನಾದ್ರು ಕರೆಂಟ್ ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಹೇಳ್ತಾರೆ ಆಫೀಸ್ಗೆ ಹೋಗಿ ಬಂದಾಗಬೇಕು 10 ಗಂಟೆ ನಂತರ. ನೈಟ್ ಅವರಿಗೆ ಫೋನ್ ಮಾಡಿದ್ರೆ ಈ 1912ಗೆ ಫೋನ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ಯಾವಾಗಲೂ ಸಿಗಿ ಕಂಪ್ಲೇಂಟ್ ಮಾಡಿದೆ ಮಾಡಲಿಲ್ಲ ಏನೆಲ್ಲ ಅದಕ್ಕೆ ಉತ್ತರ ಸಿಗ್ತದೆ. ಮತ್ತೆ ಇಲ್ಲಾಂದ್ರೆ ತೊಕ್ಕೋಟ ಆಫೀಸ್ ನಂಬರ್ ಕೊಡ್ತಾರೆ, ಆಫೀಸ್ ನಂಬರ್ ಎತ್ತಲ್ಲ, ಕೊಣಾಜೆ ಆಫೀಸ್ ಮಾಡ್ತಾರೆ, ಅಲ್ಲಿ ರಿಸೀವ್ ಮಾಡಲ್ಲ. ಮತ್ತೆ ನೈಟ್ ಫುಲ್ ನಾವು ಪರದಾಡ್ತಾನೆ ಇರುವುದು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ನೈಟ್ ಡ್ಯೂಟಿಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಮೆಸ್ಕಾಂ ಇಲಾಖೆಯಿಂದ 1912 ಅಂತ ಅಲ್ಲಿ ಒಂದು 30 ಜನ ಇದ್ದಾರೆ ಕಂಪ್ಲೇಂಟ್ ರಿಸೀವ್ ಮಾಡ್ಲಿಕ್ಕೆ ಅಂತಾನೆ. ಈ ಯಾವುದೇ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಆದ್ಮೇಲೆ ನಮ್ಗೆ ಹೋಗ್ಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು. ಈ ಯಾವುದೇ ಕಂಪ್ಲೇಂಟ್ ಅಟ್ ಎನಿ ಟೈಮ್ 24 hours 1912ಕ್ಕೆ ಕರೆ ಮಾಡಿ ರಿಜಿಸ್ಟರ್ ಮಾಡಬಹುದು. 4 ಗಂಟೆ ಒಳಗಡೆ ನಿಮ್ಮ ಕಂಪ್ಲೇಂಟ್ ರಿಸಾಲ್ವ್ ಆಗ್ತದೆ.
99% ಆಗುತ್ತೆ ಅಂತ ಅನ್ಕೋತೀನಿ. ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆಗುದಿಲ್ಲ. 24 ಗಂಟೆಗಿಂತ ಜಾಸ್ತಿ ನಿಮ್ಗೆ ಒಂದು ವೇಳೆ ಕರೆಂಟ್ ಇಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ಮಾತಾಡಿ ಎಲ್ಲಿ ಅಂತ ಹೇಳಿ ನಾವು ವಿಚಾರಿಸ್ತೇವೆ. ಸರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ 1 ಗಂಟೆ 2 ಗಂಟೆ ನಾವು ಪರದಾಡ್ತಾನೆ ಇರ್ತೇವೆ, ಯಾವ ಲೈನು ಸಿಗಲ್ಲ. ಮತ್ತೆ ಅವರು ಬಿಸಿ, ಎಲ್ಲರದು ಬಿಸಿ. ಮಳೆಗಾಲದಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮಳೆಗಾಲದ ವಿಷಯ ಹೇಳುದಲ್ಲ, ಮಳೆಗಾಲ ನಮ್ಗೆ ಅರ್ಥ ಆಗ್ತದೆ. ಬಾಕಿ ಟೈಮಲ್ಲಿ 19-12ಕ್ಕೆ ಕರೆ ಮಾಡಿ, 19-12 ಸಿಗ್ಲಿಲ್ಲ ಅಂದ್ರೆ ನಮ್ಮ ನಂಬರಿಗೆ ಫೋನ್ ಮಾಡಿ ನಾವು ಅದೇ ಕೇಳಿದ್ ನಾನು ಕಂಪ್ಲೇಂಟ್ ಯಾರಿಗೆ 1912ಗೆ ಮಾಡಿಲ್ಲ ನಮ್ಮ ಮೊಬೈಲ್ಗೆ ಫೋನ್ ಮಾಡಿ. ನಿಮ್ದು ಸಾರ್ವಜನಿಕರಿಗೆ ಕೊಡ್ಬೇಕಾಗ್ತದೆ ಸರ್. 944 ನಮ್ಮ ನಂಬರ್ ಬರ್ಕೊಳ್ಳಿ. 944 8998 735. 19-12ಕ್ಕೆ ಕಂಪ್ಲೇಂಟ್ ಮಾಡಿ, ಅಲ್ಲಿ ರಿಸೀವ್ ಮಾಡಲಿಲ್ಲ ಅಂದ್ರೆ ನಮಗೆ ಮಾತಾಡಿ. 944 8998 735. ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಕೇಳ್ಬೋದು ಸರ್. ಇಲ್ಲಿ ಇಲ್ಲಪ್ಪ ಸರ್. ಅಂದ್ರೆ ತೋಟದ ಒಳಗೆ ಕಡಿಲಿಕ್ಕೆ ಇತ್ತಲ್ಲ. ನಮ್ಮಲ್ಲಿ ಲೈನ್ ಮ್ಯಾನ್ಗಳು ಕಡಿತಾರೆ, ಕಡಿಯುವುದಿಲ್ಲ ಅಂತ ಅಲ್ಲ, ಬಟ್ ಅಲ್ಲಿ ಫಾಲ್ಟ್ ಇಲ್ಲ ಅಂದ್ರೆ ನಾವು ಸುಮ್ಮನೆ ಯಾಕೆ ಕಡಿಬೇಕು? ಅಂಥದ್ದು ಯಾವ್ದಾದ್ರು ಸಮಸ್ಯೆ ನೀವು ಏರಿಯಾ ಹೇಳಿದ್ರೆ ನಾವು ಕಡಿಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲಾದ್ರೂ ಇದೆಯಾ ಅಂಥದ್ದು ಕಡಿಲಿಕ್ಕೆ? ಯಾವ ಏರಿಯಾ? ಇಲ್ಲಿ ಮರ ಕಡಿಲಿಕ್ಕೆ ಮೆಸ್ಕಾಂ ಅಲ್ಲಿ ಜನ ಇದ್ದಾರೆ. ಮರ ಕಡಿಲಿಕ್ಕೆ ಅಂತ ನಮ್ಮಲ್ಲಿ ಜನ ಆಗಿಲ್ಲ ಸರ್. ವೈರ್ಗೆ ಬಿದ್ದ ಮರ ಬಿಟ್ಟು ಹಾಗೇನೆ ಮೆಸ್ಕಾಂ ಅಧಿಕಾರಿ ಬಂದು, ಲೈನ್ ಮ್ಯಾನ್ ಬಂದು ಟಿಸಿ ಆಫ್ ಮಾಡಿ ಹೋಗುದಾ ಅಲ್ಲ ಮರ ಕಡಿಸಲಿಕ್ಕೆ ಉಂಟಾ? ನಮ್ಮಲ್ಲಿ ಮರ ಕಡಿಲಿಕ್ಕೆ ಎಂತ ಜನ ಇಲ್ಲ, ನಮ್ಮಲ್ಲಿ ಇರೋದು ಲೈನ್ ಮ್ಯಾನ್ಗಳು, ಮರ ಕಡಿಯುವವರಲ್ಲ. ಆಗಿಲ್ಲ ಸರ್. ಆದ್ರೂ ನಾವ್ ಏನ್ ಮಾಡ್ತೀವಿ, ದೊಡ್ಡ ದೊಡ್ಡ ಮರಗಳು ನಮ್ಗೆ ಕಡಿಲಿಕ್ಕೆ ಆಗುದಿಲ್ಲ ಅಂದ್ರೆ ಪಂಚಾಯತ್ ಅವರ ಸಹಾಯ ತಗೊಳ್ತೇವೆ. ಪಂಚಾಯತ್ ಅವರು ಇಷ್ಟರವರೆಗೆ ನಮ್ಗೆ ಒಳ್ಳೆ ಸಹಕಾರ ನೀಡಿದ್ದಾರೆ. ಈ ಸಲ ಮಳೆಗಾಲದಲ್ಲಿ ಪಂಚಾಯತ್ ಅವರು ನೀಡ್ತಾರೆ, ನಮ್ ಗಮನಕ್ಕೆ ಹೊತ್ತುಂಟು. ಊರಿನವರು ನೀಡ್ತಾರೆ, ಲೈನ್ ಮ್ಯಾನ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಆದ್ರೂ ಬೇಸರ ಮಾಡಿ ಹೋಗ್ತಾ ಇದ್ದಾರೆ ಲೈನ್ ಮ್ಯಾನ್ ಅವರು. ಅದಕ್ಕೆ ಕೇಳ್ತಾ ಇದ್ದದ್ದು, ಮಳೆಗಾಲದಲ್ಲಿ ಅಲ್ಲ ಅವರಿಗೆ ಇರುತ್ತೆ. ಮೊನ್ನೆ ಇಲ್ಲಿ ವಿಷಯ ನಾನು ಬಾಕಿ ಟೈಮ್ ಅಲ್ಲಿ ನೀವು ನಮ್ಗೆ ಇನ್ಫಾರ್ಮೇಶನ್ ಮಾಡಿ. ಹಗಲು ಹೊತ್ತಿಗೆ ಹಗಲು ಹೊತ್ತು, ರಾತ್ರಿ ಹೊತ್ತಲ್ಲ, ಗಮನಿಸ್ಬೇಕು ಸರ್. ರಾತ್ರಿ ಹೊತ್ತಲ್ಲ, ಹಗಲು ಹೊತ್ತು ಮಳೆ ಬರ್ತಾ ಇಲ್ಲ, ಲೈನ್ ಮ್ಯಾನ್ ಅವರು ಬಂದು ಟಿಸಿ ಆಫ್ ಮಾಡಿ ಹೋದದಲ್ಲ, ಸಂಜೆವರೆಗೆ ಕರೆಂಟ್ ಇಲ್ಲ. ನೀವು ನಮ್ಗೆ ಮಾತಾಡಿ ಅಂತ ವಿಷಯ ಇದ್ರೆ ನಮ್ಗೆ ಫೋನ್ ಮಾಡಿ. ಅದೇ ಎಂತೋ 191ಗೆ ಮಾಡಿದ್ರೆ 191 ನೀವು ಹೇಳುದು 24 ಗಂಟೆ. ಇದು ಖುದ್ದು ಲೈನ್ ಮ್ಯಾನ್ ಇದ್ದು ಅಲ್ಲೇ ಇದ್ದಾರೆ, ಸಾರ್ವಜನಿಕರೆಲ್ಲರೂ ಅವರಿಗೆ ಸಹಾಯ ಮಾಡ್ತಾರೆ. ಆದ್ರೂ ಲೈನ್ ಮ್ಯಾನ್ ಆಕ್ಷನ್ ತೆಗಿಲಿಲ್ಲ ಅಂದ್ರೆ ಬೇರೆ ಏನಾದ್ರೂ ಇದ್ರೆ ಹೇಳಿ. ನಮ್ಮ ಸಹಕಾರ ಹೀಗೆ ಇರ್ಲಿ ಅಂತ ನಾವು ಆಶಿಸ್ತೇವೆ. ಗ್ರಾಮ ಸಭೆಯನ್ನು ನಮ್ಮಿಂದ ಏನು ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಅನ್ನೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮೇಲೆ ಕಂಪ್ಲೇಂಟ್ ಇರೋದು ನಮ್ಮ ಆಫೀಸ್ 24 hours ಓಪನ್ ಇರುತ್ತೆ. ಆಯ್ತು ಮೇಡಮ್ ಅವ್ರು ಹೇಳಿ. ರುದ್ರೇಶ್ ಅವರು ಇರುವಾಗ ಇಷ್ಟು ಕಂಪ್ಲೇಂಟ್ ಇರ್ತಿರ್ಲಿಲ್ಲ, ಎಲ್ಲ ಆಕ್ಷನ್ ತೆಗಿತಿದ್ರು. ರುದ್ರೇಶ್ ಅವರು ಟ್ರಾನ್ಸ್ಫರ್ ಆಗಿದ್ದು ಇಲ್ಲಿ ಕಂಪ್ಲೇಂಟ್ ಎಲ್ಲರದ್ದು ಅಲ್ಲ. ನಮಗೆ ನಮ್ಮ ಲೈನ್ ಮ್ಯಾನ್ ಗಳ ಮೇಲೆ ಕೋಪ ಇದ್ರೆ ದಯವಿಟ್ಟು ಒಂದು ರೈಟಿಂಗ್ ಅಲ್ಲಿ ಕೊಡಿ. ಲೈನ್ ಮ್ಯಾನ್ ಕೋಪ ಇಲ್ಲ, ಸಾರ್ವಜನಿಕವಾಗಿ ನಾವು ಇನ್ನೂ ಅವರಿಗೆ ಸಹಾಯ ಮಾಡ್ತೇವೆ. ಲೈನ್ ಮ್ಯಾನ್ ಯಾರು ರೆಸ್ಪಾನ್ಸ್ ಇಲ್ಲ. ಮತ್ತೆ ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು, ಏನಾಗ್ಬೇಕು ಅಂತ ಹೇಳಿ. ಒಂದ್ ಹೇಳಿದ್ರಿ ಸರ್ ನೀವು 191ಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಕಾಲ್ ಮಾಡಿ ಅಂತ. ಇದು 2ಗೆ ಕಾಲ್ ಮಾಡಿಲ್ಲ. ನಾವೊಂದು ಹೇಳ್ತೇನೆ ಉದಾಹರಣೆಗೆ, ಟಿಸಿಯಲ್ಲಿ ಕಂಪ್ಲೇಂಟ್, ಇಲ್ಲ ಅಂದ್ರೆ ಕಿಸಾನ್ ನಗರ ಕೆಳಗೆ ಟಿಸಿ ಕಂಪ್ಲೇಂಟ್. ಕೆಳಗೆ ಟಿಸಿ ಕಂಪ್ಲೇಂಟ್ಗೆ ಬಂದ ನೈಟ್ ಲೈನ್ ಮ್ಯಾನ್ಗೆ ಮೇಲೆ ಟಿಸಿಯಲ್ಲಿ ಕಂಪ್ಲೇಂಟ್ ಇದ್ರೆ ನೋಡು ಹಾಕಿಲ್ವಾ ಅಂದ್ರೆ ಮಸೀದಿ ಹತ್ರ ಟಿಸಿಗೆ ಲೈನ್ ಮ್ಯಾನ್ 191ಗೆ ಕಂಪ್ಲೇಂಟ್ ಹೋಗಿದೆ. ಮಸೀದಿ ಹತ್ರ ಟಿಸಿ ಇತ್ತು. ಕಿಸಾನ್ ನಗರ ಟಿಸಿ ಹೊಸ ಟಿಸಿಗೆ
ಕಂಪ್ಲೇಂಟ್ ಹೋಗಿರ್ಲಿಲ್ಲ 191ಗೆ. ಆದ್ರೆ ಖುದ್ದು ಲೈನ್ಮನ್ ಬಂದಾಗ ನಾವು ಅಲ್ಲಿದ್ದೆವು, ಕಂಪ್ಲೇಂಟ್ ತಿಳಿಸಿದೆವು ನಾವು, ಇಲ್ಲಿ ಕಂಪ್ಲೇಂಟ್ ಉಂಟು ನೋಡಿ ಅಂತ. ಆ ನೋಡುವ ಹಕ್ಕು ಲೈನ್ಮನ್ ಅವರಿಗೆ, ನೈಟ್ ಲೈನ್ಮನ್ ಅವರಿಗೆ ಇಲ್ವಾ ಕಂಪ್ಲೇಂಟ್ ಕೊಡದೆ ಅಂತ ಕೇಳಿದ್ರು. ಉಂಟಲ್ಲ, ಯಾಕೆ ನೋಡ್ಲಿಲ್ವಾ? ನೋಡ್ಲಿಲ್ಲ. ಬನ್ನಿ ನೋಡಿ ನಾನು ತೋರಿಸ್ತೇನೆ, ಅಲ್ಲಿ ಕಂಪ್ಲೇಂಟ್ ಉಂಟು, ನಾನು ತೋರಿಸ್ತೇನೆ, ಜಂಪ್ ಕಟ್ ಆಗಿದೆ, ಮರಕ್ಕೆ ಕರೆಂಟ್ ಆಗ್ತಾ ಉಂಟು, ಇದು ನೀಟ್ರೋಲ್ ಕಟ್ ಆಗಿದೆ, ಬೇಸ್ ಉಂಟು, ಕರೆಂಟ್ ಆಗ ಹೊಡಿತಾ ಉಂಟು ಅಂತ ಹೇಳಿದ್ರು ಲೈನ್ಮನ್. ಅದು ನಮಗೇನಿಲ್ಲ, ಅದು ಕಂಪ್ಲೇಂಟ್ ಬರಲಿಲ್ಲ ಅಂತ ಹೇಳಿ ಹೋದವರು. ರಾತ್ರಿ ಹೊತ್ತಲ್ಲಿ, ರಾತ್ರಿ 30ನೇ ತಾರೀಕು ಜೂನ್ 30ನೇ ತಾರೀಕಿಗೆ ವಿಚಾರಿಸ್ತೇನೆ. ಅಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಅದರ ಬಗ್ಗೆ ಅದು ಲೆಟರ್ ಬಂದಿದೆ, ಪಂಚಾಯತ್ ಅಧ್ಯಕ್ಷರಿಂದ ಲೆಟರ್ ಬಂದಿದೆ, ವಿಚಾರಿಸ್ತೇನೆ. ಬೇರೆ ಏನಾದ್ರೂ ಸಮಸ್ಯೆ ಹಾಗೆಲ್ಲ ಸರ್, ಅದೇ ಕೇಳಿದ್ರು. ಅವರಿಗೆ ಹೇಳ್ತಾರೆ ಬಂದ ಲೈನ್ ಮ್ಯಾನ್ ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಆಫೀಸ್ಗೆ ಕಂಪ್ಲೇಂಟ್ ಹೋಗ್ಲಿಲ್ಲ, ಅವರಿಗೆ ಆಫೀಸ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಇಲ್ಲಿ ಕಂಪ್ಲೇಂಟ್ ಕಂಡ್ರೆ ನಾನು ಅದು ಬೇಡ. ವಿಷಯ ಏನು ಅಂದ್ರೆ ನೈಟ್ ಶಿಫ್ಟ್ ನಲ್ಲಿ ಇಬ್ರು ಲೈನಾರಿ ಮತ್ತೆ ಉಳ್ಳಾಲ ಟು ಒಂದು ಸಪೋಸ್ ಒಂದು 10 ಗ್ರಾಮಗಳು ಕವರ್ ಆಗ್ಬೇಕು. ರಾತ್ರಿ ಹೊತ್ತಲ್ಲಿ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ ನಿಮ್ಮ ಸಮಸ್ಯೆ. ಬಟ್ ನಮ್ಮಲ್ಲಿರೋದು ಇಬ್ರು ಲೈನ್ಮ್ಯಾನ್ಗಳು ರಾತ್ರಿ ಹೊತ್ತಲ್ಲಿ, ನಮ್ಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡ್ತೇವೆ ನಾವು. ಬಟ್ ಸಮಸ್ಯೆ ಇರ್ತದೆ, ಎಲ್ಲ ಕಡೆ ಇರ್ತದೆ, ಆದಷ್ಟು ನಾವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಅದಲ್ಲ ಸರ್, ಕರೆಂಟ್ ಹೊಡಿತಾ ಇದೆ ಅಂತ ಅನ್ನುವಾಗ ಅಟ್ಲೀಸ್ಟ್ ಆ ಲೈನ್ಮ್ಯಾನ್ಗೆ TC ಆದ್ರೂ ಆಫ್ ಮಾಡಿ ಹೋಗ್ಬೋದಿತ್ತಲ್ಲ. ವಿಚಾರಿಸ್ತೇನೆ, ನಾನು ಬಂದಿದೆ, ಅಧ್ಯಕ್ಷರಿಂದ ಒಂದು ಲೆಟರ್ ಬಂದಿದೆ, ವಿಚಾರಿಸ್ತೇನೆ. ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಈ ಮಳೆ ಗಾಳಿ ಇದ್ದಾಗ್ಲೂ ಜಾಸ್ತಿ ಏನು ಇಲ್ಲಿ ಆ ರೀತಿ ಏನು ತೊಂದರೆ ಆಗ್ಲಿಲ್ಲ. ಅದರೊಟ್ಟಿಗೆ ಈಗ ಮಾತಾಡಿದ್ರಲ್ಲ, ಮೆಸ್ಕಾಂ ಇಲಾಖೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಕೆಲಸ ಮಾಡುವವರು, ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ನಮಗೂ ಗೊತ್ತವರು, ಯಾಕಂದ್ರೆ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೂ ಸ್ವಲ್ಪ ಬೇಸರ ಇರುತ್ತೆ, ಅವರಿಗೆ ಆಗಲಿಲ್ಲ. ಅವತ್ತು ನಡೆದ ಪ್ರಾಬ್ಲಮ್ ಏನಂದ್ರೆ ಗೊತ್ತು ನಮಗೆ, ಶಾಕ್ ಹೊಡಿತಾ ಇತ್ತು, ನಾವೆಲ್ಲ ಹೇಳುವಾಗ್ಲೂ ಇವರು ಬಿಟ್ಟು ಹೋಗಿ ಬೇಸರ. ನಂತರದಲ್ಲಿ ಅದನ್ನು ಅವರು ರಿಸ್ಕ್ ಗೊತ್ತು, ಯಾಕಂದ್ರೆ ಅವರ ಜೊತೆ ನಾವು ಕೆಲಸ ಮಾಡಿ. ಮತ್ತೆ ಅದರೊಟ್ಟಿಗೆ ರುದ್ರೇಶ್ನ ಮೇಲೆ ಇರುವಂತ ಒಂದು ಅಭಿಮಾನ, ಅದು ರುದ್ರೇಶ್ ಹೋದ್ರು ಇಲ್ಲಿ ಬಿಟ್ಟು ಹೋಗ್ಲಿಲ್ಲ, ಅವರನ್ನು ಹಿಂದೆ ಇಲ್ಲಿಗೆ ಬರೆಸಬೇಕಂತ ಒಂದು ಮನವಿ ಅವರದ್ದು. ಇಲಾಖೆ ಮುಖ್ಯಸ್ಥರಿಗೆ ಮಾತಾಡ್ತಾರೆ. ಇವರು ಹೇಳಿದಾಗೆ ಸರ್, ರುದ್ರೇಶ್ ಮತ್ತು ಬಂಗಾರಪ್ಪ 2 ಜನ ಇದ್ರು, ಒಳ್ಳೆ ಕೆಲಸ, ಗುಣಮಟ್ಟದ ಲೈನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅವರನ್ನು ಮೆಚ್ಚಲೇಬೇಕು. ಏನಂದ್ರೆ ಈಗ ಒಂದು ನಿರ್ಲಕ್ಷ್ಯ ತೋರಿಸ್ತಾರೆ ಇವರು, ನಮ್ಮ ಲೈನ್ಮನ್ ಅವರು. ಒಂದು ಅಷ್ಟೊಂದು ಉತ್ಸವದಲ್ಲಿ ಏನೊಂದು ಕೆಲಸ ಮಾಡ್ಲಿಕ್ಕೆ ಅಷ್ಟು ಒಂದು ಸಾಮರ್ಥ್ಯ ಇಲ್ಲದವರಂತ ನಮ್ಗೆ ಕಾಣ್ತದೆ, ನಡೆಸುತ್ತಾರೆ. ಯಾವುದೇ ಒಂದು ವಿಷಯ ನೋಡಿ, ಮಳೆಗಾಲ ಬೇಸಿಗೆಗಾಲ ಬಂದ್ರೆ ಸಾಧಾರಣ ಒಂದು ಹಾದು ಹೋದಂತ ಲೈನಿಗೆ ಹೋದಂತ ಗೆಲ್ಲುಗಳನ್ನೆಲ್ಲ ಸರಿ ಸಮರ್ಪಕವಾಗಿ ಅದನ್ನು ಕಡಿಯುವುದು ಅದೊಂದು ಮಾಡುವುದಿಲ್ಲ. ಮಳೆಗಾಲ ಬಂದ ಮೇಲೆ ಅವರಿಗೆ ಜೋರಾಗಿ ಕೆಲಸ ಯಾವಾಗ ಮಾಡಿ ಲೈನ್ ಆಫ್ ಮಾಡಿ ನಮಗೆ ಕರೆಂಟ್ ಒಂದು ಸಮಸ್ಯೆ ಯಾವಾಗಲೂ ಆಗ್ತದೆ. ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಟು ಅವರಿಗೆ ಒಂದು ಮಾಹಿತಿಯನ್ನು ಕೊಡಿಸ್ತಾರೆ. ನಿಮ್ಮ ವಿಚಾರ ತಲುಪಿಸ್ತೇನೆ. ಹೌದು ಸರ್, ಅದನ್ನು ಮಾಡಿದ್ರೆ ಒಳ್ಳೇದಿತ್ತು ಸರ್. ಅದು ನಾವೊಂದು ನಿಮ್ಮ ಹತ್ರ ನಾವೊಂದು ಮನವಿ ಮಾಡ್ತೀವಿ ಸರ್. ರುದ್ರೇಶ್ ಅಂತ ಇದ್ದಾನೆ ಸರ್, ಬಂಗಾರ ಬೇಡ ಬೇಕಾದ್ರಲ್ಲ, ಅವರು ನಮ್ಮ ಈ ಗ್ರಾಮಕ್ಕೆ ಒಂದು ನೀವು ನಮ್ಗೆ ಒಂದು ವರ್ಗಾವಣೆ ಮಾಡಿದ್ರೆ ಒಳ್ಳೇದಿತ್ತು ಸರ್. ನಾವು ನಿಮ್ಮ ಹತ್ರ ಒಂದು ಬೇಡಿಕೆ ಇಡ್ತೀನಿ. ಯಾವ ಟೈಮಲ್ಲಿ ಸಹ ಅವ್ರನ್ನ ಫೋನ್ ಮಾಡಿ ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡಿ ನಮಗೆ ಸ್ಪಂದಿಸುತ್ತಾರೆ, ಒಳ್ಳೆಯ ಒಂದು ಕೆಲಸ ಒಂದು ಮಾಡ್ತಾರೆ ಅಂತ ನಾನು ಅನಿಸ್ತೇನೆ. ತಮ್ಮ ಅಭಿಮಾನವನ್ನು ಅವರಿಗೆ ತಿಳಿಸ್ತೇನೆ. ಧನ್ಯವಾದ. ಅಭಿಮಾನ ಅಲ್ಲ ಸರ್, ಹಾಗೆಲ್ಲ ಈಗಲೂ ಅಂತಲ್ಲ ಸರ್. ಮೊನ್ನೆ ನಾನು ದೇರ್ಲಾಟಿಯಲ್ಲಿ ಇರುವಾಗ ಅಲ್ಲಿ ಒಂದು TCಯಲ್ಲಿ ಬೆಂಕಿ ಬರ್ತಾ ಇತ್ತು. TCಯಲ್ಲೆಲ್ಲ ಇದು TC ಅಲ್ಲ, ಮತ್ತೊಂದು HD ಲೈನಲ್ಲಿ ಜಂಪ್ ಹೋಗ್ತಾ ಇತ್ತು. ಅವರಿಗೆ ಫೋನ್ ಮಾಡಿದ್ರಿ, ರುದ್ರೇಶ್ ಅವರು ಹೇಳಿದ್ರೇನು, ಅದು ನಮಗೆ ಬರುವುದಿಲ್ಲ, ಉಳ್ಳಾಲಕ್ಕೆ ಬರ್ತದೆ, ಆದ್ರೂ ನಾನು ಅದು ಅವರಿಗೆ ತಿಳಿಸ್ತೇನೆ ಅಂತ. ಅಷ್ಟಾದ್ರೂ ಇಲ್ಲಿ ಲೈನ್ ಮ್ಯಾನ್ ಹೇಳ್ಬೇಕು, ಅವರಿಗೆ ಬರುವುದೇ ಇಲ್ಲ, ಬರದ ಏರಿಯಾದ್ದು ಸಮೇತ ಅವರು ನಾನು ನೋಡ್ತೇನೆ, ನಾನು ಹೇಳ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಅಭಿಮಾನ ಅಷ್ಟೇ. ಮತ್ತೊಂದು ಸರ್, ಇಲ್ಲಿದ್ದು ಲೈನ್ ಮ್ಯಾನ್ ಅವರಿಗೆ ಒಂದು ಬೈಕ್ ತೆಗೆದುಕೊಡಿ ಸರ್. ಏನಾದ್ರು ಅವರು ನಡ್ಕೊಂಡು ಬಸ್ಸಲ್ಲಿ ಬಂದು ಎಲ್ಲಿ ಬೇಕಾದಲ್ಲಿಗೆ ಮುಟ್ಟುದಿಲ್ಲ, ಬಂದು ಆಫೀಸಿಗೆ ಫೋನ್ ಮಾಡಿ. ಏನು ತೊಂದರೆ ಇಲ್ಲ, ನೀವು ನಮಗೆ ಎನಿ ಟೈಮ್ ಫೋನ್ ಮಾಡ್ಬೋದು. ಸರಿ, ಆಯ್ತು, ಹೇಳ್ತೇನೆ. ಕಟ್ಟಾಗಿ ಕೆಳಗೆ ಬಿದ್ದಿದ್ಯಾ? ಕಟ್ಟಾಗಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ಅದರಲ್ಲೂ. ಅದು ಎಲ್ಲ ವೈರೆಲ್ಲ ಸ್ವಲ್ಪ ಕೆಳಗಡೆ ಬೀಳ್ತದೆ. ಹೊರಪಾದೆ 2ನೇ ವಾರ್ಡಲ್ಲಿ, 2ನೇ ವಾರ್ಡ್ ಸಾಜಿಕ್ನವರ ಮನೆ ಹತ್ತಿರ.
ನೋಡ್ತೇನೆ. ಮತ್ತೆ ಇದು ಭರವಸೆ ಮಾತ್ರನಲ್ಲ, ವಿಚಾರಿಸ್ತೇನೆ ನಾನು ಅಲ್ಲಿ ಹೋಗಿ ಏನಾಗಿದೆ ಅಂತ. ಮೂರನೇ ಗ್ರಾಮ ಸಭೆ ನಾವು ಹೇಳುವಂತದ್ದು 2ನೇ ವಾರ್ಡ್ನ ಸಮಸ್ಯೆ ನೋಡ್ತೇನೆ, ನಾನು ಹೇಳ್ತೇನೆ. ಆಯ್ತು, ಭರವಸೆ ಅಲ್ಲ, ಟ್ರೈ ಮಾಡ್ತೇವೆ. ನೋಡಿ ಅದು ಏನಾಗಿದೆ ಅಂತ ವಿಚಾರಿಸಿ ಹೇಳ್ತೇನೆ. ನೋಡದೆ ಹೇಳಲಿಕ್ಕೆ ಆಗುದಿಲ್ಲ. ಹೋಗಿ ಅದು ಏನು ಪ್ರಾಬ್ಲಮ್ ಅಂತ ನೋಡಿ ತೋರಿಸಿ ನನಗೆ ಎಲ್ಲಿ ಅಂತ. ಪರಪಾದೆ ಜಾತ್ರೆಯಲ್ಲಿ ಪಕ್ಕ ಗ್ರೌಂಡ್ ಉಂಟು, ಅಲ್ಲಿ ಮಕ್ಕಳು ಮದ್ರಸೆಗೆ ಮತ್ತೆ ಶಾಲೆ ಹೋಗೋ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹೋಗೋ ಬೆಂಕಿ ಬೀಳ್ತದೆ ಅದರಿಂದ ತುಂಬಾ ಪ್ರಾಬ್ಲಮ್. ಕಂಬದಲ್ಲಿ ಬೆಂಕಿ ಶಾರ್ಟ್ ಆಗ್ತಾ ಉಂಟು. ಮತ್ತೆ ಅದಲ್ಲದೆ ನಮ್ಮ ಇಲ್ಲಿ ನಮ್ಮ ನೇರಿಕೆಟೆ BS ಕರಿಮಿ ಅವರ ಮನೆ ಹತ್ರ ಉಂಟಲ್ಲ, ಅಲ್ಲಿ ಒಂದು ಬೋಟ್ ಆಗ್ತಲ್ಲ, ಅದ್ರಲ್ಲಿ ಸಹ ತುಂಬಾ ಬೆಂಕಿ ಬರ್ತಾ ಉಂಟು. ಮೊನ್ನೆ ಬೆಂಕಿ ಇದ್ದಿದೆ ಅಲ್ಲಿ, ನಾವೇ ಆರಿಸಿದಲ್ಲಿ. ಈಗ ಗ್ರಾಮ ಸಭೆ ಮುಗಿದ ಕೂಡಲೇ ಅಲ್ಲಿಗೆ ಸ್ಪಾಟಿಗೆ ಕರ್ಕೊಂಡೋಗಿ ಅದೇನು ಅಂತ ಇದ್ರೆ ವ್ಯವಸ್ಥೆ ಇಮಿಡಿಯೇಟ್ಲಿ ಮಾಡಿ ನೋಡ್ತೇವೆ. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಕಷ್ಟ. ಬೆಟರ್ ಫಾಲ್ಟ್ ಯಾಕೆಂದ್ರೆ ನಮ್ಮಲ್ಲಿ ರೂರಲ್ ಏರಿಯಾ ಮರಗಳು ಗಿಡಗಳು ಬೀಳ್ತಾ ಇರುತ್ತೆ. ಅಕೇಶಿಯಾದ ಗಿಡ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ರೂರಲ್ ಅಲ್ಲಿ. ಯಾಕೆಂದ್ರೆ ನಮ್ದೆಲ್ಲ ಓವರ್ ಹೆಡ್ ಲೈನ್, ಕಂಬದಿಂದ ಕಂಬಕ್ಕೆ ಹೋಗಿರೋದು. ಕಂಬ ಬೀಳ್ತದೆ, ಮರ ಬೀಳ್ತದೆ, ಅದು ಬೀಳದ ಹಾಗೆ ಮಾಡ್ಲಿಕ್ಕೆ ನಮ್ಗೆ ಅಸಾಧ್ಯ. ನೋಡ್ತೇವೆ ನಾವು, ಆದಷ್ಟು ಕಟ್ಟಿಂಗ್ ಮಾಡ್ತೇವೆ. ರಾಜಗುಡ್ಡ ಶಾಲೆ ಹತ್ರ ಬೆಂಕಿ ಬೀಳ್ತಾ ಇರ್ತದೆ. ಶಾಲೆಯ ಅಡಿಗೆ ಕೋಣ ಉಂಟಲ್ಲ, ಅದರ ಎದುರಿಗೆ ನೀವು ಹೀಗೆ ಹೇಳಿದ್ರಲ್ಲ, ರಾಜಗುಡ್ಡ ಶಾಲೆ ಹತ್ರ ಸಲಾಂ ಅವರ ಮನೆ ಹತ್ರ ಅದು ಬೇರೆ. ಇದು ಇನ್ನೊಂದು ಅಡಿಗೆ ಕೋಣೆ ಹತ್ರ ಮಾರ್ಗದ ಬದಿಯಲ್ಲಿ ಒಂದು ಕಂಬ ಉಂಟಲ್ಲ, ಅಲ್ಲಿ ಇನ್ನೊಂದು. ನನಗೆ ಈ ಕಂಪ್ಲೇಂಟ್ಗಳೆಲ್ಲ ಒಂದು ರೈಟಿಂಗ್ ಅಲ್ಲಿ ಸಿಗ್ಬೋದಾ? ಇನ್ನೊಂದು ರೈಟಿಂಗ್ ಅಲ್ಲಿ ಕೊಡಿ. ಉಂಬುದ ಕಲ್ಲಕಂಡ ಅಂತ ಅಲ್ಲಿ ಉಂಟು ಮೇಲೆ, ಉಂಬುದ ಕಲ್ಲಕಂಡ, ಅಲ್ಲಿ ಆಗಾಗ ಕರೆಂಟ್ ಹೋಗ್ತಾ ಇರ್ತದೆ. ತುಂಬಾ ಪ್ರಾಬ್ಲಮ್. ಅಂದ್ರೆ ಹಳೆಯ ಕಂಬ ಗುಡ್ಡೆ ಬದಿಯಲ್ಲಿ ಇರ್ಬೇಕು. ಅದೊಂದು ನೀವು ಪರಿಶೀಲನೆ ಮಾಡಬೇಕು. ತುಂಬಾ ಸಲ ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಆವಾಗ ಕರೆಂಟ್ ಹೋಗ್ತಾ ಇರ್ತದೆ. ಮೇಲೆ ಇದೆಯಾ? ಹೌದೌದು, ಗುಡ್ಡೆ ಹತ್ರ ಮರ ಅಲ್ಲಿ ಬಲ್ಲೆ ಎಲ್ಲ ಉಂಟಲ್ಲ, ಅದಕ್ಕೆ ಪೂರ ಸುತ್ತಿಕೊಂಡಿರ್ತದೆ. ಆಗ ಕರೆಂಟ್ ಪ್ರಾಬ್ಲಮ್ ಬರ್ತಾ ಉಂಟು ಅಲ್ಲಿ. ಉಂಬುದ ಕಲ್ಲಕಂಡ ಹತ್ರ, ಉಂಬುದ ಕಲ್ಲಕಂಡ ಉಂಬುದ. ಕುತ್ತಿಮೆಗೆ ಅವರಿಗೆ 9 ಕಂಬಗಳಾಗ್ತದೆ ಕಬ್ಬಿಣದ್ದು. ಅದೇನು ಅದರಲ್ಲಿ ಉಂಟು? ಕಬ್ಬಿಣದ್ದು ಹಾಕ್ತಾ ಇದ್ದಾರೆ, ಹಾಕಿದ್ದಾರೆ. ಮುಂಚೆ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಹಳೆ ಕಂಬ ಉಂಟಾ? ಉಂಟಾ ಅಂದ್ರೆ ವೈರ್ ಎಳ್ದಿದ್ದಾರೆ. ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳುದಾ ನೀವು? ಚೇಂಜ್ ಮಾಡ್ಬೇಕಾ? ಅಲ್ಲಿಂದ ಅಲ್ಲಿಗೆ ಬೈತಾರಿಂದ ಕುತ್ತಿಮೆಗೆ ಹೊಸ ವೈರ್ ಎಳಿತಾ ಇದ್ದಾರೆ ಈಗ. ಮುಂದೆ ಎಳಿತಾರೆ. ಕಂಬ ಏನಾದ್ರೂ ಹಾಳಾಗಿದ್ರೆ ಚೇಂಜ್ ಮಾಡ್ತಾರೆ, ಹಳೇದಿದ್ರೆ. ಅದು ಚೆನ್ನಾಗಿದ್ರೆ ಹಾಗೆ ಇರ್ತದೆ, ತೊಂದರೆ ಇಲ್ಲ. ಪ್ರಾಬ್ಲಮ್ ಇಲ್ಲ. ಹಾಳಾಗಿದ್ರೆ ಚೇಂಜ್ ಮಾಡ್ತಾರೆ, ಹಾಳಾಗದಿದ್ರೆ ಹಾಗೆ ಇರ್ತದೆ. ಉತ್ತಮ ಸ್ಥಿತಿಯಲ್ಲಿದ್ರೆ ಅದನ್ನೇ ಇರ್ತದೆ. ಒಂದು ವೇಳೆ ಹಾಳಾಗಿದ್ರೆ ಚೇಂಜ್ ಮಾಡ್ತಾರೆ. ಇಲ್ಲಿಂದ ಗ್ರಾಮ ಸಭೆ ಮುಗಿದ ಮೇಲೆ ನಮ್ಮ 2ನೇ ವಾರ್ಡ್ ಸ್ವಲ್ಪ ನೀವು ಭೇಟಿ ಕೊಡ್ತೀರಿ ಈಗ? ಯಾವುದು? ಇಲ್ಲಿ ಗ್ರಾಮ ಸಭೆ ಮುಗಿದ ಮೇಲೆ 2ನೇ ವಾರ್ಡ್ ಸ್ವಲ್ಪ ಭೇಟಿ ಕೊಡ್ತೀವಿ, 2 ಮತ್ತು 1ನೇ ವಾರ್ಡಿಗೆ. ಮಾಹಿತಿಯನ್ನು ನೀಡಿದಂತ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ವಿವರವಾದವನ್ನು ನಮ್ಮ ತಾಲೂಕ್ ಪಂಚಾಯತ್ ಇಂಜಿನಿಯರ್ ಆದ ಶ್ರೀಮತಿ ಭವ್ಯ ಅವರು ಹೇಳ್ತಾ ಇದ್ದಾರೆ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ ಅಂತ. ತಾಂತ್ರಿಕ ಸಂಯೋಜಕರಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉಳ್ಳಾಲ ತಾಲೂಕಿಗೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನೇರವಾಗಿ ನಾನು ನಿಮ್ಮ ಜಮೀನಿನಲ್ಲಿ ಯಾವುದೆಲ್ಲ ಕಾಮಗಾರಿಗಳನ್ನು ಮಾಡ್ಬೋದು ಅಂತ ನಾನು ಮಾಹಿತಿಯನ್ನು ನೀಡ್ತೇನೆ. ಮೊದಲನೇದಾಗಿ ದನದ ಕೊಟ್ಟಿಗೆ, ಇದಕ್ಕೆ 57,000ದಷ್ಟು ಅಂದಾಜು ಮೊತ್ತ ಇದೆ. ಇದಕ್ಕೆ ಅದೇ ರೀತಿಯಾದಂತಹ ಅಳತೆಗಳಿವೆ. ಅದಷ್ಟೇ ಮಾಡಿದ್ರೆ ನಿಮಗೆ 57,000ದಷ್ಟು ಅಂದಾಜು ಮೊತ್ತದಷ್ಟು ಪೇಮೆಂಟ್ ಆಗ್ತದೆ. ಮತ್ತೆ ಆಡು ಶೆಡ್ಡಿಗೆ 70,000ದಷ್ಟು ಅಂದಾಜು ಮೊತ್ತ. ಕೋಳಿ ಶೆಡ್ ಅದಕ್ಕೆ 60,000ದಷ್ಟು ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಹಂದಿಕೊಟ್ಟಿಗೆ 57,000ದಷ್ಟು. ಬಚ್ಚಲಗುಂಡಿ ಅಂದ್ರೆ ನಾವು ಸೋಕ್ಪಿಟ್ ಅಂತ ಹೇಳ್ತೇವೆ. ನಿಮ್ಮ ಮನೆಯ ತ್ಯಾಜ್ಯ ನೀರುಗಳನ್ನೆಲ್ಲ ನೀವು ಹೊರಗಡೆ ಬಿಡದೆ ಒಂದೇ ಕಡೆ ಶೇಖರಣೆ ಮಾಡುವ ಹಾಗೆ ಬಚ್ಚಲಗುಂಡಿ, ಇದಕ್ಕೆ 11,000ದಷ್ಟು ಅಂದಾಜು ಮೊತ್ತ ಇದೆ. ಜೈವಿಕ ಅನಿಲ ಸ್ಥಾವರ ಅಂದ್ರೆ ಬಯೋಗ್ಯಾಸ್, ನಿಮ್ಮ ಮನೆಯಲ್ಲಿ ದನದ ಕೊಟ್ಟಿಗೆ ಇದ್ರೆ ಇದಕ್ಕೆ ಬಯೋಗ್ಯಾಸ್ಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ. ಇದಕ್ಕೆ 40,000ದಷ್ಟು ಅಂದಾಜು ಮೊತ್ತ. ಆದ್ರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು 20,000ದಷ್ಟು ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಉಳಿದ 20,000ದಷ್ಟು ನೀವೇ ಹಾಕೊಂಡು ಮಾಡ್ಬೇಕಾಗ್ತದೆ. ಮತ್ತೆ ಗೊಬ್ಬರದ ಗುಂಡಿ, ಇದು ಕೂಡ ಹಾಗೆ. ದನದ ಹಟ್ಟಿ ಇದ್ರೆ ನೀವು ಗೊಬ್ಬರದ ಗುಂಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಬರೀ ಗುಂಡಿ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಸೈಡ್ ಕಡ್ಲು ಕಟ್ಟುವಂಥದ್ದು, ಮೆಟೀರಿಯಲ್ ಪೇಮೆಂಟ್ಗೆ ಏನು ಅವಕಾಶ ಇಲ್ಲ, ಲೇಬರ್ ಮಾತ್ರ ಕೊಡ್ಲಿಕ್ಕೆ ಇರುವಂಥದ್ದು. ಮತ್ತೆ ಕೊಳವೆ ಬಾವಿ ಜಲ ಮರುಪೂರಣ ಘಟಕ ಅಂದ್ರೆ ಬೋರ್ವೆಲ್ ರೀಚಾರ್ಜ್, ಇದು ಕೂಡ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ಗಳಿದ್ರೆ ಅಥವಾ ಮನೆಯ ಪಕ್ಕದಲ್ಲಿ ಬೋರ್ವೆಲ್ ಇದ್ರೆ ನಿಮ್ಮ ಮನೆಯ ಮಾಡಿನ ನೀರನ್ನು
ಅದಕ್ಕೆ ಬಿಟ್ಟು ನೀರನ್ನು ಇಂಗುವ ರೀತಿಯಲ್ಲಿ ಮಾಡಿಕೊಳ್ಬೋದು. ಅಥವಾ ತೋಟದಲ್ಲಿ ಇದ್ರೂ ಕೂಡ ಹಾಗೆ ನಿಮ್ಗೆ ನೀರಿನ ಹರಿವನ್ನು ಆ ಕಡೆ ಕೊಟ್ಟು ಹಾಗೆ ನೀರು ಇಂಗಿಕೊಳ್ಳಿಕ್ಕೆ ಮಾಡ್ಬೋದು. ಇದಕ್ಕೆ 45,000ದಷ್ಟು ಅಂದಾಜು ಮೊತ್ತ ಇದೆ. ಮತ್ತೆ ಕೃಷಿ ಹೊಂಡ ತೋಟದ ಮಧ್ಯದಲ್ಲಿ ನಾವು ಕೆರೆ ಅಂತ ಏನ್ ಹೇಳ್ತೇವೆ, ಸಣ್ಣ ಸಣ್ಣ ರೀತಿಯ ಕೆರೆಗಳು, ಅದು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. 1 ಲಕ್ಷದವರೆಗೆ ಅಂದಾಜು ಮೊತ್ತ ಇದೆ. ಮತ್ತೆ ತೆರೆದ ಬಾವಿಗೆ 1.5 ಲಕ್ಷದಷ್ಟು ಅಂದಾಜು ಮೊತ್ತ ಇದೆ. ಅದಕ್ಕೆ ನೀವು ರಿಂಗ್ ಎಲ್ಲ ಅಳವಡಿಸಿಕೊಂಡು ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ವಸತಿ ಯೋಜನೆ ಮನೆಗಳಿಗೆ ನಾವು ಒಂದು 90 ಮಾನವ ದಿನ ಅಂದ್ರೆ ಒಂದು 28,000ದವರೆಗೆ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ. ಮತ್ತೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಅಡಿಕೆ, ಹೊಸ ತೋಟ, ಎಡೆಗಿಡ, ಮತ್ತೆ ತೆಂಗು ಬೆಳೆ, ಕೊಕ್ಕೋ, ಮಲ್ಲಿಗೆ ಕೃಷಿ, ಬಾಳೆ ಅಂದ್ರೆ ಅದು ಟಿಶ್ಯೂ ಕಲ್ಚರ್ ಅಂತ ಒಂದು ಬರ್ತದೆ, ಅದಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಇವಿಷ್ಟು ನೀವು ನಿಮ್ಮ ಜಮೀನಿನಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂತಹ ಕಾಮಗಾರಿಗಳು. ಇದು ಬಿಟ್ಟು ಸಾರ್ವಜನಿಕ ಕಾಮಗಾರಿಗಳಿಗೂ ಅವಕಾಶ ಇದೆ. ಅಂದ್ರೆ CC ರೋಡ್, ರಸ್ತೆ ಕಾಂಕ್ರೀಟೀಕರಣ ಇರ್ಬೋದು, ಶಾಲೆಗಳಿಗೆ ಕಾಂಪೌಂಡ್ ರಚನೆ, ಆಮೇಲೆ ಮಳೆ ನೀರು ಕೊಯ್ಲು, ಮತ್ತೆ ಇದು ಇಂಡಿವಿಜುವಲ್ ಅಲ್ಲಿ ಎರೆಹುಳು ಘಟಕ, ಅದು ಕೂಡ ಅವಕಾಶ ಇದೆ. ನಿಮ್ಮ ಜಮೀನಲ್ಲಿ ನೀವು ಮಾಡ್ಕೊಳ್ಬಹುದು ಎರೆಹುಳು ಘಟಕ. ಮತ್ತೆ ಕಾಲು ಸಂಕ ಮಾಡಿಕೊಳ್ಳಿಕ್ಕೆ ಅವಕಾಶ. ವೆಂಟೆಡ್ ಡ್ಯಾಮ್ ಅಂದ್ರೆ ಕಿಂಡಿ ಅಣೆಕಟ್ಟು ಅಂತ ಹೇಳ್ತೇವೆ, ಅದು ಮಾಡ್ಬೋದು. ಮತ್ತೆ ಮಣ್ಣಿನ ರಸ್ತೆ ರಚನೆ, ನಮ್ಮ ಹೊಲ ನಮ್ಮ ರಸ್ತೆ ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ನೀವು ರಸ್ತೆ ರಚನೆ ಮಾಡಿಕೊಳ್ಬಹುದು. ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಊರಿನವ್ರು ಪೈಪ್ ಆಗಿದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ನೀವು ಪಂಚಾಯತ್ ಬರ್ತಾವ್ರೆ ಅಂತ ಹೇಳಿದ್ರೆ ಅವ್ರು ಕೇಳುದಿಲ್ಲ. ಅದಕ್ಕೆ ಅಧಿಕಾರಿ ಅವರೇ ಬಂದು ನೀವು ಟೋಕನ್ ಹಾಕಿದ್ರೆ ಒಳ್ಳೇದಾಗ್ತದೆ. ನೀವು ಬನ್ನಿ ಟೋಕನ್ ಹಾಕ್ತೇವೆ, ನೀವು ನಾವು ಮಾಡ್ಲಿ. ಮೆಂಬರ್ನವ್ರು ಹೇಳಿದ್ರೆ ಅವ್ರು ಕೇಳುದಿಲ್ಲ. ನೀವು ಅಧಿಕಾರಿಗೆ ಬರ್ಬೇಕು, ಬಂದ್ರೆ ನಾವು ಟೋಕನ್ ಹಾಕ್ತೇವೆ. ಆವಾಗ ಅವರು ಹಿಂದೆ ನೀರಲ್ಲಿ ನಿಲ್ತಾರೆ, ಆವಾಗ ಹಿಂಗು ಮುಂದೆ ಮಾಡ್ತಾರೆ. ಮಾಡೋ ಸಮ ಉಂಟ ಅವರಿಗೆ, ಅವ್ರು ಮಾಡುದಿಲ್ಲ. ನನ್ನ ತರ ಹೇಳಿದ್ರೆ ನಾವು ಕೆಳಗಡೆ ಮಾಡುವಾಗ ಬೇಡ, ನನಗೆ ಬೇಡ, ನನಗೆ ನಾ ಮಾಡ್ತೇನೆ, ನಿಮಗೆ ಬೇಕಾದ್ರೆ ನೀವು ಸಣ್ಣದು ಮಾಡಿ. ಅವ್ರು ನಮ್ಮ ಸಣ್ಣದ ಹೇಗೆ ಮಾಡೋದು? ಅವ್ರಿಗೆ ಸಲಹೆ ಪರವಾಗಿಲ್ಲ, ಅವ್ರು ರೈತ ತಿಂತಿದ್ದು ನಮ್ಗೆ ತಿಂತಿದ್ದು. ಅದೀಗ ಈಗ ಪರಿಸ್ಥಿತಿಗೆ ಬಂದಿದೆ. ಮೊನ್ನೆ 2 ದಿವಸ ಜಾಸ್ತಿ ಬಂದ್ರೆ ಎಲ್ಲ ಕೆಲಸ ಬೀಳ್ತದೆ. ಅದು ನೀವು ಲೆಟರ್ ಕೊಡಿ, ಚೆಕ್ ಮಾಡ್ತೇವೆ. ಅದೇ ಅವರು ಒಂದು ಲೆಟರ್ ಕೊಡ್ಲಿ, ನಾವು ಚೆಕ್ ಅದೇ ನಾವು ಅಂದ್ರೆ ನಮಗೆ ಸಹ ಡಾಕ್ಯುಮೆಂಟ್ ಅಲ್ಲಿ ಬೇಕಾ, ಇಲ್ಲರವರು ನಾಡಿದ್ದು ನಾವು ಹೇಳಿಲ್ಲ ಅಂತ ಹೇಳ್ತಾರೆ. ಅಲ್ಲ ರಫೀಕ್ ಅವರೇ, ನಾವು ಪರಿಶೀಲನೆ ಮಾಡ್ತೇವೆ. ಇದು ಮುಂಚೆ ಕಾಮಗಾರಿ ಜಮಾಬಂದಿ ಎಲ್ಲ ಆಗಿ ಮುಗಿದಿದೆ. ಇದು ನೀರಿನ ರಭಸಕ್ಕೆ ಏನೋ ಕೊಚ್ಚಿಕೊಂಡು ಹೋಗಿರ್ಬೋದು ಅಂತ ಕಾಣ್ತದೆ. ಅದು ನೀವು ಹೇಳಿದ ಹಾಗೆ ನಾವು ಆಗ್ಲೇ ಹೇಳಿದ್ದೇವೆ. ಇಲ್ಲ ನಾವು ಆಗ್ಲೇ ಹೇಳಿದ್ದೇನೆ, ನಾವು ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಮಾಡಿ ನಮ್ಮ ಇದರಿಂದ ಅಲ್ಲಿ ಆ ಕಾಮಗಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಾದರೂ ಕ್ರಮ ಕೈಗೊಳ್ಳಿಕ್ಕೆ ನಾವು ನೋಡ್ತೇವೆ. ಆದ್ರೆ ಕಾಮಗಾರಿಯಾಗಿ 2 ವರ್ಷ ಕಳೆದಿರ್ಬೇಕಲ್ಲ. BPL ಆದ್ರೆ ನಿಮ್ಮ BPL ರೇಷನ್ ಕಾರ್ಡ್ ಇದ್ರೆ ಆಯ್ತು. APL ಆದ್ರೆ ನೀವು ಸಣ್ಣ ರೈತ ಸರ್ಟಿಫಿಕೇಟ್ ಕೊಡ್ಬೇಕು, RTC ಬೇಕು. ಮಾಡ್ಬೋದು. ಹಕ್ಕುಪತ್ರ ಇದ್ರೆ ಅದು ಮಾಡ್ಲಿಕ್ಕೆ ಆಗ್ತದೆ. APL ಆದ್ರೆ ಅದೇ ಸಣ್ಣ ರೈತ ಸರ್ಟಿಫಿಕೇಟ್ ಕೊಡುದಿಲ್ಲ. ಸಿಕ್ಕಿದ್ದು 5 ಸರ್ಕಾರ ಸಾರಿರ್ತದೆ, ಮೊದಲು ಸಿಕ್ಕಿದ್ದು ಸ್ವಲ್ಪ ಜಾಗ ಉಂಟು, ಒಂದು ಆಡಿನ ಸಣ್ಣ ಮಾಡ್ತಾರೆ. ಅವರಿಗೇನು ಮಾಡುದು? ಸಣ್ಣ ರೈತರ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ವಿ ಅವರು ಹೋಗ್ತಾರ? ಅದು ವಿ ಅವ್ರ ಜೊತೆ ಕೇಳಬೇಕು. ಹಾಗಾದ್ರೆ ಅವರು ಅವಕಾಶ ಹೊಂದಿರಲ್ಲ, ಅಂತವರಿಗೆ ಅವಕಾಶ ಸಿಗುವುದಿಲ್ಲಲ್ಲ. ಅದು ವಿ ಅವ್ರ ಜೊತೆ ಮತ್ತೆ ಮಾತಾಡುವ ಏನಂತ. ಅದೇ ಹೌದು. ಅಲ್ಲ, APL ಅವ್ರು ಹೇಳಿದ್ರು APL ರೇಷನ್ ಕಾರ್ಡ್ ಇದ್ರೆ ಸಣ್ಣ ರೈತ ಸರ್ಟಿಫಿಕೇಟ್ ನಾವು ನಮ್ಮ ಡಾಕ್ಯುಮೆಂಟ್ಗೆ ಇಡ್ಬೇಕಾಗ್ತದೆ. ಹೌದು, ಜಾಗ 5 ಸೆನ್ಸ್ನವರಿಗೆ ಸಣ್ಣ ರೈತ ಸರ್ಟಿಫಿಕೇಟ್ ಕೊಡುದಿಲ್ಲ ಅಲ್ವಾ? ಹೌದೌದು, 5 ಸೆನ್ಸ್ ಇರೋದು. ಅದೇ ಸಣ್ಣ ರೈತ ಸರ್ಟಿಫಿಕೇಟ್ ಇಲ್ಲದೆ ನಾವು ಕೊಡ್ಲಿಕ್ಕೆ ಆಗುದಿಲ್ಲ.
ಅದು ಅದೇ ನಿರ್ಣಯ ಮಾಡ್ತಾರೆ ಹೌದು ಅದು ನಿರ್ಣಯ ಮಾಡ್ತೇವೆ, ನಿರ್ಣಯ ಮಾಡಿ ಕಳಿಸ್ತೇವೆ ಸರ್ಕಾರ. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆದಂತ ಶ್ರೀಯುತ ಲಾಡ್ ಸರ್ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅದಾಗಿ ಕೂಡ ಅವ್ರದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಯಾವುದೇ ಕ್ರಿಯಾ ಯೋಜನೆ ಅನುಮೋದನೆ ಆಗಿರುವುದಿಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಅವರ ಹತ್ರ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಈ ಸಾಲಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಕ್ರಿಯೋಜನೆ ಯಾವುದು ಇದುವರೆಗೂ ಆಗಲಿಲ್ಲ. ಆದ ಕೂಡಲೇ ಆ ಕಾಮಗಾರಿಗಳ ವಿವರಗಳನ್ನು ನಾನು ಪಂಚಾಯತಿಗೆ ಕೊಟ್ಟು ಪಂಚಾಯತಿಯ ವತಿಯಿಂದ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಮತ್ತೆ ಬೇರೆ ಏನಾದರೂ ಡೌಟ್ಸ್ ಅಥವಾ ಕ್ಲಾರಿಟಿ ಏನಾದರೂ ಬೇಕಾದರೆ ನೀವು ಕೇಳ್ಬೋದು. ಯಾವುದಿಲ್ಲ ಆದರೆ ಥ್ಯಾಂಕ್ ಯು, ಧನ್ಯವಾದಗಳು. ಹಾಂ, ಅರ್ಜಿ ಯಾರಲ್ಲಿ ಕೊಟ್ಟಿದ್ದೀರಾ? ಸರಿ, MLA ಅವರಲ್ಲಿ ಕೊಟ್ಟ ಕೆಲವು ಕಾಮಗಾರಿಗಳಿಗೆ ಅದೇ ಈಗ ಹೇಳಿದ್ನಲ್ಲ, ಎಲೆಕ್ಷನ್ ಆದ ನಂತರ ಯಾವುದೇ ಫಂಡ್ಗಳು ಬರಲಿಲ್ಲ. ಬಂದ ಕೂಡಲೇ ಪ್ರಯಾರಿಟಿಯಲ್ಲಿ ಓಕೆ 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 ಸರಿ. ಆ ಬೇಡಿಕೆಯನ್ನು ನೋಡೋಣ. ಗ್ರಾಮ ಪಂಚಾಯತ್ ಫಂಡ್ ಇಲ್ಲದಿದ್ರೆ ನಾವು MLA ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಏನಾದರೂ ವರ್ಕ್. ಹೌದು, ಇಲ್ಲ ಅದರದ್ದು ಕೂಡ ಬರಲಿಲ್ಲ. ಲೀಸ್ಟಲ್ಲಿ ಇದೆ, ಲೀಸ್ಟ್. ಹೌದೌದು ಹೌದೌದು, ನಾನು ಮತ್ತು ಅಧ್ಯಕ್ಷರು ಬಂದು ನೋಡಿ ಹೋಗಿದ್ದೇವೆ. ಅದಕ್ಕೆ ವಕ್ಫ್ ಫಂಡಿಂದ ಏನಾದರೂ ಅನುದಾನ ತರಿಸ್ತೇನೆ ಅಂತ MLA ಅವರು ಹೇಳಿದ್ದಾರೆ. ಅದು ಬಂದ ಕೂಡಲೇ ಮಾಡಿಕೊಡ್ತೇವೆ. ಸರಿ, ಅದು ಮನವಿಯನ್ನು ಕೊಡಿ, ಪಂಚಾಯತಿಯವರಿಗೆ ಕೊಡಿ, ಪಂಚಾಯತಿಗೆ ಕೊಡಿ ಮನವಿಯನ್ನು. ಸರ್ಕಾರದ ನಿಯಮಾವಳಿ ಪ್ರಕಾರ ಯಾವುದೇ ತಡೆಗೋಡೆಗಳಿಗೆ ಅನುದಾನ ಬರ್ತಾ ಇಲ್ಲ. ಅದು MLA ಅವರ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಕೊಟ್ಟು. ಹೌದೌದು, ಅದೇ ಹೇಳ್ತಾ ಇದ್ದೇನೆ. ನಾವು ಅದಕ್ಕೆ ಕೂಡ ಈಗ ಸ್ಪೆಷಲ್ ಆಗಿ ಕೆಲವು ಕಡೆ ತಡೆಗೋಡೆ ಎಲ್ಲಿ ಎಲ್ಲ ಬೀಳ್ತದೆ ಅಥವಾ ಆ ಪರಿಸ್ಥಿತಿ ಇದೆ. ಹೌದೌದು, ಓಕೆ ಸರಿ ಸರಿ, ಓಕೆ ಓಕೆ ಸರಿ ಸರಿ ಆಯ್ತು. ಅದೇ ನಂಗೆ ಅರ್ಥ ಆಯ್ತು. ಈಗ ಮಳೆಯಿಂದ ಈಗ ತಡೆಗೋಡೆ ಕೂಡ ಹೋಗ್ತಾ ಇದೆ ಅಂತ. ಕೆಲಸ ಮಾಡಿ 2 ಕಡೆ ಕೆಲಸ ತೆಗೆದು ಗ್ರಾಮದ ಸಂಘಕ್ಕೆ ಹೋಗಿದೆ. ಹೀಗಾಗಿ ಆ ರೋಡ್ ನಿಲ್ಲುವಂತ ಪರಿಸ್ಥಿತಿ ಇಲ್ಲ. ಆ ರೋಡ್ ಕಂಪ್ಲೀಟ್ ನಾಶ ಆಗ್ತದೆ. ನಿಮ್ಮ ಗಮನದಲ್ಲಿ ನಾವು ಸರಿ, ನಾನು ನೋಡ್ತೇನೆ ಅದು. ಹಾಂ, ಓಕೆ, ಹೌದು ಹೌದು ಹೌದೌದು. ಅದು ಕೂಡ ನಾವು ಪ್ರಪೋಸಲ್ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೇವೆ. ಅಲ್ಲಿ ಒಂದು ತಡೆಗೋಡೆ ಅಗತ್ಯತೆ ಇದೆ ಅಂತ. ಈಗ ಒಂದು ಕಡೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಮಳೆ ಹಾನಿಯಲ್ಲಿ 2 ಲಕ್ಷ ಬಂದಿತ್ತು. ಹೌದೌದು ಹೌದು, ನಾನು ಆಲ್ರೆಡಿ ಈಗ ಇದರ ಮೊದಲೇ ರಿಪೋರ್ಟ್ ಮಾಡಿ ಆಗಿದೆ. ನಾನು ಅಲ್ಲ, ಜಿಲ್ಲಾಧಿಕಾರಿ ಅವರಿಗೆ ರಿಪೋರ್ಟ್ ಮಾಡಿ ಆಗಿದೆ ಆಲ್ರೆಡಿ ಅದನ್ನ.
ಬಸ್ಸಲ್ಲಿ ತುಂಬಾ ಸಾಕಷ್ಟು ಮಾಡ್ತಾರೆ ಅವರು. ಅದು ಕನ್ನಡ ಪ್ರದೇಶದಲ್ಲಿ ಹೌದು ಜನರು ಇಟ್ಕೊಂಡು ಅಲ್ಲಿ ನಡ್ಕೊಂಡು ಆಟವಾಗಿ ಏನ್ ಮರ ತೆಗಿಲಿಕ್ಕೆ ಮರ ಯಾರ್ದು ಪ್ರೈವೇಟ್ ಅಥವಾ ಖಾಸಗಿ ಜಾಗ, ಖಾಸಗಿ ಜಾಗ, ಸರ್ಕಾರಿ ಜಾಗ ಅಲ್ಲ ಅದು. ಎಲ್ಲಿ ಉಂಟು ಅಲ್ಲಿ ಸರ್ಕಾರಿ ಜಾಗ? ಎಲ್ಲಿ? ಅಲ್ಲ ಅಲ್ಲಿ ಇಲ್ಲಲ್ಲ, ಎಲ್ಲ ವರ್ಗ ಜಾಗ ಇರುವುದು. ಎಲ್ಲಿ ಇರುವುದು ಸರ್? ಅಲ್ಲ, ಈ ರಸ್ತೆ ಹತ್ತಿರ ಇರುವುದು ಎಲ್ಲ ವರ್ಗ. ತಿರುಗಿಸುವುದು ಅದು ವರ್ಗ ಜಾಗ ಅಲ್ಲ, ವರ್ಗ ಜಾಗ ಅಲ್ಲ. ಈ ಸರ್ಕಾರಿ ಜಾಗವಾದ್ರೆ ನಾವು ಅರಣ್ಯ ಇಲಾಖೆಯಿಂದ ಹೇಳಿ, ಈಗ ನಾವು ಅದನ್ನು ಕೈ ಹಾಕ್ಲಿಕ್ಕೆ ಹೋಗಿದ್ರೆ ನಾಳೆ ಅಲ್ಲಿ ಬೇಲಿ ಹಾಕ್ಬೋದು, ಮತ್ತೆ ಬಸ್ ತಿರುಗಿಸ್ಲಿಕ್ಕಿಲ್ಲ. ಅಲ್ಲ, ಪ್ರೈವೇಟ್ ಜಾಗ ಅವ್ರದ್ದು ಆ ಮರ ತೆಗಿಲಿಕ್ಕೆ ಹೇಳಿ ಮತ್ತೆ ಆ ಇದ್ದ ರೋಡನ್ನು ಅವ್ರು ಬ್ಲಾಕ್ ಮಾಡಿದ್ರೆ ಅಲ್ಲಲ್ಲ, ಈಗ ಉಂಟಲ್ಲ ಶಾವ್ಲವರೇ, ಇಲ್ಲಿಗೆ ಹೇಳಿ ಅಂತೆ. ಅಲ್ಲಲ್ಲ, ಇಲ್ಲಿ ವಿಷಯ ಇಷ್ಟೇ, ನೀವು ಅಲ್ಲಲ್ಲ ಸರಿ, ನಾನು ವಾಟರ್ ಸಪ್ಲೈ ಇಂಜಿನಿಯರ್ ಹತ್ರ ಮಾತಾಡ್ತೇನೆ. ಅವರು ಪೈಪ್ ಲೈನ್ ಮಾಡಿದ್ದಾರೆ JJM ಇಂಜಿನಿಯರ್ ಹತ್ರ. ಸರಿ, ನಾನು ನೋಡ್ತೇನೆ. ನಿಮ್ಮ ಮನೆ ಹತ್ರ ಕೂಡ ಹೇಳಿದ್ದು ನಾನು ಅವರಿಗೆ ಇನ್ಫಾರ್ಮ್ ಮಾಡ್ತೇನೆ. ಮತ್ತೆ ಇದರದ್ದು ಕೂಡ ನೋಡಿ. ಸರಿ ಸರಿ ಸರಿ, ಧನ್ಯವಾದಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ. ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಅರೆಕಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ಈಗ 7 ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಒಂದು ಹೊಸ ಕೇಂದ್ರ, 6 ಅಂಗನವಾಡಿ ಕೇಂದ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಅಂಗನವಾಡಿ ಕೇಂದ್ರ ಈಗ ಹೊಸದಾಗಿರುವುದರಿಂದ ಅಲ್ಲಿ ಕಾರ್ಯಕರ್ತೆ ಸಹಾಯಕ್ಕೆ ಹುದ್ದೆ ಖಾಲಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಟೀಚರ್ ಆದ್ಮೇಲೆ ಆ ಸೆಂಟರ್ ಕೂಡ ಇದೇ ರೀತಿ ನಡೆಯುವ ಹಾಗೆ ಮಾಡ್ತೀವಿ. ಮತ್ತೆ ನಮ್ಮ ಇಲಾಖೆಯಲ್ಲಿರುವ ಎಲ್ಲ ಯೋಜನೆಗಳನ್ನು ನಮ್ಮ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲೂ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನ ಯೋಜನೆ, ಮಾತೃಪೂರ್ಣ ಯೋಜನೆ, ಶ್ರೀಶಕ್ತಿ ಯೋಜನೆ, ಪೂರಕ ಪೌಷ್ಟಿಕಾಹಾರ ಯೋಜನೆ, ಈ ಯೋಜನೆಗಳೆಲ್ಲ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳು ನಡೀತಾ ಇದ್ದಾವೆ. ನಮ್ಮ ಇಲಾಖೆಯ ಬಗ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಅಂಗನವಾಡಿಯ ಬಗ್ಗೆ ಅಲ್ದಿದ್ರು ಸರ್ ಅದು ಕೆಲವು ಗ್ರಾಮ್ಸ್ಗಳು 175 ಗ್ರಾಮ್ಸ್, 150 ಗ್ರಾಮ್ಸ್ ಎಲ್ಲ ಇದಾವೆ ಸರ್. ಅದು ಸ್ಕೇಲ್ ಇದೆ ಸರ್, ಅದರಲ್ಲಿ ತೂಕ ಮಾಡಿ ಇರ್ತಾರೆ ಸರ್. ಆವಾಗ ಆ ಥರ ಇಲ್ಲ. ಇನ್ನು ಮುಂದೇನು ಅದೇ ಥರ ಸ್ಕೇಲಿ ಎಲ್ಲ ಅಂಗನವಾಡಿ ಇದಾವೆ ಸರ್, ಇದಾವೆ. ಅದೇನಾದ್ರು ಸ್ಟ್ಯಾಂಪಿಂಗ್ ಕೊಟ್ಟಾಗ ಏನಾದ್ರು ಮಿಸ್ ಆಗಿದೆಯಾ ಅಂತ ಗೊತ್ತಿಲ್ಲ ಸರ್. ಆದ್ರೆ 105 ಗ್ರಾಮ್, 250 ಗ್ರಾಮ್, 625 ಗ್ರಾಮ್ ಅದೆಲ್ಲ ಒಂಚೂರು ತೂಕ ಮಾಡಕ್ಕೆ ಕಷ್ಟ ಇರ್ಬೋದು ಸರ್. ಅದಕ್ಕೇನಾದ್ರು ಅಂದ್ರೆ ಆಯ್ತು ಸರ್, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೋಡ್ತೀವಿ ಸರ್. ಏನ್ ಸರ್, ಈಗ ಸ್ಕೇಲ್ ಬರ್ತಾ ಇಲ್ಲ ಸರ್ ಇಲಾಖೆಯಿಂದ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ 1994ರಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ನೆಲದಲ್ಲಿ ಇಟ್ಟು ತೂಗ್ತಾರೆ ಸರ್. ಒಂದು ಕಡೆ ಎಲೆಕ್ಟ್ರಾನಿಕ್ ಅಲ್ಲ, ಕಲ್ಲು ಇದೆ ಸರ್. ಇಲಾಖೆಯಿಂದ ಬಂದಿದೆ ಕಲ್ಲು 50 ಗ್ರಾಮ್, 100 ಗ್ರಾಮ್ ಅದೇ ಕಲ್ಲು. ಆವಾಗ 94ರಲ್ಲಿ ಬಂದಿದೆ ಸರ್. ಆಮೇಲೆ ಹಾಳಾಗಿರ್ಬೋದು ಕೆಲವು ಸೆಂಟ್ರಲ್ಲಿ, ಈಗ ಇದೆ ಅಂತ ಹೇಳುದಿಲ್ಲ. ಕೆಲವು ಬಟ್ಟೆ ಎಲ್ಲ ಹೋಗಿರ್ಬೋದು, ಮಿಷಿನ್ ಎಲ್ಲ ಹಾಳಾಗಿರ್ಬೋದು. ಆಮೇಲೆ ಇಲಾಖೆಯಿಂದ ಕೊಟ್ಟಿಲ್ಲ ಸರ್. ಮತ್ತೆ ವರ್ಷ 94ರಲ್ಲಿ ಕೊಟ್ಟಿದ್ರು ಸರ್. ಬೇರೆ ಸ್ಕೇಲ್ ಮಕ್ಕಳ ತೂಕದ ಯಂತ್ರ ಎಲ್ಲ ಕೊಟ್ಟಿದ್ದೇವೆ, ದೊಡ್ಡ ಸ್ಕೇಲ್ ಕೆಲವು ಹಾಳಾಗಿದ್ದಾವೆ, ಆ ಥರ ಎಲ್ಲ ಕೊಟ್ಟಿದ್ದೇವೆ ಸರ್. ಕೆಲವು ಸ್ಟ್ಯಾಂಪಿಂಗ್ ಆಗೋದು ರಿಪೇರಿ ಮಾಡಿ ತಂದಿದ್ದಾರೆ, ಅದು ಕೆಲವು ಪುನಃ ಹಾಳಾಗಿದ್ದಾವೆ. ಆ ಥರ ಇದೆ ಸರ್, ಅದರಲ್ಲೇ ಗಮನಿಸಿ ತಂದಿದ್ದೇವೆ ಸರ್. ಅಂಗನವಾಡಿಯಲ್ಲಿ ಸರಿ, ಅಂಗನವಾಡಿ ಈಗ ಕೊನೆಯದಾಗಿ ಗ್ರಾಮ ಆಡಳಿತಾಧಿಕಾರಿಯಾದಂಥ ಶ್ರೀಮತಿ ಅಕ್ಷತಾ ಅವರು. ನನ್ನ ಹೆಸರು ಅಕ್ಷತಾ. ಕಂದಾಯ ಇಲಾಖೆಯಿಂದ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಸಮಸ್ಯೆಗಳಿದ್ರೆ ಕೇಳ್ಬೋದು. ನೇರವಾಗಿ ಬಂದು ಅದನ್ನ ಸೀಸ್ ಮಾಡಿದ್ರೆ ಅದು ಅವರದೇ ಜವಾಬ್ದಾರಿ. ನಾವು ಇರ್ಬೇಕು ಅಂತ
ಏನಿಲ್ಲ, ಮಾಜರ್ ಮಾಡ್ತಾರೆ, ಸೀಸ್ ಮಾಡಿಕೊಂಡು ಹೋಗ್ತಾರೆ. ಅವರೇ ನೇರವಾಗಿ ಯಾವ ಇಲಾಖೆಯವರು ಬಂದಿದ್ರು? ಗಣಿ ಇಲಾಖೆಯಿಂದ ಬಂದಿದ್ರ? ಅವ್ರದ್ದೇ ಜವಾಬ್ದಾರಿ. ಲೋನ್ ಮಾಡಿ ಕೊಂಡೋಗಿದ್ದಾರಾ? ಪೊಲೀಸ್ ಇಲಾಖೆಯಿಂದ ಕೇಳಿ ಅದು ಏನ್ ಮಾಹಿತಿ. ಇಲ್ಲ ಇಲ್ಲ, ಪಂಚಾಯತಿ ಮಾಹಿತಿ ಇಲ್ಲ, ನಮ್ಗೆ ಏನ್ ಮಾಹಿತಿ ಇಲ್ಲ. ನಮ್ಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಕಡೆಯಿಂದ ಅಲ್ಲಿಂದ ಏನಾದ್ರು ಕಂಪ್ಲೇಂಟ್ ಬಂದಿದ್ರೆ ಟಾಸ್ಕ್ ಫೋರ್ಸ್ ಸಮಿತಿ ಇದೆ, PDO ಇದ್ದಾರೆ, ನಾವಿದ್ದೇವೆ, ಪೊಲೀಸ್ ಇಲಾಖೆ, ಗಣಿ ಇಲಾಖೆ ಜಂಟಿಯಾಗಿ. ಯಾವುದು ನಮ್ಗೆ ಅದರ ಮಾಹಿತಿ ಇಲ್ಲ. ಇಲ್ಲ ಇಲ್ಲ, ಮಾಹಿತಿ ಇಲ್ಲ, ನಮ್ಗೆ ಮಾಹಿತಿ ಇಲ್ಲ. ಇವರೇ ಒಂದು ವಾರದ ಮುಂಚೆ ಸೀಸ್ ಮಾಡಿ ಹೋಗಿದ್ದಾರೆ ಅಂತ ನೀವು ಹೇಳ್ತಿದ್ರಿ, ನನಗೆ ಮಾಹಿತಿ ಇಲ್ಲ. ಈವನ್ PDO ಅವರಿಗೆ ಮಾಹಿತಿ ಇಲ್ಲ. ಸರ್, ಒಂದು ನಿಮಿಷ. ಮರಳು ಮತ್ತು ನೂತನ ಮರಳು ನೀತಿಯ ಪ್ರಕಾರ ಗ್ರಾಮ ಪಂಚಾಯಿತಿಯ PDO, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಮತ್ತು VA ಅವರು ಎಲ್ಲರೂ ಆ ಸಮಿತಿಲಿ ಇರ್ತಾರೆ. ನೀವು ಮರಳು ತುಂಬಿಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ದೀರಾ, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ರೆ ಅದನ್ನು ಕೊಡಿ. ಅದನ್ನು ಇಟ್ಟು ಗ್ರಾಮ ಸಭೆಯಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯತಿಲಿ ಇಟ್ಟು ಅದನ್ನ ಯಾವ ಪೊಲೀಸ್ ಸಿಬ್ಬಂದಿಯವರು ಇದ್ರು ಅಂತ ಕೇಳ್ಕೊಂಡು ಸ್ಟೇಷನ್ಗೆ ಲೆಟರ್ ಮಾಡ್ತೇವೆ. ಅದನ್ನ ಈಗ ಏನ್ ಮಾಡ್ಬೇಕಂತ ಹೇಳುದು ನೀವು? ಮರಳು ತಗೊಂಡು ಹೋದ, ಈಗ ಸೀಸ್ ಮಾಡಿದ್ದು ಗೊತ್ತಿಲ್ಲ ಅಂತ ಹೇಳುದು. ನೀವು ಸ್ಟೇಷನ್ ಎಲ್ಲ ಒಂದು ಇಲ್ಲಿಂದ ಲೆಟರ್ ಹೋಗ್ಲಿ, ಸ್ಟೇಷನ್ಗೆ ಈ ಮರಳನ್ನು ಅವರು ಮಾಡಿದ್ರೆ ಅವರ ವಿರುದ್ಧ ಕ್ರಮ ತಗೊಳ್ಳುವ. ಇಲ್ಲಿ ನಮ್ಮ ಎದುರು ಇವರು ನಾಟಕ ಮಾಡುದು ಬೇಡ ಪೊಲೀಸ್ನವರು. ಹೌದು, ಅಲ್ಲ ಆಕ್ಚುಲಿ ನಮಗೆ ಮಾಹಿತಿ ಕೊಡ್ಬೇಕು ಸರ್, ನಾವಿದ್ದೇವೆ ಮರಳು ಸಮಿತಿಯಲ್ಲಿ. ನೀವು ಈಗ ನಾವು ಕೇಳಿ ಇಲ್ಲಿ ಎಲ್ಲರ ಗಮನಕ್ಕೆ ಕೊಡ್ತೇನೆ. ಗ್ರಾಮ ಪಂಚಾಯತ್ ನೀವು ಇವತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ತಗೊಳ್ಳಿ, ನಾವು ಇನ್ವಾಲ್ವ್ ಆಗ್ಲಿ ಅಂತ. ಎಲ್ರು ಇನ್ವಾಲ್ವ್ ಆಗ್ತೇವೆ ನಾವು, ನೋಡುವ ಹೇಗೆ ಒಂದು ಲೋಡ್ ಹೋಗ್ತಾರೆ ಅಂತ. ಅಲ್ಲ, ಕೋಣಾಜೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೊಂದು ಲೆಟರ್ ಬರೆಯುವ ಸರ್. ಯಾವ ದಿನಾಂಕ, ಎಷ್ಟು ಲೋಡ್ ಕೊಂಡೋಗಿದ್ದಾರೆ, ಅದರ ಬಗ್ಗೆ ಏನು ಕ್ರಮ ಕೊಂಡೋಗಿದ್ದಾರೆ ಅಂತ ಬರೆಯುವ. ಅದೇ ಯೂನಿಟ್ ಮೇಲೆ ಅಲ್ಲ, ಎಷ್ಟು ಲೋಡ್ ಮಾಡಿದ್ದಾರೆ? ಈಗ ಸೀಜ್ ಮಾಡಿದವರು ಯಾರು? ನಮ್ಮ ಪೊಲೀಸ್ನವರೇ. ಇದಕ್ಕೆ ಗಣಿ ಇಲಾಖೆಯವರು ಬಂದಿದ್ದಾರೆ, VA ಅವರು, DC ಅವರು ಯಾರು ಬಂದಿಲ್ಲ. ಪೊಲೀಸ್ನವರೇ ಸೀಜ್ ಮಾಡಿ ಹೊಯ್ಗೆಯನ್ನು ಲೋಡ್ ಮಾಡಿ ತಕೊಂಡು ಹೋಗಿದೆ. ಜಿಲ್ಲಾಧಿಕಾರಿಗೆ ಬರೀರಿ ಮೇಡಮ್, ಜಿಲ್ಲಾಧಿಕಾರಿಗೆ ಬರೀರಿ ಅಥವಾ ಪೊಲೀಸ್ ಕಮಿಷನರ್ಗೆ ಮಾಡಿ. ಕೊಣಾಜೆ ಪೊಲೀಸ್ನವರು ಅದರ ಇದು ಅಲ್ಲಲ್ಲ, ಈ ರೀತಿ ನಿರ್ಣಯ ಆಗಿದೆ ಅಂತ ಗೊತ್ತಾದ್ರೆ ಇವತ್ತು ರಾತ್ರಿ ಬಂದು ಡಿಲೀಟ್ ಮಾಡ್ತಾರೆ. ಅಲ್ಲ, ಇಲ್ಲಿ ಉಂಟು ಕ್ಯಾಮರಾ ಬೇರೆ ಇಲ್ಲ, ನಮ್ಮ ಪಂಚಾಯತಲ್ಲಿ ಉಂಟು. ಬರೀರಿ. ನಾವು ಬೆಳಿಗ್ಗೆಯಿಂದ ಇವರಿಗೆ ಫೋನ್ ಮಾಡುವಾಗ ಇವರಿಗೆ ಇಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಗಾಂಜಾದ ಬಗ್ಗೆ ನಮಗೆ ಮಾತಾಡ್ಲಿಕ್ಕೆ ಉಂಟು, ಬೇರೆ ಬಗ್ಗೆ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳುವಾಗ ಇವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಕದ್ದುಕೊಂಡೆಲ್ಲ ಇದು ಮೇಡಮ್, ಅದು ಇಮಿಡಿಯೇಟ್ಲಿ ಇವತ್ತೇ PDO ಗ್ರಾಮ ಸಭೆ ನಿರ್ಣಯ ಸೇರಿಸಿ ಜಿಲ್ಲಾಧಿಕಾರಿಗೆ ಮತ್ತು ಇವರಿಗೆ ಮಾಡಬೇಕು. ಸಂಬಂಧಪಟ್ಟ ಫೋಟೇಜ್ ನಮ್ಮ ಪಂಚಾಯತಲ್ಲಿ ಮಾಡಿದ್ದೇವೆ, ಯಾರನ್ನು ಬಾಕಿ ಇಡಲಿಲ್ಲ. ಮತ್ತೆ ಅದಲ್ಲದೆ ನೀವು ನಂಬಲಿಕ್ಕಿಲ್ಲ, ಮುಂಚೆ ನಾವು ಇದರಲ್ಲಿ ಕೊಡ್ತಾ ಇದ್ದವರು ಕೈಯಲ್ಲಿ, ಈಗ ರಿಜಿಸ್ಟರ್ ಪೋಸ್ಟ್ ಒಂದು ಅಧಿಕಾರಿಗಳನ್ನು ನಾವು ಬಿಡುವುದಿಲ್ಲ, ಎಲ್ಲರನ್ನು ನಾವು ಲೆಟರ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಇನ್ಸ್ಪೆಕ್ಟರ್ಗೆ ನಾನು ಫೋನ್ ಮಾಡಿದ್ದೇನೆ, ರೈಟ್ರಿಗೆ ಈಗ ಫೋನ್ ಮಾಡಿದ್ದೇನೆ. ನೀವು ಕೇಳಿದ ನಂತರ ACP ಅವರಿಗೆ ಫೋನ್ ಮಾಡಿ ಮಾತಾಡಿದೆ. ಏನಂತ ನಾಳೆ ನೋಡುವ, ಭರಿಸಲಿಕ್ಕೆ ಆಗ್ತದಾ ಇಲ್ವ ಅಂತ ನೋಡುವ. ಅದರ ಪಕ್ಕ ಅದೇ ಏನಾಗಿದೆ. ಆಯ್ತಾಯ್ತು. ಅಲ್ಲಲ್ಲ, ನೀವು ಬಿಡಿಸಿದ್ದನ್ನೆಲ್ಲ ಇಲ್ಲಿ ಹೇಳ್ಬಾರ್ದು. ಬೇರೆ ಮೊನ್ನೆ ಸಾರಿಗೆಯವರು ನೀವು ಹೇಳಿದ್ರಲ್ಲ, ಸಾರಿಗೆಯವರು ನಾವು ಮೊನ್ನೆ KDP ಸಭೆಗೆ ಬಂದಿದ್ರು. ಇದಕ್ಕೆ ಅಂದರೆ ನಮ್ಮ ಗ್ರಾಮ ಸಭೆಗೆ ನಾವು ಅವರಿಗೆ ಬೇಡಿಕೆ ಇದ್ದಾಗ, ನೀವು ಮುಂಚಿನ ಗ್ರಾಮ ಸಭೆಗೆ ಇಂಥ ಅಧಿಕಾರಿಗಳು ಬೇಕಂತ ನೀವು ಪಂಚಾಯತ್ಗೆ ಲೆಟರ್ ಮುಟ್ಟಿಸಿದಾಗ ಸ್ಪೆಷಲಿ ಆಗಿ ಅವರನ್ನು ಕರ್ಕೊಳ್ಬೇಕು, ಅವರ ಅವಶ್ಯಕತೆ ಇಲ್ಲ. ಇಲ್ಲಿ ಮೊನ್ನೆ KDP ಸಭೆಗೆ ನಾವು ಕರೆದಾಗ ಅವರು ಬಂದಿದ್ದರು. ಒಂದು ಪ್ರಾಬ್ಲಮ್ ಏನಿತ್ತು ಗೊತ್ತುಂಟಾ?
ಇಲ್ಲಿಯ ಬಸ್ ಉಂಟಲ್ಲ ಸರಿಯಾದ ಸಮಯಕ್ಕೆ ಬರುವುದಿಲ್ಲ KSRTC. ಮತ್ತೆ ಬಸ್ಸು ಬಂದದ್ದು ಕೆಲವು ಕಡೆ ಎಲಿಯರ್ ಪದದಲ್ಲಿ ಹೋಗಿದೆ. ಮತ್ತು ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಕೆಲವು ಪ್ರಾಬ್ಲಮ್ ಇತ್ತು. ನಾವು ಅದನ್ನೆಲ್ಲ ನಿರ್ಣಯ ತೆಗೆದುಕೊಂಡು ನಾವು RTOಗೆ ಬರೆದಿದ್ದೇವೆ. ಅದರೊಟ್ಟಿಗೆ ಹಂಸಗಳ ಬೇಡಿಕೆ ಇತ್ತು, ಅದನ್ನು ಕೂಡ ನಾವು ಬರೆದಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ KSRTC ವಿಷಯದ. ಮತ್ತು ನಿಮಗೆ KSRTC ಬಗ್ಗೆ ಏನಾದರೂ ಹೇಳುವುದಿದ್ರೆ ನಾವು ಅವರಿಗೆ ಸಹಕಾರ ಕೊಡುವ, ನಾವು ಸಹಕಾರ ಕೊಟ್ಟು ನಾವು ಇಂದಿನ ಬಸ್ಸಲ್ಲಿ ಹೋಗುವ, ನಾವು ಇಂದಿನ ಬಸ್ಸಲ್ಲಿ ಹೋಗುವ ಸಹಕಾರ ಕೊಟ್ಟು. ಅಲ್ಲ, ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ 7.5 ಎಕರೆ ಜಾಗ ಮುಂಚೆ ಮಂಜೂರಾಗಿತ್ತು. ತದನಂತರ ನಾವು 1.85 ಸೆನ್ಸ್ ಜಾಗ ಮಲಾರ್ನಲ್ಲಿ ಪುನಃ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಈಗ ಕಡತ ಹೋಗಿ AC ಅವರ ಹತ್ರ ಉಂಟು. ಎರಡನೇದು ನಮ್ಮ ರಾಜಗುಡ್ಡೆಯ ಸಮೀಪದಲ್ಲಿ ಒಂದು 55 ಸೆನ್ಸ್ ಜಾಗ ನಾವು ನಿವೇಶನಕ್ಕೆ ಗುರುತು ಮಾಡಿದೆ. ಟೋಟಲ್ ನಮ್ಮ ಪ್ರಕಾರದಲ್ಲಿ 10 ಎಕರೆವರೆಗೆ ಬರ್ಬೋದು. ವಲಯ ಬದಲಾವಣೆ ಮಾಡಬೇಕಂತ ಅಂದರೆ ಸಾರ್ವಜನಿಕ ಉದ್ದೇಶ ಅಂತ ಮುಂಚಿನ ಇದರಲ್ಲಿ ಕಡತದಲ್ಲಿರುವ ಕಾರಣ ಅದು ನಾವು ನಿಗಮಕ್ಕೆ ಬರೆಯುವುದಿದ್ರೆ ಅದನ್ನು ವಲಯ ಬದಲಾವಣೆ ಮಾಡಬೇಕು. ವಲಯ ಬದಲಾವಣೆ ಮಾಡಲಿಕ್ಕೆ ನಾವು AC ಗೆ ಕಳಿಸಿದಾಗ ಅಲ್ಲಿ ಕೈಬರದ RTC ಬೇಕಂತ ಅಲ್ಲಿಂದ ನಮಗೆ ಹಿಂದೆ ಬಂದಿದೆ. ಅದು ಕೈಬರ RTC ಇಟ್ಟನ್ನು ನಾವು ಅಲ್ಲಿ ಕೊಡ್ತೇವೆ. ಈಗ ಪಟ್ಟಿ ನಿವೇಶನ ರಹಿತ ಮತ್ತು ಇದರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ನಾವು ತಹಸೀಲ್ದಾರಿಗೆ ಬರೆದಿದ್ದೇವೆ. ಅಂದರೆ ಅದರ ಅಧಿಕಾರ ಇರುವುದು ತಹಸೀಲ್ದಾರರಿಗೆ ಸಂಬಂಧಪಟ್ಟ. ಅಂದರೆ ಈಗ ಪಟ್ಟಿ ನಿವೇಶನಕ್ಕೆ ಸಂಬಂಧಪಟ್ಟವರು ತುಂಬ ಜನ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿ ಹಾಕಿದವರಲ್ಲಿ ಅರ್ಹರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅದು ನಾವು ಖಾಲಿ VA ಅವರಲ್ಲ, RI ಅವರು, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಮೊದಲು ಇವರಿಗೆ ಜಾಗ ಉಂಟಾ ಅದೆಲ್ಲ ವೆರಿಫೈ ಮಾಡಲಿಕ್ಕೆ ಉಂಟು. ಅದಕ್ಕೆ ಅವರಿಗೆ ಅರ್ಜಿ ಬರೆದಿದ್ದೇವೆ. ಒಂದು 2 ವಾರದಲ್ಲಿ ಬಂದು ಅರ್ಜಿಯನ್ನೆಲ್ಲ ಅದನ್ನು ಬೇಕಾದ ಹಾಗೆ ವಿಲೇವಾರಿ ಮಾಡಲಿಕ್ಕೆ ಉಂಟು. ಅದರ ನಂತರದಲ್ಲಿ ಅರ್ಹ ಫಲಾನುಭವಿಗಳು ಅರ್ಹರು ಯಾರಿದ್ದಾರೆ ಒಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದುಕೊಂಡು ಯಾವ ರೀತಿ ಆಯ್ಕೆ ಮಾಡುವುದೆಂದು ಇದರಲ್ಲಿ ನೋಡಲೇಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಮೀಸಲಾತಿ ಉಂಟು. SC ST ಅವರಿಗೆ ಉಂಟು, ಅಂಗವಿಕಲರಿಗೆ ಉಂಟು, ಸೈನಿಕರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ರಿಗೂ ಬೇಕಾದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದು ಉಂಟು. ಮತ್ತು ನೀವು ಹೇಳಿದಾಗೆ ನಾನು ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಮತ್ತೆ ಮಾಡ್ಬೋದು. ನಾನು ಹೇಳುವುದು ನಾಳೆಗೆ ನಮ್ಮದು ಒಂದು ಹಂತದ್ದು ಅಧಿಕಾರಗಳು ಮುಗಿದು ಹೋಗ್ತದೆ. ಆವಾಗ ಬಹಳ ಬೇಸರ ಇರ್ತದೆ ಜನರಿಗೆ, ಇದನ್ನು ನಿವೇಶನವನ್ನು ಮುಟ್ಟಿಸಲಿಕ್ಕೆ ನಮ್ಮ ಕೈಯಿಂದ ಆಗಲಿಲ್ಲ ಅಂತ. ಆದರೂ ನಂತರ ದಿನಗಳಲ್ಲಿ ನಿರಂತರ ಪ್ರಯತ್ನ ಮಾಡಿಕೊಂಡು ಮುಂದಿನ ಯಾರು ಆಡಳಿತಕ್ಕೆ ಇಲ್ಲಿ ಬರ್ತಾರೆ ಅವರ ಬೆನ್ನ ಹಿಂದೆ ನಿಂತುಕೊಂಡು ಅವರಿಗೆ ಸಹಕಾರ ಮಾಡಿಕೊಂಡು ಆದಷ್ಟು ಬೇಗ ನಾವು ಕೊಡಬೇಕು. ಆದರೆ ಕೊಡುವ ಸಂದರ್ಭದಲ್ಲಿ ಇವು ನಿಮಗೆ ಒಂದು ಮಾತಿರ್ತದೆ, ಅದು ಇದರಲ್ಲಿ ಯಾರು ಅರ್ಹರು ಇರ್ತಾರೆ ಅರ್ಹರನ್ನೇ ನಾವು ಆಯ್ಕೆ ಮಾಡಬೇಕು ಹೊರತು ಬೇರೆ ಬೇರೆ ಅದಕ್ಕೆ ಒತ್ತಡ ಹಾಕುವಂತ ಇದಕ್ಕೆ ನಾವು ಇದು ಮಾಡಬಾರ್ದು. ಅದಕ್ಕೆ ನಾವು ತಹಸೀಲ್ದಾರ್ ಅವರಿಗೆ ನಮ್ಮ ಪಟ್ಟಿ ಸಮೇತ ನಾವು ಅರ್ಜಿಯನ್ನು ಅದು ಡಬಲ್ ಅಲ್ಲಿ ಇತ್ತು, ಅದನ್ನೆಲ್ಲ ಮುಟ್ಟಿಸಿದ್ದೇವೆ. 1-2 ವಾರದೊಳಗೆ ಅವರು ಬಂದು ಗ್ರಾಮದ ಸರ್ವೆ ಮಾಡಿಕೊಂಡು ಅವರು ಅರ್ಹರು ಯಾರಿದ್ದಾರೆ, ಅದು ಯಾವ ಮಾನದಂಡ ಉಂಟು ಅದಕ್ಕೆ ಅದನ್ನು ಇದು ಮಾಡಿಕೊಂಡು ಅವರು ಇದು ಮಾಡಬೇಕು ಕೊಡ್ತಾರೆ. ಅದು ಆವಾಗ ಹೇಳ್ತೇವೆ, ನಿಮ್ಮ ಹತ್ರ ಈಗ ಹೇಳಲಿಕ್ಕೆ ಅದಲ್ಲ. ಮತ್ತೆ ಈಗ ನಿಮ್ಗೆ ಎಲ್ಲಿ ಅಂತ ನಮ್ಗೆ ಜಾಗ ಹೇಳಲಿಕ್ಕೆ ಆಗುದಿಲ್ಲ. ಕಡೀಲಿ, ನಮ್ಗೇನು. ಈಗ ನಾವು ಮರಗಳನ್ನೆಲ್ಲ ಹೇಳಿದ್ದು ಈಗ ನೀವು ರೈಟಿಂಗ್ ಅಲ್ಲಿ ನಾಳೆ ಕೊಡಿ ಫಾರೆಸ್ಟ್ ಆಫೀಸಿಗೆ, ನಿಮ್ಮ ಸಿಗ್ನೇಚರ್ ಹಾಕೊಂಡು ಫಾರೆಸ್ಟ್ ಆಫೀಸಿಗೆ ಕೊಡಿ ಜಾಗ ಕಡಿತಾರೆ ಅಂತ. ಅಲ್ಲಿ ಅದು ಎಲ್ಲಿ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಇವರೇ. ನೀವು ಗೊತ್ತುಂಟಾ, ನಮ್ಗೆ 5 ಸೆನ್ಸ್ ಜಾಗನೇ ಅಲ್ಲಿ ಅಂಗನವಾಡಿಗೆ ತೆಗಿಲಿಕ್ಕೆ ಆಗ್ಲಿಲ್ಲ. ಈಗ ಇಲ್ಲಿ ಮಾತಾಡ್ಲಿಕ್ಕೆ ಸುಲಭ, ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಕಷ್ಟ. ಅಲ್ಲಿ ಮಾತಾಡ್ಲಿಕ್ಕೆ ಸುಲಭ, ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ತುಂಬಾ ಕಷ್ಟ ಉಂಟು. 5 ಸೆನ್ಸ್ ಜಾಗ ನಮ್ಗೆ ಅಂಗನವಾಡಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಿಮ್ಗೆ ನೆನಪಿರ್ಲಿ, ಎಲ್ಲವೂ ಪಂಚಾಯತ್ ಅಲ್ಲ. ಮರ ಕಡಿಯುವಾಗ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ, ಹೊಯ್ಗೆ ಹೋಗುವಾಗ ಅದಕ್ಕೆ ಬೇಕಾದವರಿಗೆ ಏನಾದರೂ ಸಂಬಂಧಪಟ್ಟಿಗೆ ಅಲ್ಲೇ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉಂಟು. ಎಂತ ಈ ಕೊಣಾಜೆ ಅಲ್ಲ, ಕೊಣಾಜೆ ನಂತರದಲ್ಲಿ ACP ಇದ್ದಾರೆ, ಕಮಿಷನರ್ ಇದ್ದಾರೆ, ಬೆಂಗಳೂರಲ್ಲಿ DGP ಇದ್ದಾರೆ, ಎಲ್ರಿಗೂ ಹೋಗ್ಬೋದು. ಮೇಲ್ ID ಎಲ್ಲರದ್ದು ನಾ ಕೊಡ್ತೇನೆ, ಖಾಲಿ ಕೂತ್ಕೊಂಡು ಮೇಲ್ ಮಾಡು ನೀನು. ಅಲ್ಲೇ ಅಂದ್ರೆ ಇದರ ಬಗ್ಗೆ ಅಲ್ಲ, ಇವರು ಮಾತ್ರ ಅಲ್ಲ ನಮ್ಗೆ ಪೊಲೀಸ್ ಅವರು ಇರೋದು. ಅವರಿಗೆ
ನಾನು ಇಲ್ಲಿ ನೋಡಿ ಕೆಲವು ಮಾಹಿತಿಗಳನ್ನು ಗೌಪ್ಯವಾಗಿ ಇಡಬೇಕಾಗ್ತದೆ. ನೀವು ಇಲ್ಲಿ ಮಾತಾಡ್ತೀರಾ, ಸಂಜೆ ಹೊತ್ತು ನೀವು ಹೇಳಿದಾಗೆ ಕೆಲವು ಕಡೆ ಫೋನ್ ಬರ್ತದೆ ನಿಮಗೆ ಬೆದರಿಕೆಗಳು ಬರೋದು ಇವತ್ತು ಸಹಜ. ಇದು ಮುಂಚೆ ಬಂದದ್ದು, ನೀವು ನಮ್ಮ ಹತ್ರ ಹೇಳಿದ್ದನ್ನು ನಾನು ನಿಮ್ಮ ಹತ್ರ ಹೇಳುದು. ಇಷ್ಟೆಲ್ಲ ಫೋಟೋ ತೆಗೆದ ನೀವು ಅದನ್ನೊಂದು ಫೋಟೋ ತೆಗೆದ್ರೆ ಒಳ್ಳೇದಿತ್ತಲ್ಲ. ಇದ್ರೆ ಅದನ್ನು ಇಟ್ಟುಕೊಂಡು ಮೆಸ್ಕಾಮಿಗೆ ಬರೀರಿ, ಏನು ಇದಿಲ್ಲ ಆ ವಿಷಯದಲ್ಲಿ. ಮತ್ತೆ ಇಲ್ಲಿ ವಿಷಯ ಇಷ್ಟೇ, ನೀವು ಇವತ್ತು ಈ ರೀತಿ ಮಾಡುವವರು ನಾಳೆ ಅದೇ ಚಟುವಟಿಕೆ ನೀವು ಇಳಿದಾಗ ನಿಮಗೂ ಕಷ್ಟ ಆಗ್ತದೆ. ಎರಡು ಕಡೆಯಿಂದ ಆಲೋಚನೆ ಮಾಡಬೇಕಾಗ್ತದೆ. ಪೊಲೀಸ್ನವ್ರ ನ್ಯಾಯ ನಿಮಗೂ ಒಂದೇ ಅವರಿಗೂ ಒಂದೇ ಅಲ್ಲ ಬರುವುದು. ನಾಳೆ ನಾನು ಕೂಡ ಸ್ವಲ್ಪ ವ್ಯಾಪಾರ ಮಾಡಬೇಕಂತ ಇಳಿದಾಗ ಅಲ್ಲಿ ತೊಂದರೆ ಆಗ್ತದೆ. ಮತ್ತೆ ಇಲ್ಲಿ ಏನಾಗಿದೆ ಗೊತ್ತುಂಟ, ಪಂಚಾಯತ್ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಯಾಕೆಂದ್ರೆ ನಾವು ಕಣ್ಣಿದ್ದು ಕುರುಡರಾದದ್ದು ಈ ಸಂದರ್ಭದಲ್ಲಿ ಹೇಳುವುದು, ಯಾರಾದ್ರೂ ಅಮಾಯಕರು ದುಡಿತಾರೆ, ಗೊತ್ತಾಯ್ತಾ, ಅಮಾಯಕರು ದುಡಿತಾರೆ. ಇದರಲ್ಲಿ ನೀವು ನಮ್ಮ ಮೇಲೆ ಏನಲ್ಲ ಅಪವಾದ ಮಾಡಿದ್ದಾರೆ, ಯಾರಾದ್ರೂ ಅಮಾಯಕರು ದುಡಿತಾರೆ, ಅದರ ಬಗ್ಗೆ ಮಾತ್ರ. ಆಯ್ತು ಮೇಡಮ್, ಈಗ ನೇರ ಆರೋಪ ಮಾಡಿದಾರಲ್ಲ, ಅದಕ್ಕೆಂತ ಕ್ರಮ ಅಂತ ತಕೊಳ್ಳಿ ಗ್ರಾಮ ಸಭೆಯಲ್ಲಿ ಅಲ್ಲ, ನಾವೆಂತಕ್ಕೆ ಇದಾಗಬೇಕು. ಈಗ ನೀವು ಕಂಪ್ಲೇಂಟ್ ಕೊಡುವಾಗ ಒಂದು ಪ್ರತಿ ಬೇಕಾದ್ರೆ ನಮ್ಗೆ ಹಾಕಿ, ಮತ್ತೆ ಅದರಲ್ಲಿ ಯಾರೆಲ್ಲ ಹೆಸರುಂಟು ಎಲ್ಲರ ಹೆಸರು ಹಾಕಿ ಕೊಡಿ. ಯಾರೆಲ್ಲ ಅಕ್ರಮ ಮಾಡ್ತಾರೆ ಅವರ ಹೆಸರನ್ನೆಲ್ಲ ಹಾಕಿ ಕೊಡಿ. ಇನ್ನು ಪುನಃ ನಮಗೆ ಅಲ್ಲಿ FIR ಮಾಡಲಿಕ್ಕೆ ಅದು ಮಾಡಲಿಕ್ಕೆ ಹೆಸರು ಹುಡುಕುವಂತ ಪ್ರಶ್ನೆ ಆಗಬಾರ್ದು. ನೀವು ಹೆಸರು ಹಾಕಿ ಅದರ ಎಲ್ಲಿ ಅಲ್ಲಲ್ಲ ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ಇದಕ್ಕೆ ಆರೋಪ ಮಾಡುವವರು ನೀವು. ಊರಿ ನಮ್ಮ ಮರಳನ್ನು ಇದು ನಮ್ಮ ಅಕ್ರಮವಾಗಿದೆ, ನಮ್ಮ ಸೊತ್ತು ಕಳವಾಗ್ತದೆ ಅಂತ ಕಾಳಜಿ ಇರುವುದು ನಿಮಗೆ, ನಿಮ್ಮಷ್ಟೇ ಕಾಳಜಿ ನಮಗೂ ಉಂಟು. ಅದೇ ಆದರೆ ನೀವು ಅನಾಮಧೇಯ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. UP ಅವರಿದ್ದಾರೆ, ಇಂಥವರಿದ್ದಾರೆ ಅಲ್ಲಲ್ಲ. ನೀವು ಎಲ್ಲಿ ಕಂಪ್ಲೇಂಟ್ ಕೊಡುವಾಗ ಒಂದು ಪ್ರತಿ ಇಲ್ಲಿ ಕೊಡಿ, ನಿಮ್ಮ ಕಂಪ್ಲೇಂಟ್ ಇಟ್ಕೊಂಡು ನಾವು ಕಂಪ್ಲೇಂಟ್ ಬರೀತೇವೆ, ಗೊತ್ತಾಯ್ತಾ. ಈ ಹೆಸರು ಹಾಕ್ಲಿ, ಯಾರು ಬದ್ರುದ್ದೀನ, ಬಶೀರ, ಅನಿತಾವ, ಸತ್ತಾರ ಹೆಸರು ಹಾಕಿ ಕೊಡ್ಬೇಕು. ಅಂದ್ರೆ ಹೆಸರು ನಾವು ಸೇರಿಸಿದಂತ ಹಾಕಬಾರ್ದು. ನಿಮ್ಗೆ ಗೊತ್ತುಂಟಲ್ಲ, ಹೆಸರು ಹಾಕಿ ಕೊಡಿ. ಅದರೊಟ್ಟಿಗೆ ಶಾಮೀಲಾದ ಪೊಲೀಸ್ ಅವರ ಹೆಸರನ್ನು ಕೂಡ ಹಾಕಿ, ಏನಾಗುದಿಲ್ಲ. ಮತ್ತೆ ಯಾರು ಬೆದರಿಕೆ ಬಂದಾಗ ರಾತ್ರಿ ಕಾಲ್ ಮಾಡಬೇಡಿ. ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಅವರು ದಯವಿಟ್ಟು ಗ್ರಾಮ ಸಭೆಯ ಒಂದು ಮೊದಲ ಹಂತದ ಗ್ರಾಮ ಸಭೆ ಕುರಿತು ಮಾತಾಡಬೇಕಂತ ವಿನಂತಿ. ಗ್ರಾಮ ಪಂಚಾಯತ್ ಫೆಬ್ರವರಿ 2021ನೇ ಇಸವಿಯಲ್ಲಿ ನಾನು ಅಧಿಕಾರ ವಹಿಸಿದ ನಂತರ ಒಂದು ಗ್ರಾಮ ಸಭೆಗೆ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಾಕಿ ಎಲ್ಲ ಗ್ರಾಮ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿಕೊಂಡು ಹರೇಕಳ ಗ್ರಾಮ ಪಂಚಾಯತ್ನ ಜನಗಳು ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸಿದ್ರಿಂದ ಪ್ರತಿಯೊಂದು ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ, ಎಲ್ಲ ರಾಜಕೀಯ ಪಕ್ಷದವರಿಗೂ, ಎಲ್ಲ ಮುಖಂಡರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂಚೆ ಒಂದು ವಾಡಿಕೆ ಇತ್ತು, ಇಲ್ಲಿ ಗ್ರಾಮ ಸಭೆಗೆ ಬರುವುದಂದ್ರೆ ಗ್ರಾಮ ಸಭೆ ಹೊರಗಡೆ ಹೋದಾಗ ಗ್ರಾಮ ಸಭೆ ನಿಂತ ಖುಷಿ. ಆವಾಗ ಗ್ರಾಮ ಸಭೆಯ ಪ್ರಯೋಜನಗಳೇನು, ಇಲ್ಲಿಂದ ಯಾರೆಲ್ಲ ಕೆಲವು ಸವಲತ್ತುಗಳಿಗೆ ಆಯ್ಕೆ ಮಾಡಲಿಕ್ಕೆ ಇರ್ತದೆ, ಅದರಿಂದ ವಂಚಿತರಾಗ್ತಾರೆ ಅಂತ ಒಂದು ಇದಿತ್ತು. ಈಗ ನಮ್ಮ ಎಲ್ಲ ಜನಗಳು ಅದರ ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿಕೊಂಡು ಉತ್ತಮ ರೀತಿಯಲ್ಲಿ ಯಾವ ರೀತಿ ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು ಎಲ್ಲವನ್ನು ಮಾಡಿದ್ದಾರೆ. ಕೆಲವು ಅಧಿಕಾರಿ ವರ್ಗದವರು ಗೈರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಹಾಜರುಪಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಾವು ಕಳೆದ ಸಲ ಸದಸ್ಯರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ನಮ್ಮ 18 ಜನ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಜನರು ನಮ್ಮನ್ನು ಆರಿಸಿ ಕಲಿಸಿದ್ರು. ನಮ್ಮ ಜನರಿಗೆ ಬೇಕಾಗಿ ನಾವು ಏನಾದರೂ ಮಾಡಬೇಕಂತ ಪಣ ತೊಟ್ಟು ಮೊದಲನೇದಾಗಿ ನಮಗೆ ಒಂದು ಆಘಾತಕರ ರೀತಿಯಾದ ಬಂದಂತಹ ಕೊರೋನಾ, ಅದನ್ನು ಕೂಡ ನಾವು ಯಶಸ್ವಿಯಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದೊಂದಿಗೆ ನಾವು ಅದನ್ನು ಎದುರಿಸಿ ನಂತರ ದಿನಗಳಲ್ಲಿ ಹಳೇಕಳ ಗ್ರಾಮ ಪಂಚಾಯತನ್ನು ಹಂತ ಹಂತವಾಗಿ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಶ್ರಮಪಟ್ಟಿದ್ದೇವೆ. ಅದರಲ್ಲಿ ಒಂದು 10% ನಾವು ಯಶಸ್ವಿಯಾಗಿದ್ದೇವೆ. ಇನ್ನು 90% ಹಳೇಕಳ ಗ್ರಾಮವು ಅಭಿವೃದ್ಧಿಯಾಗಲಿಕ್ಕೆ ಮುಂದೆ ಬರುವಂಥ ಯಾರು ಆಡಳಿತ ನಡೆಸ್ತಾರೆ ಅವರಿಗೆ ನಮ್ಮೊಟ್ಟಿಗೆ ನಿಮ್ಮ ಸಹಕಾರ ಕೂಡ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ. ನಮ್ಮದು ಆರೋಗ್ಯ ಕೇಂದ್ರ ಕಳೆದ 2 ವಾರಗಳ ಮುಂಚೆ ಉದ್ಘಾಟನೆಗೊಂಡಿದೆ. ಈಗ ನಿಮ್ಮೊಟ್ಟಿಗೆ ಬೇರೆ ಬೇರೆ ಗ್ರಾಮದ ಜನರು ಸಂಪರ್ಕ ಇರುವವರು ಇರ್ಬೋದು.
ಈ ಗ್ರಾಮದಲ್ಲಿ ಇರುವಂಥ ಮೆಡಿಸಿನ್ ಹರೇಕಳ ಗ್ರಾಮದವರಿಗೆ ಮಾತ್ರ ಅಲ್ಲ, ಇದು ಯಾರೋ ಒಬ್ಬ ಎಲ್ಲಿಯ ಸಿಟಿಯವನು ಬಂದರೂ ಅಲ್ಲಿಂದ ಕಾರ್ಡ್ ಮಾಡಿ ಅಲ್ಲಿಂದ ಫ್ರೀಯಾಗಿ ಮೆಡಿಸಿನ್ ತಗೊಳ್ಬೇಕು. ಯಾಕಂದರೆ ಕೆಲವು ಗಾಳಿ ಸುದ್ದಿಗಳು ಹರಡ್ತದೆ ಇದು ಹರೇಕಳದವರಿಗೆ ಮಾತ್ರ ಅಂತ. ಇದು ಹರೇಕಳದವರಿಗೆಲ್ಲ, ಇಡೀ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನಗಳಿಗೂ ಇದು ಉಂಟು, ಇದರ ಪ್ರಯೋಜನ ಪಡಿಬೇಕು. ಅದರೊಟ್ಟಿಗೆ ಹೇಳುವುದೇನೆಂದರೆ ಇಲ್ಲಿ ಆಗುವಂಥ ಹೆಲ್ತ್ ಕಾರ್ಡ್ ಎನ್ ಕಾರ್ಡ್ ಅದು ನಮ್ಮ ಗ್ರಾಮದವರಿಗೆ ಮಾತ್ರ. ಬೇರೆ ನೀವು ಅಲ್ಲಿ ಹೋಗಿ ಮಾಡೋದಿದ್ರೆ ನೀವು 300 ರೂಪಾಯಿಯ ಚಾರ್ಜ್ ಕೊಡಬೇಕಾಗ್ತದೆ. ಕೊನೆಯದಾಗಿ ಇನ್ನು 2-3 ದಿವಸಗಳಲ್ಲಿ ಸ್ವಚ್ಛತೆಗೆ ಬೇಕಾದಂಥ ವಾಹನಗಳು ತಮ್ಮ ಮನೆ ಬಾಗಿಲಿಗೆ ಬರ್ತದೆ. ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಅವೇರ್ನೆಸ್ ಬೋರ್ಡ್ ಹಾಕಲಿಕ್ಕೆ ನಮಗೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಗ್ರಾಮದಲ್ಲಿ ಕೂಡ ಒಂದು ಕಸವು ನಮಗೆ ಕಾಣಬಾರ್ದು, ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನೊಟ್ಟಿಗೆ ಎಲ್ಲ ಗ್ರಾಮಸ್ಥರ ಸಹಾಯ ಬೇಕಂತ ಹೇಳುತ್ತಾ, ನನ್ನ ಅಧಿಕಾರಾವಧಿಯಲ್ಲಿ ಗ್ರಾಮಸ್ಥರು ಯಾವುದೇ ಪ್ರತಿಭಟನೆಗಳನ್ನು ನಡೆಸದೆ, ಯಾವುದೇ ಸಭೆಗಳನ್ನು ರದ್ದುಗೊಳಿಸದೆ, ಸಾಮಾನ್ಯ ಸಭೆ ಆಗಿರ್ಬೋದು, ಗ್ರಾಮ ಸಭೆ ಆಗಿರ್ಬೋದು, ಎಲ್ಲ ರೀತಿಯ ಉತ್ತಮ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ತಾವುಗಳು ಇದೇ ರೀತಿಯ ಸಹಕಾರಗಳನ್ನು ನೀಡಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ತನ್ನೆರಡು ಮಾತನ್ನು ಕಳಿಸಿ. ಅದರಲ್ಲಿ ಅವ್ರದ್ದೊಂದು ಚಾರ್ಟ್ ಉಂಟು. ರಜಿಯಾ ಕಾರ್ಡ್ ಇದ್ರೆ ಅದು ಬೇಡ, ರಜಿಯಾ ಕಾರ್ಡ್ ಇದ್ದವರು ಅದು ಮಾಡೋದು ಬೇಡ, ರಜಿಯಾ ಕಾರ್ಡ್ ಇದ್ದವರು ಅದು ಮಾಡೋದು ಬೇಡ 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 ಇಲ್ಲದವರು ಮಾಡಿ ನೀವು. ಅದರಲ್ಲಿ ಅವರು ಚಾರ್ಟ್ ಕೊಡ್ತಾರೆ, ಅದರಲ್ಲಿ ಸಾಧಾರಣ ಉಚಿತ ಉಂಟು, ಮತ್ತು ಕೆಲವಕ್ಕೆ ನಾವು 50%, 80% ಎಲ್ಲ ಉಂಟು. ಅವ್ರು ಚಾರ್ಟ್ ಒಂದು ಕೊಡ್ತಾರೆ, ಎಲ್ಲರೂ ಹೇಳಿ ನೀವು ಅದನ್ನು ಇದು ಮಾಡಿ. ನೆಟ್ವರ್ಕ್ ಇದ್ದು ಮೊನ್ನೆ ಏರ್ಟೆಲ್ನವರನ್ನು ನಾವು ಕರೆಸಿದ್ದೇವೆ ಇಲ್ಲಿ. ಅಂದರೆ ನೆಟ್ವರ್ಕ್ ಇಲ್ಲದ್ರೆ ಒಂದು ರೀತಿಯಲ್ಲಿ ಒಳ್ಳೆಯದು. ನಾವು ಮೊಬೈಲ್ ಯುಗವನ್ನು ಬಿಟ್ಟುಕೊಂಡು ನಾವು ಪುಸ್ತಕಕ್ಕೆ ಒಂದು ಅಡಿಟ್ ಆಗುವ. ನೆಟ್ವರ್ಕ್ ಇಲ್ಲದಿದ್ದರೂ ಇಲ್ಲಿ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆ ಪುಸ್ತಕ ಉಂಟು, ಅದನ್ನು ಓದಿ. ಹೌದಾ? ಏರ್ಟೆಲ್ನವರನ್ನು 1 ವಾರಕ್ಕೆ ಮುಂಚೆ ನಾವು ಕರೆಸಿದ್ದೇವೆ ಇಲ್ಲಿಗೆ, ಒಂದು ಟವರ್ ಹಾಕಬೇಕಂತ. ಅವರು ಜಾಗವನ್ನು ವೆರಿಫಿಕೇಶನ್ ಮಾಡ್ತಾರೆ. ಯಾರಾದರೂ ಕನ್ವರ್ಷನ್ ಆದವರು ಜಾಗ ಕೊಡುವುದಿದ್ರೆ ತಿಂಗಳಿಗೆ 12,000 ರೂಪಾಯಿ ಬಾಡಿಗೆ ಕೊಡ್ತಾರೆ, 50,000 ರೂಪಾಯಿ ಡೆಪಾಸಿಟ್ ಕೊಡ್ತಾರೆ. ಅದು ಕನ್ವರ್ಷನ್ ಆಗಿರಬೇಕು. ಯಾರಾದರೂ ಜಾಗ ಕೊಡಲಿಕ್ಕೆ ಮುಂದೆ ಇದ್ದರೆ ಹೇಳಿ, ಜಾಗ ಯಾರಾದರೂ ಕೊಡಬೇಕು, ಟವರ್ ಬೇಕಂತೆ ಅವರಿಗೆ. ಟವರ್ ಹಾಕಲಿಕ್ಕೆ ರೆಡಿ ಇದ್ದಾರೆ. ಮೊನ್ನೆ ಕರೆಸಿದ್ದೇವೆ ನಾವು, ಇಡೀ ಎಲ್ಲ ಪ್ರದೇಶವನ್ನು ನಾವು ವಿಸಿಟ್ ಮಾಡಿಸಿದ್ದೇವೆ. ಟವರಿಗೆ ಜಾಗ ಬೇಕಂತೆ, ನೋಡುವ ಪ್ರಯತ್ನ ಮಾಡ್ತೇವೆ ನಾವು. ಸರಿ, ಸರಾಗವಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಒಂದು ಗ್ರಾಮ ಸಭೆಯ ನೋಡಲ್ ಅಧಿಕಾರಿ ಅಂತ ಶ್ರೀಯುತ ರಾಜೇಶ್ ಸರ್, ಅಕ್ಷರ ಬೋಸ ಇಲಾಖೆ ಸರ್, ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು ಶ್ರೀಮತಿ ಕಲ್ಯಾಣಿ ಮೇಡಮ್, ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರು, ಎಲ್ಲ ಇಲಾಖಾಧಿಕಾರಿಗಳು, ಎಲ್ಲ ಊರಿನ ನಾಗರಿಕರು ಹಾಗೂ ಮಾಧ್ಯಮ ಮಿತ್ರರು, ಸಾರ್ವಜನಿಕರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಭೆಯನ್ನು ಮುಂದೂಡ್ತಾ ಇದ್ದೇವೆ. ಜೈ ಹಿಂದ್. ಧನ್ಯವಾದ ಸಮರ್ಪಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ.